ಇಂದ್ರನಿ ಚರಣಪಯೋಜವ ಪರಮ ಮಂಗಲನೆ ನುತಿಸುವೆನು ಪರಮಾದರದಿ ವಾರಿಜ ಸುಮದಿ ಪರಮಾದರದಿ ವಾರಿಜ ಸುಮದಿ ಪರಿಪೂಜಿಸಿನ ಎರಗುವೆನು ಪರಮ ಜಿನೇಂದ್ರನಿ ಚರಣಪಯೋಜವ ಪರಮ ಮಂಗಲನೆ ನುತಿಸುವೆನು ಪದ್ಮಸುಕಾಂತನೆ ಪದ್ಮಸುಕೋಮಲ ಪದ್ಮಸುವದನನೆ ಪದ್ಮನಯನನೆ ಪದ್ಮಾಸನ ಪರಿ ಮಂಡಿತನೇ ತವ ಪದ್ಮಾಸನ ಪರಿ ಮಂಡಿತನೇ ತವ ಪದ್ಮಸುಚರಣಕ್ಕೆ ಎರಗುವೆನು ಪರಮ ಜಿನೇಂದ್ರನೇ ಚರಣಪಯೋಜವ ಪರಮ ಮಂಗಲನೆ ನುತಿಸುವೆನು ಮಮ ಹೃದಯಾಬ್ಜದಿ ನೆಲೆಸೋ ದೇವನೇ ಮಮ ಹೃದಯಾಬ್ಜದಿ ನೆಲೆಸೋ ದೇವನೇ ಕಮಲ ಸುಪೀಠವ ರಚಿಸುವೆನು ಪರಮ ಜಿನೇಂದ್ರನೇ ಚರಣಪಯೋಜವ ಪರಮ ಮಂಗಲನೆ ನುತಿಸುವೆನು. ಸ್ವಾಗತಿಸಲಿಕ್ಕಿದ್ದಾರೆ ಪಟ್ನಶೆಟ್ಟರಾಗಿರುವಂತಹ ಶ್ರೀ ಸುದೇಶ್ ಕುಮಾರ್ ಅವರು. ಶ್ರೀ ಚಂದ್ರ ನಮಃ. ಮಾಲಿನಿ ದೇವಿಯೇ ಸುಪ್ರಸನ್ನ. ಸೇರಿರುವ ಸರ್ವ ಬಂಧುಗಳೇ, ಇವತ್ತು ಚಾರಿತ್ರಿಕ ಈ 1000 ಕಂಬ ಬಸದಿಯ ಕಿರಿಯ ರಥೋತ್ಸವದ ದಿನ. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯ ಹಾಗೂ ನೇತೃತ್ವವನ್ನು ವಹಿಸಿಕೊಂಡಿರುವವರು ನಮ್ಮ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳವರು. ಈ ಸಂದರ್ಭದಲ್ಲಿ ಗುರುಗಳ ಪಾವನ ಚರಣಗಳಿಗೆ ನಾನು ಪ್ರಪ್ರಥಮವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಿಶೇಷವಾಗಿ ಅಷ್ಟಮಠದ ಅದಮಾರು ಮಠ ಭಾಳ ವಿದ್ಯಾ ಕ್ಷೇತ್ರದಲ್ಲಿ ಬಹುಶಃ ಭಾಳ ಸಾಧನೆ ಮಾಡಿದಂಥ ಮಠ. ಅಲ್ಲಿಯ ಕಿರಿಯ ಸ್ವಾಮೀಜಿಗಳು ಪರಮ ಪೂಜ್ಯ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರು. ಹಿರಿಯ ಸ್ವಾಮೀಜಿಯವರಿಗೂ ಮೂಡುಬಿದಿರೆಗೂ ಭಾಳ ಆತ್ಮೀಯ ನಂಟು. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಡಾಕ್ಟ್ರು ಪದ್ಮನಾಭ ಉಡುಪ ಅವರ ಅಳಿಯ ನಮ್ಮ ಹಿರಿಯ ಸ್ವಾಮಿಗಳು ಅದಮಾರಿದ್ದು ಪೂರ್ವಾಶ್ರಮದ ಅಳಿಯನಾಗಿದ್ದವರು ಅದಮಾರು ಮಠದ ಹಿರಿಯ ಸ್ವಾಮೀಜಿಯವರು. ಅವರು ಬಂದಿದ್ದರು. ನಮ್ಮ ಈಶಪ್ರಿಯ ಸ್ವಾಮೀಜಿಯವರು ಕೂಡ ನಮ್ಮ ಪರ್ಯಾಯ ಪೂರ್ವಭಾವಿಯಾಗಿ ಇಲ್ಲಿ ಬಂದಿದ್ದರು. ನಮ್ಮ ಸ್ವಾಮೀಜಿಯವರು ಅವರನ್ನು ಭಾಳ ಆತ್ಮೀಯವಾಗಿ ನಾವೆಲ್ಲ ಸೇರಿ ಅವರನ್ನು ನಾವು ಸ್ವಾಗತಿಸಿದ್ದೇವೆ. ಇವತ್ತು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ನಮ್ಮ ಕೆ ಹೇಮರಾಜರು ಬೆಳ್ಳಿಬೀಡು, ಅದೇ ರೀತಿ ಶಿಮ್ಮುಂಜಗುತ್ತು ಶಿರ್ತಾಡಿ ಸಂಪತ್ ಸಾಮ್ರಾಜ್ಯರು, ಅದೇ ರೀತಿ ಅರ್ಕುಳಬೀಡಿನ ಜಯಕುಮಾರ್ ಶೆಟ್ಟಿ, ಇವರು ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಡಾಕ್ಟರೇಟ್ ಪಡೆದವರು. ಅದೇ ರೀತಿ ನಮ್ಮ ಬಸದಿಗಳ ಮುಕ್ತೇಸರಾದ ಆದರ್ಶ ಇವರೆಲ್ಲ ಇದ್ದಾರೆ. ಈಗ ನಾನು ಪ್ರಪ್ರಥಮವಾಗಿ ಇವತ್ತಿನ ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಹಾಗೂ ಎಲ್ಲ ಈ ರಥೋತ್ಸವದ ನೇತೃತ್ವ ಹಾಗೂ ಮಾರ್ಗದರ್ಶನವನ್ನು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ನೀಡುವವರು. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ಭಕ್ತಿಪೂರ್ವಕ ನಮೋಸ್ತುಗಳೊಂದಿಗೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮೆಲ್ಲರ ಅಪೇಕ್ಷೆಯಂತೆ ಭಾಳ ನಮಗೆ ಸಂತಸವನ್ನು ತಂದದ್ದು ನಮ್ಮ ಅದಮಾರು ಮಠದ
ಕಿರಿಯ ಸ್ವಾಮೀಜಿಗಳು ಪರಮಪೂಜ್ಯ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರು. ಭಾಳ ಒಂದು ಅವರ ಆತ್ಮೀಯತೆಯನ್ನು ನಾವು ಯಾವಾಗಲೂ ಅನುಭವಿಸಿದವರು. ಭಾಳ ನಾವು ಸಂತೋಷಪಟ್ಟಿದ್ದೇವೆ. ಇವತ್ತು ನಮ್ಮ ಸ್ವಾಮೀಜಿಯವರ ಆತ್ಮೀಯ ಆಮಂತ್ರಣವನ್ನು ಮನ್ನಿಸಿ ಅವರು ಕೂಡ ಇವತ್ತು ನಮ್ಮ ಈ ಒಂದು ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಒದಗಿಸಿರುತ್ತಾರೆ. ಅವರನ್ನು ಕೂಡ ನಾನು ಶ್ರೀ ಜೈನ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕ ನಮಸ್ತುಗಳೊಂದಿಗೆ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವವರು ಬೆಳ್ಳಿಬೀಡು ಶ್ರೀ ಕೆ ಹೇಮರಾಜರವರು. ಅವರು ಮೂಡಬಿದಿರೆ ಜೈನ ಪದವಿ ಪೂರ್ವ ಕಾಲೇಜಿನ ಹಲವು ವರ್ಷಗಳಿಂದ ಸಂಚಾಲಕರಾಗಿ, ಬೆಳ್ಳಿಬೀಡಿನ ಪ್ರತಿಷ್ಠಿತ ಮನೆತನದವರಾಗಿ, ಅಲ್ಲಿಯ ಬಸದಿಯ ಮುಕ್ತೇಸರಾಗಿ, ಇತ್ತೀಚೆಗೆ ಮಾನಸ್ತಂಭವನ್ನು ಕೂಡ ಸ್ಥಾಪಿಸಿದವರಾಗಿ, ವೇಣೂರಿನ ಮಹಾಮಸ್ತಕಾಭಿಷೇಕವನ್ನು ಒಂದು ದಿನದ ಮಹಾಮಸ್ತಕಾಭಿಷೇಕವನ್ನು ಕೂಡ ಅವರು ನಡೆಸಿಕೊಟ್ಟಿರುವವರು. ಅವರನ್ನು ಕೂಡ ನಾನು ಶ್ರೀ ಜೈನ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಹಲವು ವರ್ಷಗಳ ನಂಟು ಶಿರ್ತಾಡಿ ಸಂಪತ್ ಸಾಮ್ರಾಜ್ಯರಿಗೆ. ಅವರು ಶ್ರೀಮುಂಜಗುತ್ತು ಮನೆತನದವರು. ಅವರ ತಂದೆ ಶಿರ್ತಾಡಿ ಧರ್ಮ ಸಾಮ್ರಾಜ್ಯರು. ಅವರು ಪ್ರಾಯದಲ್ಲಿ ನಮಗೂ ಅವರಿಗೂ ಭಾಳ ವ್ಯತ್ಯಾಸ ಇದ್ದರೂ ಕೂಡ ಅತ್ಯಂತ ಒಂದು ಕಿರಿಯನಾದರೂ ಕೂಡ ನನ್ನನ್ನು ಅತ್ಯಂತ ಆತ್ಮೀಯವಾಗಿ ನಡೆಸಿಕೊಂಡವರು. ಅವರನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ಇವತ್ತು ಸಂಪತ್ ಸಾಮ್ರಾಜ್ಯರನ್ನು ಕೂಡ ಶ್ರೀ ಜೈನ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಅವರಿಗೂ ಕೋರುತ್ತೇನೆ. ಅದೇ ರೀತಿ ಜಯಕುಮಾರ್ ಶೆಟ್ಟರು ಅವರು ಡಾಕ್ಟರ್ ಪದವಿ ಪಡೆದವರು, ಅರ್ಕುಳ ಬೀಡಿನವರು, ಉಜಿರೆಯಲ್ಲಿ ಪ್ರಾಂಶುಪಾಲರಾಗಿ ಕೂಡ ಸೇವೆ ಸಲ್ಲಿಸಿದವರು, SDM ಕಾಲೇಜಿದ್ದು. ಅವರು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇರುವುದು ಭಾಳ ಸಂತೋಷ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶ್ರೀ ಜೈನ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ಬಸದಿಗಳ ಮುತ್ತೇಸರಾದ ಆದರ್ಶ್ ಇವರಿದ್ದಾರೆ, ಅರಮನೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸೇರಿರುವ ಸರ್ವ ಬಂಧುಗಳನ್ನು, ಅದರಲ್ಲಿ ನಮ್ಮ ಗಣ್ಯರಾದ ಶ್ರೀಪತಿ ಭಟ್ರು ಇದ್ದಾರೆ, ದಯಾನಂದ ಪೈಗಳಲ್ಲಿದ್ದಾರೆ, ಇವರನ್ನು ಕೂಡ ಸೇರಿಸಿ ನಾನು ಶ್ರೀ ಜೈನ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಸರ್ವರನ್ನು ಸ್ವಾಗತಿಸಿದ ಪಟ್ನ ಶೆಟ್ಟರು ಶ್ರೀ ಸುದೇಶ್ ಕುಮಾರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಗೌರವಾರ್ಪಣೆ. ಮೂಡುಬಿದಿರೆ ಶ್ರೀ ಜೈನ ಮಠ, ಮೂಡುಬಿದಿರೆ ಎಲ್ಲ ಬಸದಿಗಳ ಜೊತೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಲವು ಬಸದಿಗಳ ಸೀಮೆಯನ್ನು ಒಳಗೊಂಡಿರುವಂತಹ ಮಹಾ ಸಂಸ್ಥಾನ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಇದೀಗ ಗೌರವಾರ್ಪಣೆ ನಡೆಸ್ಕೊಡ್ಬೇಕು ಅಂತ ಹೇಳಿ ಪಟ್ನ ಶೆಟ್ಟರಾಗಿರುವಂಥ ಸುದೇಶ್ ಕುಮಾರ್ ಹಾಗೂ ಮುಕ್ತೇಸರಾಗಿರುವ ಆದರ್ಶಿಯಂ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆದಮಾರು ಮಠದ ಪರಮಪೂಜ್ಯ ಮೂಡಬಿದಿರೆ ಸ್ವಾಮೀಜಿಯವರಿಗೆ ಇದೀಗ, ಅದೇ ರೀತಿ ಶ್ರೀಯುತ ಬಾಹುಬಲಿ ಪ್ರಸಾದ್ ಅವರು, ಹಿರಿಯ ವಕೀಲರು, ನೋಟರಿ, ಮೂಡುಬಿದಿರೆಯ ಪ್ರತಿಷ್ಠಿತ MCS ಬ್ಯಾಂಕ್ನ ಅಧ್ಯಕ್ಷರು, ಸಾಮಾಜಿಕ ಧಾರ್ಮಿಕ ಮುಂದಾಳುಗಳು ಅವರು ವೇದಿಕೆಗೆ ಬಂದು ಪರಮಪೂಜ್ಯ ಉಡುಪಿಯ ಅದಮಾರು ಮಠದ ಪೂಜ್ಯರಿಗೆ ಶ್ರೀಫಲವನ್ನು ಸಮರ್ಪಿಸಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ಇವತ್ತಿನ ಮುಖ್ಯ ಅತಿಥಿಗಳು ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ಇವರಿಗೆ ಶ್ರೀಯುತ ರಾಜವರ್ಮ ಬೈಲಂಗಡಿಯವರು ವೇದಿಕೆಗೆ ಬಂದು ಶ್ರೀ ಹಿರೇಯಮ್ಮನವರ ಬಸದಿಯ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಡೆಸಿಕೊಟ್ಟವರು ರಾಜವರ್ಮ ಬೈಲಂಗಡಿಯವರು. ಅವರು ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ಇವರಿಗೆ ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲಂಗಾರ ನಿರಂಜನ್ ಅವರು ಹಿರಿಯರು. ನಿರಂಜನ್ ಸರ್ ಬನ್ನಿ, ನಿರಂಜನ್ ರೇ ಬಲೆ. ಅವರು ವೇದಿಕೆಗೆ ಬಂದು ಡಾಕ್ಟರ್ ಜಯಕುಮಾರ್ ಶೆಟ್ಟರಿಗೆ, ಇವತ್ತಿನ ಪ್ರಧಾನ ಉಪನ್ಯಾಸಕರು, SDM ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿ ಒಬ್ಬ ಅತ್ಯುತ್ತಮ ಚಿಂತಕ, ಆರ್ಥಿಕ ಚಿಂತಕ, ಧಾರ್ಮಿಕ ಚಿಂತಕ, ಅರ್ಕುಳ ಬೀಡಿನ ಡಾಕ್ಟರ್ ಜಯಕುಮಾರ್ ಶೆಟ್ಟರಿಗೆ ಗೌರವಾರ್ಪಣೆ. ಅದೇ ರೀತಿಯಲ್ಲಿ ಶ್ರೀಯುತ ಸಂಪತ್ ಸಾಮ್ರಾಜ್ಯ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ
ನವೀನ್ ಸರ್ ಪಡಂಗಡಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಅಧ್ಯಾಪಕರು ಅವರು ಸಂಪತ್ ಸಾಮ್ರಾಜ್ಯ ಅವರಿಗೆ ಗೌರವಾರ್ಪಣೆ ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಕಿರಿಯ ರಥೋತ್ಸವ, ಎರಡು ಬಹಳ ಪ್ರಮುಖವಾದ ಕಾರ್ಯಕ್ರಮಗಳು ಈ ವೇದಿಕೆಯಿಂದ ಸಾಕಾರಗೊಳ್ಳಲಿಕ್ಕಿದೆ. ಎಂ ವಿ ಶೆಟ್ಟಿಯವರು ದಯವಿಟ್ಟು ಬರಬೇಕು. ಅಂಡಾರ್ ಗುಣಪಾಲ್ ಹೆಗ್ಡೆ ಅವರು ದಯವಿಟ್ಟು ಅವರನ್ನು ಸ್ವಲ್ಪ ಬರಲಿಕ್ಕೆ ಹೇಳಿ. ಎಂ ವಿ ಶೆಟ್ಟಿಯವರು ಹಾಗೂ ಶ್ರೀಯುತ ಶಂಭವ್ ಕುಮಾರ್ ಅವರು ದಯವಿಟ್ಟು ಬರಬೇಕು. ಶ್ರೀಯುತ ಎಂ ವಿ ಶೆಟ್ಟಿಯವರು ವಿದ್ವಾಂಸರು, ನಿವೃತ್ತ ಅಧಿಕಾರಿಗಳಾಗಿದ್ದಂತಹ ಎಂ ವಿ ಶೆಟ್ಟಿಯವರು ಪಟ್ನಶೆಟ್ಟರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಶ್ರೀಯುತ ಶಂಭವ್ ಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ಮುಕ್ತೇಶ್ವರರಿಗೆ ಕೊಂಡೆ ಮನೆತನದ ಅರಮನೆಯ ಶ್ರೀ ದಂಡಾರ್ ಗುಣಪಾಲ್ ಹೆಗ್ಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ಬಾಹುಬಲಿ ಪ್ರಸಾದರವರು ಪುಷ್ಪವನ್ನು ಸ್ವೀಕರಿಸಬೇಕು. ಶ್ರೀ ಜೈನ ಮಠದ ವತಿಯಿಂದ ನೀಡಲ್ಪಡುವಂತಹ ಈ ಗೌರವವನ್ನು ಸ್ವೀಕಾರ ಮಾಡಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಹುಬಲಿ ಪ್ರಸಾದರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಅಂಡಾಲ್ ಗುಣಪಾಲ್ ಹೆಗ್ಡೆ ಅವರು ನಿವೃತ್ತ ಮುಖ್ಯೋಪಾಧ್ಯಾಯರು, ಅವರು ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಕಿರಿಯ ರಥೋತ್ಸವ ಜೊತೆಯಲ್ಲಿ ಎರಡು ವಿಶೇಷವಾದ ಕಾರ್ಯಕ್ರಮ ಇದೆ. ಒಂದು ಶ್ರೀ ಮಹಾವೀರ ಜನ್ಮ ಕಲ್ಯಾಣ ಉದ್ಘಾಟನೆ ಮತ್ತು ಶ್ರೀ ಮಹಾವೀರ ಜ್ಯೋತಿ ಬೆಳಗುವಿಕೆ. ಪ್ರತಿ ವರ್ಷ ಈ ಎರಡು ಕಾರ್ಯಕ್ರಮಗಳು ಕಿರಿಯ ರಥೋತ್ಸವ ದಿವಸ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ನಡೀತದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ 2624 ವರ್ಷಗಳ ಹಿಂದೆ ಕುಂಡಲಾಪುರದಲ್ಲಿ ಮಹಾರಾಜನೆನಿಸಿಕೊಂಡಂಥ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿಯ ದಂಪತಿಗಳ ಸುಪುತ್ರನಾಗಿ ಜನಿಸಿದಂಥ ವರ್ಧಮಾನ ಅನೇಕ ಶ್ರೇಷ್ಠವ ತತ್ವಗಳ ಮೂಲಕ, ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣದ ಮೂಲಕ ವರ್ಧಮಾನ ಮಹಾವೀರನಾಗಿ ಬೆಳಗ್ತಾನೆ. ಹಾಗಾಗಿ ಅಂತಹ ಮಹಾವೀರನ ಸಿದ್ಧಾಂತ ತತ್ವಗಳು ಜಗತ್ತಿನೆಲ್ಲೆಡೆ ಇಂದಿಗೂ ಕೂಡ ಮುಂದುವರಿಬೇಕು, ಪಸರಿಸಬೇಕು ಹೇಳುವ ದೃಷ್ಟಿಯಲ್ಲಿ ಪ್ರತಿ ವರ್ಷವೂ ನಾವು ಮಹಾವೀರ ಜನ್ಮ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡ್ತೇವೆ. ಮೂಡಬಿದಿರೆಯ ಈ ಅದ್ಭುತವಾದ 1000 ಕಂಬದ ಬಸದಿಯ ಈ ಪ್ರಾಂಗಣದಲ್ಲಿ ಪ್ರತಿ ವರ್ಷ ಕೂಡ 2 ಜ್ಯೋತಿಯನ್ನು ನಾವು ಬೆಳಗ್ತೇವೆ. ಹಾಗಾಗಿ ಅಂತಹ ಒಂದು ಜ್ಯೋತಿಯನ್ನು ಬೆಳಗುವುದಕ್ಕೋಸ್ಕರ ಇರುವರು ನಮ್ಮ ಜೊತೆಯಲ್ಲಿದ್ದಾರೆ. ಒಂದು ಮಹಾವೀರ ಜನ್ಮ ಕಲ್ಯಾಣದ ಉದ್ಘಾಟನೆ ನಡೆಸಿಕೊಳ್ಳಲಿಕ್ಕಿರುವಂಥವರು ಬೆಳ್ಳಿಬೀಡಿನ ಮುಖ್ಯಸ್ಥರಾಗಿರುವಂಥ ಶ್ರೀ ಕೆ ಹೇಮರಾಜ್ ಅವರು. ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಉಡುಪಿಯಿಂದ ಆಗಮಿಸಿರುವಂಥ ಪೂಜ್ಯರು ಶ್ರೀ 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 ಈಶಪ್ರಿಯ ತೀರ್ಥ ಮಹಾಸ್ವಾಮೀಜಿಯವರು ಅದಮಾರು ಮಠ ಅವರು ಶ್ರೀ ಮಹಾವೀರ ಜ್ಯೋತಿಯನ್ನು ಬೆಳಗಲಿಕ್ಕಿದ್ದಾರೆ. ಈ ಎರಡೂ ಜ್ಯೋತಿಗಳನ್ನು ಜೊತೆಯಾಗಿ ಬೆಳಗಬೇಕು ಎಂಬುದಾಗಿ ಪೂಜ್ಯರಲ್ಲಿ ವಿನಂತಿಸಿಕೊಳ್ತಾ, ಪೂಜ್ಯ ಸ್ವಾಮೀಜಿಯವರು ಮತ್ತು ಎಲ್ಲ ಅತಿಥಿಗಳು ಮುಂದಕ್ಕೆ ಬಂದು ಈ ದೀಪ ಬೆಳಗಿಸುವಿಕೆಗೆ ಚಾಲನೆಯನ್ನು ಕೊಡಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂಚಾಣು ವೃತ್ತಗಳು, ಅಹಿಂಸೋ ಪರಮೋಧರ್ಮ, ದಯೆಯೇ ಧರ್ಮದ ಮೂಲ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂತಹ ಅನೇಕಾಂತವಾದವನ್ನು ಪಸರಿಸಿದಂತಹ ಮಹಾನ್ ವೀರ ಮಹಾವೀರ. ಅಂತಹ ಮಹಾನ್ ವೀರನ ನೆನಪನ್ನು ಮಾಡಿಕೊಳ್ತಾ ಜಗತ್ತಿನೆಲ್ಲೆಡೆ ಶಾಂತಿ ನೆಮ್ಮದಿಗಳು ಪಸರಿಸಲಿ, ಭಗವಂತನ ಆ ಅಹಿಂಸಾ ತತ್ವಗಳು ಅದು ಎಲ್ಲ ಜನರ ಮನೆಗಳಲ್ಲಿ ಬೆಳಗಲಿ ಹೇಳುವಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ವಾಲಗದೊಂದಿಗೆ ಇವತ್ತಿನ ಈ ದೀಪವನ್ನು ಬೆಳಗುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಎನ್ನುವ ಮಾತಿನಂತೆ ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನು ಕೊಂಡು ಹೋಗುವಂತಹ ದೀಪ. ಆ ದೀಪವನ್ನು ಸಾಂಕೇತಿಕವಾಗಿ ಇವತ್ತು ಬೆಳಗಿಸಿದ್ದಾರೆ ಪೂಜ್ಯ ಸ್ವಾಮೀಜಿಯವರು ಹಾಗೂ ಶ್ರೀ ಕೆ ಹೇಮರಾಜ್ ಬೆಳ್ಳಿಬೇಡು ಇವರು. ಈ ದೀಪದ ಸಂದೇಶದಂತೆ ಎಲ್ಲರ ಜೀವನದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿಗಳು ತುಂಬಿರಲಿ. ದೀಪದ ಸಂದೇಶದಂತೆ ಎಲ್ಲ ಕಡೆಯಲ್ಲಿಯೂ ಕೂಡ ಅಂಧಕಾರವು ಹೋಗಿ ಬೆಳಕಿನಿಂದ ವಿಜೃಂಭಿಸಲಿ ಹೇಳುವಂತಹ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಮಾಡ್ತಾ, ದೀಪವನ್ನು ಬೆಳಗಿಸಿದಂಥ ಪೂಜ್ಯರಿಗೆ ನಮಸ್ಕಾರಗಳನ್ನು ಮಾಡ್ತಾ, ಬಂಧುಗಳೇ, ಉಡುಪಿ ಶ್ರೀ ಕ್ಷೇತ್ರ ಹೇಳುವಂಥದ್ದು ಇವತ್ತು ಅಷ್ಟಮಠಗಳ ಕ್ಷೇತ್ರ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ವೈದಿಕ ಸಿದ್ಧಾಂತದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಹೇಳುವಂತಹ ತಾತ್ವಿಕವಾದಂತಹ ಯಾವ ಭಿನ್ನತೆಗಳಿವೆ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಏಕಮುಖವಾಗಿ ತೆಗೆದುಕೊಂಡು ಹೋದಂತಹ ಒಂದು ತಾರ್ಕಿಕವಾದಂತಹ ಧರ್ಮ ಅದು ವೈದಿಕ ಹಿಂದೂ ಧರ್ಮ. ಇವತ್ತು ಹಿಂದೂ ಮತ್ತು ಜೈನ ಧರ್ಮಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಸಹೋದರ ಧರ್ಮಗಳಂತೆ ಇಡೀ ನಾಡಿನಲ್ಲಿ ಬೆಳಗುವುದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಏನು ಅಂತ ಹೇಳಿದರೆ ವೈದಿಕ ಮತ್ತು ಶ್ರಮಣ ಪರಂಪರೆಯ ಆ ಸಹೋದರ್ಯತೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹೇಳುವಂಥದ್ದು ಜೈನ ಅರಸರುಗಳ ಆಡಂಬರವಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದರೆ ಅನೇಕ ವೈದಿಕ ಹಿಂದೂ ದೇವಾಲಯಗಳು ಇವತ್ತು ಬೆಳಗುವಂತೆ ಮಾಡುವಲ್ಲಿ ಜೈನ ಧರ್ಮೀಯರ ಕೊಡುಗೆಯೂ ಕೂಡ ಬಹಳ ಮುಖ್ಯವಾದದ್ದು. ವಿಶೇಷವಾಗಿ ಇವತ್ತು ಉಡುಪಿಯಲ್ಲಿ ದ್ವೈತ ಪರಂಪರೆಯನ್ನು ಕಟ್ಟಿ ಬೆಳೆಸಿದಂತಹ, ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಮಧ್ವಾಚಾರ್ಯರ ಪರಂಪರೆ, ಅಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರುವಂಥ ಅಷ್ಟಮಠಗಳು, ಅದರಲ್ಲಿ ಕೂಡ ಅದಮಾರು ಮಠ ಇವತ್ತು ನಾಡಿನಾದ್ಯಂತ, ದೆಹಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ನಾಡಿನ ಮೂಲೆ ಮೂಲೆಗಳಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣದ ಒಂದು ಕೈಂಕರ್ಯವನ್ನು ಮಾಡ್ತಾ ಇರುವಂತಹ ಸಂಸ್ಥೆ ಒಂದು ಮಠ. ವಿಶೇಷವಾಗಿ ನಾವೆಲ್ಲರೂ ಕೂಡ ಚಿರಪರಿಚಿತರು. ಪೂರ್ಣಪ್ರಜ್ಞಾ ಕಾಲೇಜು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಬಹಳ ಪರಿಚಯ. ಅಂತಹ ಪೂರ್ಣಪ್ರಜ್ಞಾ ಕಾಲೇಜನ್ನು ಕೂಡ ಆಡಳಿತವನ್ನು ನಡೆಸ್ತಾ ಇರುವಂತಹ ಪೂಜ್ಯ ಸ್ವಾಮೀಜಿಯವರು, ಅದಮಾರು ಮಠದ ಪೂಜ್ಯ ಸ್ವಾಮೀಜಿಯವರು ಇವತ್ತು ನಮ್ಮ ಮೂಡುಬಿದಿರೆಗೆ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನಮ್ಮ ಭಾಗ್ಯ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಪೂಜ್ಯ ಸ್ವಾಮೀಜಿಯವರಿಗೆ ಇದೀಗ ಜೈನ ಮಠದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರು ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಉಡುಪಿಯ ಅಷ್ಟಮಠಗಳಲ್ಲಿ ವಿಶೇಷವಾಗಿ ಪೇಜಾವರ ಮಠ ಇರ್ಬೋದು ಅಥವಾ ಬೇರೆ ಬೇರೆ ಮಠಗಳ ಎಲ್ಲ ಸ್ವಾಮೀಜಿಯವರು ಕೂಡ ಮೂಡುಬಿದಿರೆಯ ಮಠದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವವರು, ಮಾತ್ರ ಅಲ್ಲ ವಾತ್ಸಲ್ಯ ಭಾವನೆಯನ್ನು ಹೊಂದಿರುವಂಥವರು. ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅದು ಯಾವುದೇ ರಥಯಾತ್ರೆ ಇರ್ಬೋದು, ನಮ್ಮ ರಥಯಾತ್ರೆ ಇರ್ಬೋದು, ಅವರ ರಥಯಾತ್ರೆ ಇರ್ಬೋದು, ಅದನ್ನು ಬಹಳ ಸಾಹೋದರ್ಯದ ನೆಲೆಯಲ್ಲಿ ತಗೊಂಡು ಹೋಗುವಂಥವರು. ಹಾಗಾಗಿ ಇವತ್ತು ಅಂತಹ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀ ಜೈನ ಮಠದ ಪರವಾಗಿ ಇವತ್ತು ಪೂಜ್ಯ ಸ್ವಾಮೀಜಿಯವರು ತಮ್ಮೆಲ್ಲರ ಪರವಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ವಾಲಗ ಅದೇ ರೀತಿಯಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಯವರು ತಮ್ಮ ವಿಶೇಷವಾದ ಮಾತುಗಳಿಂದ, ವಿಶೇಷವಾದ ಆಚರಣೆಗಳಿಂದ, ತಮ್ಮ ನಡೆ ನುಡಿ ಆಚಾರ ವಿಚಾರಗಳಿಂದ ಇವತ್ತು ನಾಡಿನಾದ್ಯಂತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಗಮನವನ್ನು ಸೆಳೆದವರು. ಕೇವಲ ಧಾರ್ಮಿಕವಾದಂತಹ ಚಿಂತನೆಗಳಿಗೆ ಮಾತ್ರ ಸೀಮಿತವಾಗದೆ ಧಾರ್ಮಿಕ, ವೈಚಾರಿಕತೆ, ಬೌದ್ಧಿಕತೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ವಿಶೇಷವಾಗಿ ಗಮನ ಸೆಳೆದು ಇಡೀ ನಾಡಿಗೆ ಪ್ರೇರಣೆಯನ್ನು ಕೊಡ್ತಾ ಇರುವಂತಹ ಪೂಜ್ಯ ಸ್ವಾಮೀಜಿಯವರು ಇವತ್ತು ನಮ್ಮ ಜೊತೆಲಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಚಾರ ಎನ್ನುವಂಥ ಮಾತುಗಳನ್ನು ಹೇಳ್ತಾ, ಇದೀಗ ಮೂಡುಬಿದಿರೆ ಶ್ರೀ ಜೈನ ಮಠ, ಮೂಡುಬಿದಿರೆ ಸಮಸ್ತ ಜೈನ ಸಮಾಜ, ಮೂಡುಬಿದಿರೆ ಸಮಸ್ತ ಸಮಾಜದ ಪರವಾಗಿ ಅದಮಾರು ಮಠದ ಪೂಜ್ಯರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಇದೀಗ ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ಮಾಡಬೇಕು, ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ.
ಸತ್ಯವತೀ ಸುತೋ ಮೇ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಧಾರ್ಮಿಕ ವೇದಿಕೆಯಲ್ಲಿ ನಾವು ಕೂತಿದ್ದೇವೆ. ಒಂದಷ್ಟು ವಿಷಯಗಳನ್ನು ಚಿಂತನೆ ಮಾಡಿಸಬೇಕು ಜನರಲ್ಲಿ, ನಮ್ಮ ದೇಶದ ಇತಿಹಾಸದ ಬಗ್ಗೆ, ಅದೇ ರೀತಿ ನಮ್ಮ ಆಚರಣೆಗಳ ಬಗ್ಗೆ ತಿಳಿಸಬೇಕು ಅನ್ನುವ ಉದ್ದೇಶ ಶ್ರೀಪಾದರದ್ದು ಇದೆ, ಸ್ವಾಮಿಗಳವ್ರದ್ದಿದೆ. ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದೇ ರೀತಿ ನಮ್ಮ ಹಿರಿಯರ ನೆನಪು ಮತ್ತು ಆ ಆದರ್ಶಗಳನ್ನು ಅಳವಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನ, ಇದೆಲ್ಲ ಕೂಡ ಈ ವೇದಿಕೆಯಲ್ಲಿ ನಡಿಬೇಕು ಅನ್ನೋದು ಉದ್ದೇಶ ಆಗಿದೆ. ಸನಾತನ ಧರ್ಮ ಅನ್ನುವ ಒಂದು ಮಾತನ್ನು ನಾವು ಆವಾಗವಾಗ ಕೇಳ್ತಾ ಇರ್ತೇವೆ. ನಾವೆಲ್ಲರೂ ಸನಾತನ ಧರ್ಮೀಯರು, ಸನಾತನ ಧರ್ಮೀಯರು, ಸನಾತನ ಧರ್ಮೀಯರು ಅಂತ ಹೇಳ್ತಾ ಇರ್ತೇವೆ. ಏನದು ಸನಾತನ ಅನ್ನುವ ಪದದ ಅರ್ಥ ನಾವು ಸ್ವಲ್ಪ ನೋಡೋದಾದರೆ, ಸನಾತನ ಅಥವಾ ಸನಾದನ ಎರಡೂ ಕೂಡ ಒಂದೇ ಅರ್ಥ. ಎಲ್ಲಿಯವರೆಗೆ ನಾದ ಇರಬಹುದೋ ಪ್ರಪಂಚದಲ್ಲಿ ಅಲ್ಲಿಯವರೆಗೆ ಇರುವ ಧರ್ಮ ಅಂತ. ನಾದ ಯಾವಾಗ ಇಲ್ಲ ಅಂತ ಕೇಳಿದರೆ, ಯಾವ ಕಾಲದಲ್ಲಿ ನಾದ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲಿ ಚಲನೆ ಇದೆಯೋ ಅಲ್ಲಿ ಶಬ್ದ ಇದೆ. ಚಲನೆ ಯಾವಾಗ ಜಗತ್ತಿಗೆ ಇರುವುದಿಲ್ಲವೋ ಆವಾಗ ಅದು ಜಗತ್ತು ಅಂತ ಹೇಳಿಸ್ಕೊಳ್ಳಿಕ್ಕೆ ಅಯೋಗ್ಯ ಆಗ್ತದೆ. ಯಾಕೆಂದರೆ ಜಗತ್ತು ಅಂತ ಹೇಳಿದರೆ ಗಚ್ಚತಿ ಇತಿ ಜಗತ್, ನಿರಂತರ ಚಲನಶೀಲ ಅಂತ ಅರ್ಥ. ಯಾವತ್ತೂ ಸೂರ್ಯ ನಿಂತದ್ದು ಅಂತಿಲ್ಲ, ಹೋಗ್ತಾ ಇದೆ ಮುಂದೆ. ಒಂದೇ ಕಡೆ ನಿಂತರೆ ನಮಗೆ ಸಮಸ್ಯೆ ಇದೆ. ಯಾಕೆ ಅಂದರೆ ಇನ್ನೊಂದು ಬದಿಯಲ್ಲಿ, ಭೂಮಿಯ ಇನ್ನೊಂದು ಬದಿಯಲ್ಲಿ ತುಂಬ ತಂಪಾಗಿ ಬದುಕಲಿಕ್ಕಾಗೋದಿಲ್ಲ, ಈ ಬದಿಯಲ್ಲಿ ತುಂಬ ಬಿಸಿಯಾಗಿ ಬದುಕಲಿಕ್ಕಾಗೋದಿಲ್ಲ. ಹಾಗಾಗಿ ಸೂರ್ಯ ನಡೀತಾ ಇದ್ದರೆ, ಚಲನೆ ಇದ್ದರೆ ಆವಾಗ ಮಾತ್ರವೇ ಜೀವ ಪ್ರಪಂಚ ಚೆನ್ನಾಗಿ ಬದುಕಲಿಕ್ಕೆ, ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಗತ್ತಿನ ನಿಯಮವೇ ಚಲಿಸ್ತಾ ಇರೋದು. ಹಾಗಾಗಿ ಎಲ್ಲಿಯವರೆಗೆ ಈ ಚಲನೆ ಇದೆ ಅಲ್ಲಿಯವರೆಗೆ ಶಬ್ದ ಇದೆ. ಹಾಗಾಗಿ ಅಂದರೆ ಚಲನೆಯೂ ನಿಲ್ಲುವುದಿಲ್ಲ, ಶಬ್ದವೂ ನಿಲ್ಲುವುದಿಲ್ಲ. ಅನಂತವಾದ ಕಾಲದಲ್ಲಿ ಯಾವಾಗಲೂ ಇರುವಂಥದ್ದು ಯಾವುದೋ ಅಂತಹ ಸತ್ಯವಾದ್ದು ನಿಯಮ, ಒಂದು ಕ್ವಾಲಿಟಿ, ಈ ಜಗತ್ತಿನ ನಿಯಮ ಅದು. ಅಲ್ಲಿಯವರೆಗೂ ಇರುವಂಥದ್ದು ಇದು ಅಂತ ನಮ್ಮ, ಅಂದರೆ ನಾವು ಪ್ರಕೃತಿ ಅಂತ ನಾವು ಇಟ್ಕೊಂಡ್ರೆ, ಈಗ ಒಂದು ಉದಾಹರಣೆಗೆ ಪ್ರಕೃತಿಯೊಟ್ಟಿಗೆ ಬದುಕಲಿಕ್ಕೆ ಹೇಳಿಕೊಡೋದು ಸನಾತನ ಧರ್ಮ. ಅದೇ ರೀತಿ ನಮ್ಮನ್ನು ನಾವು ಆನಂದವಾಗಿ ಇಟ್ಕೊಳ್ಳಿಕ್ಕೆ ಇರುವಂಥದ್ದು ಸನಾತನ ಧರ್ಮ. ನಾವು ಯಾವಾಗಲೂ ಖುಷಿಯಾಗಿರಬೇಕಾ? ಹಾಗಾದರೆ ಸನಾತನ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಯಾಕೆ ಅಂದರೆ ಯಾವುದರಿಂದ ಖುಷಿ ಸಿಗ್ತದೆ, ಯಾವುದರಿಂದ ಆನಂದ ಸಿಗ್ತದೆ ಅಂತ ಕೇಳಿದರೆ ನಾವೆಲ್ಲ ಹೇಳ್ತೇವೆ, ಬೇರೆ ಬೇರೆ ವಸ್ತುಗಳನ್ನು ಹೇಳ್ತೇವೆ. ನಮಗೆ ಇದು ವಸ್ತು ಸಿಕ್ಕಿದರೆ ಖುಷಿ, ಇಂಥ ವಸ್ತು ಸಿಕ್ಕಿದರೆ ಖುಷಿ, ಮತ್ತೊಂದು ಸಿಕ್ಕಿದರೆ ಖುಷಿ ಅಂತ. ಆದರೆ ನಿಜವಾಗಿ ಖುಷಿ ಇರುವುದು ಯಾವುದರಲ್ಲಿ? ವಸ್ತುವಿನಿಂದಲ ಅಥವಾ ನಮ್ಮ ಭಾವನೆಯಿಂದಲ ಅಂತ ನಾವು ಸ್ವಲ್ಪ ಪ್ರಶ್ನೆ ಮಾಡಿದರೆ, ವಸ್ತುವಿನಿಂದ ಖುಷಿಯಲ್ಲ, ನಮ್ಮ ಭಾವನೆ, ಆ ವಸ್ತುವಿನ ಬಗ್ಗೆ ನಮ್ಮ ತಿಳುವಳಿಕೆ ಏನಿದೆ ಅದರ ಮೇಲೆ. ಅದು ಸಿಕ್ಕಿದರೆ ಖುಷಿ ಅಂತ ನಾವು ತುಂಬ ಅಂದ್ಕೊಳ್ತಾ ಇದ್ದರೆ ಅದು ಸಿಕ್ಕಿದ ಕೂಡಲೇ ಖುಷಿ ಆಗ್ತದೆ. ಅದು ಸಿಕ್ಕಿದರೆ ದುಃಖ ಆಗ್ತದೆ ಅಂತ ಅಂದುಕೊಳ್ತಾ ಇದ್ದರೆ ಆಮೇಲೆ ಅದು ಸಿಕ್ಕಿದರೆ ದುಃಖ ಆಗ್ತದೆ. ಹಾಗಾಗಿ ಯಾವ ಒಂದು ವಸ್ತುವು ಕೂಡ ಸ್ವತಃ ನಮಗೆ ದುಃಖವನ್ನು ಸುಖವನ್ನು ತಂದುಕೊಡೋದಿಲ್ಲ. ಆ ವಸ್ತುವಿನ ಬಗ್ಗೆ ನಮಗಿರುವ ಅಟ್ಯಾಚ್ಮೆಂಟ್ ಅಥವಾ ಡಿಟ್ಯಾಚ್ಮೆಂಟ್ ಸುಖ ಅಥವಾ ದುಃಖವನ್ನು ತಂದುಕೊಡ್ತದೆ. ಹಾಗಾಗಿಯೇ ಪ್ರಾಯಃ ಎಲ್ಲವನ್ನು ತ್ಯಾಗ ಮಾಡಿ ನಿಂತಿರುವವರು ನಮ್ಮ ಮಹಾವೀರರು ಅಥವಾ ದೇವರು. ಹೀಗೆ ಅಂದರೆ ತ್ಯಾಗವನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತ್ಯಾಗ ಎಷ್ಟು ಮಾಡಬೇಕು ಅಂತ ಅದೊಂದು ನೆಕ್ಸ್ಟ್ ಪ್ರಶ್ನೆ ಬರ್ತದೆ. ತ್ಯಾಗ ಮಾಡೋದು ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಬೇಕು ಅಂತ ಭಾರತೀಯರು ಹೇಳಿದ್ದಾರಾ ಏನು ಅಂತ ಪ್ರಶ್ನೆ ಮಾಡಿದರೆ, ಯಾವ ತ್ಯಾಗದಿಂದ ಎಲ್ಲ ಸಜ್ಜನರು ಬದುಕಲಿಕ್ಕಾಗ್ತದೋ ಅಷ್ಟರ ಮಟ್ಟಿಗೆ ನಾವು ತ್ಯಾಗ ಮಾಡ್ಬೋದು. ಈಗ ಒಬ್ಬ ಮನೆಯಲ್ಲಿ ಗಂಡ ಇದ್ದಾನೆ, ಅವನು ತ್ಯಾಗ ಮಾಡ್ತೇನೆ ಅಂತ ಅವನು ದುಡಿದದ್ದನ್ನೆಲ್ಲ ಮನೆಯಿಂದ ಹೊರಗೆ ತ್ಯಾಗ ಮಾಡಿ ಬಂದರೆ ಮನೆಯಲ್ಲಿ ಏನು ಕೊಡೋದು? ಅದು ಅವನ ಧರ್ಮ ಆಗ್ತದೆ, ಪಾಲನೆ. ಮನೆಯಲ್ಲಿರುವ ಮಕ್ಕಳನ್ನು ಹೆಂಡತಿಯನ್ನೆಲ್ಲ ನೋಡಿಕೊಳ್ಳೋದು ಅವನ ಧರ್ಮ. ಹಾಗಾಗಿ ಅದನ್ನು ಇಟ್ಟುಕೊಂಡು ಮತ್ತು ಉಳಿದದ್ದು ಎಕ್ಸಸ್ ತುಂಬ ಜಾಸ್ತಿ ಸಂಗ್ರಹಣೆ ಮಾಡಲಿಕ್ಕಿಲ್ಲ, ಅದನ್ನು ಕೊಡಬೇಕು ಅಂತ ಅರ್ಥ. ಅದು ಗೃಹಸ್ಥರಿಗೆ. ಸನ್ಯಾಸಿಗಳಿಗಾದರೆ ಇನ್ನೂ ಸ್ವಲ್ಪ ಜಾಸ್ತಿ.
ಇಷ್ಟನ್ನು ಇಟ್ಟುಕೊಂಡು ಇಷ್ಟನ್ನು ಕೊಡಬಹುದು ಅಂತ. ಹಾಗೆ ಪ್ರತಿಯೊಬ್ಬನಿಗೂ ಕೂಡ ಅವನ ಕಾಲಘಟ್ಟ ಮತ್ತು ಅವನ ಆಶ್ರಮ ಅದಕ್ಕೆ ಸರಿಯಾಗಿ ಶಾಸ್ತ್ರಗಳು ನಿಯಮ ಹೇಳಿದೆ. ಇಷ್ಟನ್ನು ತ್ಯಾಗ ಮಾಡಿ ಈ ರೀತಿ ಬದುಕಿ, ಆವಾಗ ಆನಂದಮಯವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಮನಸ್ಸನ್ನು ಹಗುರವಾಗಿ ಇಟ್ಕೊಳ್ಳಿಕ್ಕೆ ತಿಳಿಸ್ಕೊಡೋದು ನಮ್ಮ ಸನಾತನ ಧರ್ಮ. ಈಗ ಬೇರೆ ಬೇರೆ ಮತಗಳಿದೆ. ಕೆಲವು ಮತಗಳಲ್ಲಿ ಪುನರ್ಜನ್ಮವನ್ನೇ ಒಪ್ಪುವುದಿಲ್ಲ. ಇನ್ನು ಕೆಲವು ಮತಗಳಲ್ಲಿ ಒಬ್ಬ ವ್ಯಕ್ತಿ ಕೇಂದ್ರಿತವಾಗಿ ಎಲ್ಲ ಅವರ ವಿಧಿ ನಿಷೇಧಗಳು ರೂಪುಗೊಂಡಿವೆ. ಹಾಗಿರುವಾಗ ನಮ್ಮ ಸನಾತನ ಧರ್ಮಕ್ಕೆ ಅದೇ ಸಂದರ್ಭದಲ್ಲಿ ನಾವು ಇಣಿಕಿ ನೋಡಿದರೆ ಏನಿದೆ, ನಮ್ಮಲ್ಲಿ ಏನಿದೆ, ಅವರಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಅದು ಒಂದು ವ್ಯಕ್ತಿ ಕೇಂದ್ರಿತ. ಇಲ್ಲಿ ಹಾಗಿಲ್ಲ. ಹಲವಾರು ಸಂತರು ಬಂದಿದ್ದಾರೆ, ಹಲವಾರು ಮಹಾಪುರುಷರು ಬಂದಿದ್ದಾರೆ, ಹಲವಾರು ಗ್ರಂಥಗಳಿವೆ. ಯಾವೊಂದು ಗ್ರಂಥದ ಯಾವೊಂದು ಮೂಲೆಯಲ್ಲಿ ಹೇಳಿದ್ದನ್ನು ನೋಡಿ ಇದೇ ಸರಿ ಅಂತ ಹೇಳುವಷ್ಟು ನಾವು ದೊಡ್ಡವರಾಗಬಾರ್ದು. ಯಾಕೆ ಅಂತ ಹೇಳಿದರೆ ಅಷ್ಟು ವಿಷಯಗಳು ತುಂಬ ಇದೆ. ಎಲ್ಲ ಗ್ರಂಥಗಳನ್ನು ನೋಡಬೇಕಾಗ್ತದೆ. ತುಂಬ ಓದಿದಷ್ಟು ಕೆಲವೊಂದು ಕಾಲದಲ್ಲಿ ಕೆಲವೊಂದು ನಿಯಮಗಳು, ಕೆಲವೊಂದು ಕಾಲ ಬಿಟ್ಟ ನಂತರ ಬೇರೆ ನಿಯಮಗಳು, ಹೀಗಿದೆ. ಹಾಗಾಗಿ ಸನಾತನ ಧರ್ಮವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟವಾದ ವಿಷಯವೇ. ಯಾಕಂದರೆ ಗ್ರಂಥಗಳ ವಿಸ್ತಾರ ಅಷ್ಟು ದೊಡ್ಡದಿದೆ. ಹಾಗಾಗಿ ಹಿರಿಯರು ಹೇಳ್ತಾರೆ, ನಿಮ್ಮ ಕೊನೆ ಕಾಲದವರೆಗೂ ಕಲೀಲಿಕ್ಕೆ ಇರ್ತದೆ. ಕೊನೆ ಕಾಲ ಮುಗಿದ ಮೇಲೆ ಇನ್ನೊಂದು ದೇಹ ಬರ್ತದೆ, ಆವಾಗಲೂ ಕಲೀಲಿಕ್ಕೆ ಇರ್ತದೆ. ಹಾಗಾಗಿ ಕೃಷ್ಣ ಹೇಳಿದ್ದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಹಾಗಾಗಿ ಜ್ಞಾನಕ್ಕೆ ಸಮನಾದ ಪವಿತ್ರ ವಸ್ತು ಇನ್ನೊಂದಿಲ್ಲ. ಯಾರು ಜ್ಞಾನಿಯೋ ಅವನು ನಿಜವಾದ ಸಂಪತ್ತನ್ನು ಪಡೆದವನು. ನಮ್ಮ ಹತ್ರ ಮನೆ ಇರ್ಬೋದು, ಅಥವಾ ಕಾರ್ ಇರ್ಬೋದು, ಅಥವಾ ಇನ್ನೊಂದಷ್ಟು ಹಣ ಇರ್ಬೋದು, ಅದು ಸಂಪತ್ತಲ್ಲ. ಜ್ಞಾನವೆಂಬುದು ಸಂಪತ್ತು ಅಂತ. ಇದು ಹೌದು. ಯಾಕೆ ಅಂತ ಕೇಳಿದರೆ, ನಿಮ್ಮ ಹತ್ರ ಈಗ ಹಣ ಇತ್ತು ಅಂತ ಇಟ್ಕೊಳ್ಳೋ, ಒಂದು 50 ಕೋಟಿ ಇದೆ, ಈಗ ಕ್ಯಾಶ್ ನಿಮ್ಮ ಹತ್ರ ಇದ್ದರೆ ಮನೆಗೆ ಹೋಗುವಾಗ ನಿಮಗೆ ಎಷ್ಟು ನೆಮ್ಮದಿಯಲ್ಲಿ ಕ್ಯಾಶ್ ಇಲ್ಲದೇ ಇರುವಾಗ ಹೋಗ್ಬೋದೋ ಅಷ್ಟು ನೆಮ್ಮದಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರು ಬಂದು ಯಾವಾಗ ಕೊಲೆ ಮಾಡ್ತಾರೆ ಗೊತ್ತಿಲ್ಲ, ನಿಮ್ಮ ಹತ್ರ ಇದೆ ಅಂತ ಗೊತ್ತಾದರೆ. ಹಾಗಾದರೆ ಈಗ ಸಂಪತ್ತೇ ವಿಪತ್ತಾಗಬಹುದು ನಿಮಗೆ. ಯಾವ ಸಂಪತ್ತು ಅದರಿಂದಲೇ ನಮ್ಮ ಜೀವ ಹೋಗುವ ಸಾಧ್ಯತೆಗಳೂ ಇದೆ. ಆದರೆ ಜ್ಞಾನವೆಂಬ ಸಂಪತ್ತಿದ್ದವನಿಗೆ ಯಾವ ಸಮಯದಲ್ಲೂ ಅವನು ಬದುಕುವಂತೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಅವನಿಗೆ ಜ್ಞಾನ ಇರ್ತದೆ. ಹಾಗಾಗಿ ಸಂಪತ್ತು ಅಂದರೆ, ನಿಜವಾಗಿ ಸಂಪತ್ತು ಅಂದರೆ ಏನಂದರೆ, ನಿಮಗೆ ಜೋರು ಹಸಿವಾಗ್ತಾ ಇದೆಯಾ, ಆವಾಗ ಊಟ ಸಿಗಬೇಕು. ಜೋರು ಬಾಯಾರಿಕೆ ಆಗ್ತಾ ಇದೆಯಾ, ಆವಾಗ ಒಂದು ನೀರು ಸಿಗಬೇಕು. ಜೋರು ಯಾವ ಸಮಯದಲ್ಲಿ ಏನಾಗಬೇಕು, ರಾತ್ರಿ ಆದ ಕೂಡಲೇ ಮಲಗಬೇಕು. ಇದೆಲ್ಲ ಸಂಪತ್ತು. ಹಾಗಾಗಿ ನಿಜವಾದ ಆರೋಗ್ಯ ಎಂಬುದು ದೊಡ್ಡ ಸಂಪತ್ತು. ಹಾಗಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಸ್ವಲ್ಪ ಮಟ್ಟಿಗೆ ಆಚರಣೆ ಮಾಡ್ತಾ ಹೋದರೆ ಆವಾಗ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳಿದ್ದಾರೆ. ಅದರಿಂದ ಮನಸ್ಸು ಚೆನ್ನಾಗಿರ್ತದೆ. ಆಹಾರ ಯಾವಾಗ ವ್ಯತ್ಯಾಸ ಆಗ್ತದೆ ಆವಾಗ ಮನಸ್ಸು ಹಾಳಾಗ್ತದೆ. ಹಾಗಾಗಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಮನಸ್ಸು ಚೆನ್ನಾಗಿರಬೇಕಾದ್ರೆ ಆಹಾರ ಚೆನ್ನಾಗಿರಬೇಕು. ಹಾಗಾಗಿ ಏನೇನನ್ನು ತಿನ್ನಬೇಕು, ಏನೇನನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಮನಸ್ಸು ತುಂಬ ಶುದ್ಧವಾಗಿರ್ತದೆ. ಮನಸ್ಸು ಶುದ್ಧವಾಗಿದ್ದಾಗ ಒಳ್ಳೆಯ ಚಿಂತನೆಗಳೇ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಮ್ಮಲ್ಲಿ ಒಳ್ಳೆಯ ಚಿಂತನೆ ಬರ್ತದೆ ಆವಾಗ ಸತ್ಯ ಧರ್ಮಗಳ ರಕ್ಷಣೆ ಆಗ್ತದೆ. ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ಇದನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸತ್ಯ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಸತ್ಯವಾ ಅಂತ ಕೇಳಿದರೆ ಅಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇದ್ದದ್ದನ್ನು ಇದ್ದಾಗೆ ಹೇಳಿದರೆ ಸತ್ಯ ಅಲ್ಲ, ಸುಳ್ಳಾಗ್ತದೆ ಅದು ಕೆಲವು ಸರ್ತಿ. ಅದಕ್ಕೊಂದು ಉದಾಹರಣೆ ಹೇಳಿದ್ದಾರೆ. ಒಂದು ಕಾಡಿನಲ್ಲಿ ಒಬ್ಬ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಸತ್ಯ ಹೇಳಬೇಕು ಅನ್ನೋ ವ್ರತವನ್ನು ಆಚರಣೆ ಇಟ್ಕೊಂಡಿದ್ದಾನೆ. ಸತ್ಯ ಹೇಳ್ತೇನೆ ಅಂತ ಎಣಿಸ್ಕೊಂಡಿದ್ದಾನೆ. ಯಾವಾಗಲೂ ಕೂಡ ಸತ್ಯವನ್ನು ಹೇಳಬೇಕು ಅಂತ. ಅಷ್ಟೊತ್ತಿಗೆ ಒಂದು ಗುಂಪಿನವರು ಬಂದರು. ಜಪ ಮಾಡ್ತಾ ಇದ್ದ ಒಂದು ದೊಡ್ಡ ಗುಂಪಿನವರು ಬಂದರು. ತುಂಬ ಅವರ ಹತ್ರ ಚೀಲಗಳೆಲ್ಲ ಇದೆ. ಹೇಳ್ತಾರೆ, ನಾವು ನಿಮ್ಮ ಆಶ್ರಮದಲ್ಲಿ ಕೂಡ್ತೇವೆ. ಯಾರೋ ಹಿಂದೆ ನಮ್ಮನ್ನು ನಟಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹತ್ರ ಸಂಪತ್ತಿದೆ, ಅದನ್ನು ದೋಚಲಿಕ್ಕಾಗಿ. ಹಾಗಾಗಿ ನೀವು ಅವರನ್ನು ದಾರಿ ತಪ್ಪಿಸಿ ಕಳಿಸ್ಬೇಕು ಅಷ್ಟೇ. ಒಂದು 3-4 ನಿಮಿಷದಲ್ಲಿ ಬರ್ತಾರೆ. ನಾವು ತಪ್ಪಿಸ್ಕೊಂಡು ಬಂದಿದ್ದೇವೆ. ಆಯಿತು, ಅವ್ರು ಹೋದರು. ಇವನೇನು ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ಅವರು ಗಡಿಬಿಡಿಯಲ್ಲಿದ್ದರು. ಸರಿ, ಹೋದರು, ಆಶ್ರಮಕ್ಕೆ ಹೋದರು. ಹಿಂದಿನಿಂದ ಬಂದವರು ಕೇಳಿದರು ಎಲ್ಲಿದ್ದಾರೆ ಅಂತ. ಇವನು ಸತ್ಯವ್ರತ, ಸತ್ಯವನ್ನೇ ಹೇಳಬೇಕು ಅಂತ. ಅಲ್ಲಿದ್ದಾರೆ ಅಂತ ಹೇಳಿದ ಕೂಡಲೇ ಮುಂದೆ ಏನಾಯಿತು ಅಂದರೆ, ಅವರೆಲ್ಲ ದರೋಡೆಕೋರರು ಬಂದರು. ಅವರ ಆಯುಧಗಳನ್ನು ತೋರಿಸಿದರು. ಅವರನ್ನು ಸಂಹಾರ ಮಾಡಿದರು. ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋದರು. ಈಗ ಸತ್ಯ ಹೇಳಿದ್ದು ಸರಿಯಾ ತಪ್ಪಾ? ಯಾಕೆಂದರೆ ಸತ್ಯ ಹೇಳಿದ್ರಿಂದ ಸಜ್ಜನರಾದ ಕೆಲವರ ಪ್ರಾಣಹಾನಿ ಆಯಿತು. ಹಾಗಾಗಿ ಗೀತೆ ಬಂದದ್ದು, ಭಗವದ್ಗೀತೆ ತುಂಬ ನಮ್ಮ ದೇಶದ ದೊಡ್ಡ ಗ್ರಂಥ. ಕೃಷ್ಣ ಕೊಟ್ಟದ್ದು ಸಂದರ್ಭ ಯಾವಾಗ ಕೇಳಿದರೆ, ಗೀತೆಯಲ್ಲಿ ಹೇಳಿದ್ದಾನೆ, ಅಹಿಂಸಾ ಸತ್ಯಮಕ್ರೋಧ
ಅಂತ ಪ್ರಾರಂಭ ಮಾಡ್ತಾನೆ ಮಧ್ಯದಲ್ಲಿ. ಎಲ್ಲೋ ಒಂದು ಕಡೆ ಪರಮಧರ್ಮ ನಮ್ಮದು ಯಾವುದು ಅಂದರೆ ಅಹಿಂಸೆ. ಆದರೆ ಹೇಳಿದ್ದು ಯಾವಾಗ ಅಂದರೆ ಇನ್ನು ಆ ಹೇಳಿ ಮುಗಿದ ಕೂಡಲೇ ಯುದ್ಧ, ಹೇಳಿ ಮುಗಿದ ಕೂಡಲೇ ಯುದ್ಧ ಶುರು ಆಗ್ತದೆ. ಹಾಗಾದರೆ ಹೇಳಿದ್ದು ಎಂಥದ್ದು, ಮಾಡಿದ್ದು ಎಂಥದ್ದು? ಕೃಷ್ಣನ ಬಗ್ಗೆ ನಮಗೆ ಸಮಸ್ಯೆ ಶುರುವಾಯಿತು. ಯಾಕಂದರೆ ಹೇಳಿದ್ದು ಅಹಿಂಸೆ ಮಾಡು ಅಂತ, ಆಮೇಲೆ ಮಾಡ್ತಾ ಇರೋದು ಹಿಂಸೆ. ಇದು ಸರಿಯಾ ಅಂತ ಕೇಳಿದರೆ ಅದಕ್ಕೆ ನಾವು ಗ್ರಂಥದ ಒಂದು ಭಾಗ ಅಲ್ಲ, ಪೂರ್ತಿ ಭಾಗವನ್ನು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗ್ತದೆ. ಯಾವೊಬ್ಬನ ನಷ್ಟ ಆಗುವುದರಿಂದ ಇಡೀ ಸಮಾಜ ಬದುಕ್ತದೆ, 1000 ಜನ ಬದುಕುವಂತಾಗ್ತದೆ. ಯಾರೋ ಒಬ್ಬನನ್ನು ಕೊಂದರೆ 1000 ಜನ ಬದುಕುವಂತಾದರೆ ಹಾಗಾದರೆ ಕೊಲ್ಲುವುದು ಕೂಡ ಧರ್ಮವೇ ಅಂತ. ಹಾಗಾಗಿ ಆ ಅಹಿಂಸಾ ಪರಮಧರ್ಮ ಆದ ನಂತರ ಇರುವ ವಾಕ್ಯವು ತುಂಬ ಮುಖ್ಯ. ಅದು ಆಸುರಿ ಸಂಪತ್ತುಗಳನ್ನು ಲಿಸ್ಟ್ ಮಾಡ್ತಾನೆ ಕೃಷ್ಣ. ಒಂದಷ್ಟು ಇದನ್ನು ಇರಬಾರ್ದು ಅಂತ ಹೇಳ್ತಾನೆ, ಇನ್ನೊಂದಷ್ಟನ್ನು ಇರಬೇಕು ಅಂತ ಹೇಳ್ತಾನೆ. ಈ ಧರ್ಮಹಿಂಸಾ ತಥೈವ ಚ ಅಂತ ಮುಂದಿನ ವಾಕ್ಯ. ಅಹಿಂಸಾ ಪರಮೋ ಧರ್ಮ ಆದ ನಂತರ ಧರ್ಮಹಿಂಸಾ ತಥೈವ ಚ. ಧಾರ್ಮಿಕರನ್ನು ರಕ್ಷಣೆ ಮಾಡಲಿಕ್ಕಾಗಿ ಬೇಕಾದ ಸಣ್ಣ ಹಿಂಸೆ ಮಾಡಿದರೆ ಅದು ಕೂಡ ಅವನು ಅಹಿಂಸೆ ಅಂತಲೇ ಅನಿಸ್ಕೊಳ್ತದೆ ಅಂತ. ಅದಕ್ಕೆ ಉದಾಹರಣೆ ನಮ್ಮ ಕಾಶ್ಮೀರ ಇಂಥ ಜಾಗಗಳಲ್ಲಿ ಒಬ್ಬ ಭಯೋತ್ಪಾದಕ ಒಳಗೆ ಬಂದರೆ ಅವನನ್ನು ಕೊಲ್ತಾರೆ. ಸರ್ಕಾರವೇ ನೇಮಿಸಿ ಮಿಲಿಟರಿಯನ್ನು ಇಟ್ಟು ಕೊಲ್ತಾ ಇದ್ದಾರೆ. ಯಾಕೆ ಅಂದರೆ ಅವನೊಬ್ಬ ಒಳಗೆ ಬಂದರೆ 10,000 ಜನರನ್ನು ಒಂದು ಬಾಂಬ್ ಬಿಟ್ಟು ಸಾಯಿಸಬಹುದು. ಹಾಗಾದರೆ ಸಜ್ಜನರನ್ನು ಅವನ ಹಾನಿ ಮಾಡ್ತಾನೆ. ಆದ್ದರಿಂದ ಅವನನ್ನು ಸಾಯಿಸೋದು ಸಜ್ಜನರಿಗೆ ಪೋಷಕವಾಗಿದೆ ಅಂತ. ಹಾಗಾಗಿ ಇಂಥದ್ದು ಸೂಕ್ಷ್ಮಗಳನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ನಾವು ಗಾಂಧೀಜಿ ಹೇಳಿದ್ದನ್ನು ನಾವು ಹೇಳ್ತೇವೆ ಏನಂದರೆ, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು. ಇದು ಗಾಂಧೀಜಿ ಹೇಳಿದ್ದಲ್ಲ, ಸನಾತನ ಧರ್ಮದಲ್ಲಿ ಹಿಂದಿನಿಂದ ಇರುವಂಥದ್ದು. ಅವರು ಅದನ್ನು ಉಲ್ಲೇಖ ಮಾಡಿರಬಹುದು ಅಷ್ಟೇ. ಅಂದರೆ ಆಹಾರ, ನಾವು ತಗೊಳ್ಳುವ ಆಹಾರ ಕೇವಲ ಬಾಯಿಂದ ಮಾತ್ರ ತಗೊಳ್ಳೋದಲ್ಲ. ಕಣ್ಣಿಂದ ಏನೆಲ್ಲ ನೋಡ್ತೇವೆ ಅದೆಲ್ಲವೂ ಆಹಾರ, ಕಿವಿಯಿಂದ ಏನೆಲ್ಲ ಕೇಳ್ತೇವೆ ಅದೆಲ್ಲವೂ ಆಹಾರ. ಎಲ್ಲ ಸೆನ್ಸರಿ ಆರ್ಗನ್ಸ್ 5 ನಮ್ಮ ಪಂಚೇಂದ್ರಿಯಗಳೇನಿದೆ ಅದರಿಂದ ಒಳಗೆ ಹೋಗುವುದೆಲ್ಲವೂ ಕೂಡ ಆಹಾರ. ಅದೆಲ್ಲವೂ ಮನಸ್ಸಿನ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನು ಬೀರುತ್ತದೆ. ಹಾಗಾಗಿ ಒಳ್ಳೆಯದನ್ನೇ ನೋಡಿದಾಗ ಒಳ್ಳೆಯದೇ ಕ್ರಿಯೆಗಳು ನಮ್ಮಿಂದ ಆಗ್ತವೆ. ಒಳ್ಳೆಯದನ್ನೇ ಕೇಳಿದಾಗ ಒಳ್ಳೆಯ ಮಾತುಗಳೇ ನಮ್ಮಿಂದ ಹೊರಗೆ ಬರ್ತದೆ. ಹಾಗಾಗಿ ಒಳ್ಳೆಯದನ್ನೇ ಕೇಳಬೇಕು. ಯಾಕೆ ಅಂದರೆ ನಾವು ಒಳ್ಳೆಯವರಾಗಲಿಕ್ಕೆ ಒಳ್ಳೆಯದನ್ನೇ ಕೇಳಬೇಕು. ಒಳ್ಳೆಯ ಮಾತುಗಳು ನಮ್ಮಿಂದ ಹೊರಗೆ ಬರಬೇಕಾದ್ರೆ ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಸ್ವೀಕಾರ ಮಾಡಬೇಕು. ಆರೋಗ್ಯ ಚೆನ್ನಾಗಿರಲಿಕ್ಕೆ ಒಳ್ಳೆಯದನ್ನೇ ಸ್ವೀಕಾರ ಮಾಡಬೇಕು. ಕಣ್ಣಿಂದ ನಮಗೆ ಮನಸ್ಸಿನಲ್ಲಿ ಅಡ್ಡ ಪರಿಣಾಮಗಳೇನು ಆಗುವುದಿಲ್ಲ. ನಿಮಗೆ ಅದು ಸರಳ ಹಿಂದಿನಲ್ಲಿ ತಪಸ್ಸು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಅಂತ ನಾವು ಕೇಳ್ತೇವೆ. ತಪಸ್ಸು ಮಾಡುವಾಗ 1 ವರ್ಷ 2 ವರ್ಷ ತಪಸ್ಸು ಮಾಡ್ತಿದ್ರು. ಆದರೆ ನಮಗೆ ಇವತ್ತು ಅರ್ಧ ಗಂಟೆ ಕೂರ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿಲ್ಲ. ಮನಸ್ಸು ಎಷ್ಟು ಶುದ್ಧವಾಗ್ತದೆ, ಎಷ್ಟು ತಿಳಿಯಾಗ್ತದೆ, ಎಷ್ಟು ಅದರಲ್ಲಿ ವೈಬ್ರೇಷನ್ಸ್ ಕಡಿಮೆ ಇರ್ತದೆ, ಅಷ್ಟು ನಾವು ಸಾಧನೆ ಮಾಡಲಿಕ್ಕಾಗ್ತದೆ. ಈಗ ನೀವು ಇಲ್ಲೇ ಕೂತಿದ್ದಾಗ ಈಗ ನಿಮ್ಮ ಮೂಡ್ ಹೇಗಿದೆ, ನಿಮ್ಮ ಚಿಂತನೆಗಳು ಹೇಗಿದೆ, ಒಂದು ಸಣ್ಣ ವಿಷಯ ನಿಮ್ಮ ಕಿವಿಗೆ ಬಂದು ಯಾರೋ ಒಬ್ಬರು ಹೇಳ್ತಾರೆ. ಹೇಳಿದ ಕೂಡಲೇ ನಿಮ್ಮ ಇಡೀ ವಿಷಯಗಳು, ನಿಮ್ಮ ಆಲೋಚನೆಗಳೇ ಬದಲಾಗಿ ಹೋಗ್ತದೆ. ಈಗ ನಾನು ಮಾತಾಡ್ತಾ ಇರ್ತೇನೆ, ಮಾತಾಡೋದನ್ನು ಚೆನ್ನಾಗಿ ಕೇಳ್ತಾ ಇರ್ತೀರಿ. ಕೇಳ್ತಾ ಇರುವಾಗ ಯಾರೋ ಒಬ್ಬರು ಮನೆಯ ಮಗ ಬಂದು ಹೇಳ್ತಾನೆ, ನಿನ್ನೆ ಲಾಟ್ರಿ ತೊಗೊಂಡಿದ್ದೀರಿ, 50 ಲಕ್ಷ ಬಂದಿದೆ ಅಂತೆ, ಅದಕ್ಕೆ ಈಗಲೇ ಒಂದು 8:30ಗೆ ನಿಮಗೊಂದು ಕಾಲ್ ಬರುತ್ತೆ ಹೇಳಿದರೆ ನಿಮ್ಮ ಮನಸ್ಸು ಆಮೇಲೆ ಪ್ರವಚನ ನಾಳೆ ನೋಡುವ, ಆದರೆ ಇವತ್ತು ಈಗ ಓಡುವ ಅಂತ ಕಾಣಿಸ್ತದೆ. ಅಂದರೆ ನಿಮ್ಮ ಒಂದು ಮೆಸೇಜ್, ಒಂದು ಆಹಾರ ನಿಮ್ಮ ಮನಸ್ಸನ್ನು ಬದಲು ಮಾಡ್ತದೆ. ಹಾಗಾಗಿ ತುಂಬ ಶುದ್ಧಿಯಾಗಿರಬೇಕು. ಆ ಮನಸ್ಸು ಯಾವಾಗ ತಿಳಿಯಾದಾಗ ನೀವು ಹೆಚ್ಚಿನ ಸಾಧನೆಗಳನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಸನಾತನ ಧರ್ಮದ ಮೂಲ ಉದ್ದೇಶ ನಮ್ಮ ಮನಸ್ಸನ್ನು ನಾವು ತುಂಬ ಹಗುರವಾಗಿ ಇಟ್ಕೊಳ್ಳೋದು. ಸ್ವಾಮಿಗಳು ಹೇಳ್ತಿದ್ದಾರೆ ಚಂಚಲತೆಗೆ ಕಾರಣ ವಿಷಯದಲ್ಲಿ ಹಾಗೆ ಅಂತ. ಅಂದರೆ ಸಂದರ್ಭಗಳು ನಮ್ಮನ್ನು ಬೇರೆ ಬೇರೆ ಕಡೆ ಒಯ್ತವೆ. ಅಂತೂ ಸನಾತನ ಧರ್ಮದ ಮೂಲ ಉದ್ದೇಶ ಮನಸ್ಸನ್ನು ತುಂಬ ತಿಳಿಗೊಳಿಸುವುದು. ಆ ಮೂಲಕ ಇರುವ ನಮ್ಮ 100 ವರ್ಷದ ಏನು ಅವಧಿ ಇದೆ ಆ ಅವಧಿಯನ್ನು ಸಾಧನೆಯೆಡೆಗೆ, ಅಂದರೆ ಆಫ್ಟರ್ ಲೈಫ್, ಅಂದರೆ ಇನ್ನೊಂದು ಜನ್ಮ ಬರುವಾಗ ಈ ಬಾರಿ ಒಂದಷ್ಟು ಜ್ಞಾನವನ್ನು ಪಡಿಬೇಕು,
ಇನ್ನೊಂದು ಜನ್ಮ ಬರುವಾಗ ಈ ಆತ್ಮನಲ್ಲಿ ಸಂಸ್ಕಾರದ ಮೂಲಕವಾಗಿ ಈಗ ಕಲಿತದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಇರ್ತದೆ, ಮುಂದೆ ಅದರ ಬೆಳವಣಿಗೆ ಆಗ್ತದೆ ಮುಂದಿನ ಜನ್ಮದಲ್ಲಿ ಅಂತ. ಹಾಗಾಗಿ ಪುನರ್ಜನ್ಮ ಅನ್ನುವುದು ನಮಗಿದೆ. ಹಾಗಾಗಿ ಈ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಆ ಕರ್ಮಗಳು ನಮಗೆ ಮತ್ತೆ ಒಳ್ಳೆಯದನ್ನೇ ತಂದು ಕೊಡ್ತವೆ ಅಂತ. ಒಂದು ಬಾಲನ್ನು ನೀವು ಗೋಡೆಗೆ ಹೊಡೆದ್ರೆ ಅದು ಹೇಗೆ ವಾಪಸ್ ಬರಬಹುದು, ಅದೇ ರೀತಿ ಇವತ್ತು ಮಾಡಿದ ಕರ್ಮದ ಫಲಗಳು ಕೂಡ ನಮಗೆ ಮತ್ತೆ ತಿರುಗಿ ಬರ್ತದೆ. ಒಳ್ಳೆಯ ಕರ್ಮವನ್ನು ಮಾಡಬೇಕು ಅನ್ನೋದು ಸನಾತನ ಧರ್ಮದ ಒಂದು ಸಿದ್ಧಾಂತ. ಈ ಎಲ್ಲ ನಿಟ್ಟಿನಲ್ಲಿ ಇನ್ನು ತುಂಬ ವಿಸ್ತಾರ ಮಾಡ್ಬೋದು ಈ ವಿಷಯವನ್ನು. ಆದರೆ ಇವತ್ತು ತುಂಬ ಜನರು ಮಾತಾಡಲಿಕ್ಕಿದ್ದಾರೆ ಇಲ್ಲಿ. ಅದೇ ರೀತಿ ತುಂಬ ವಿಷಯಗಳು ಆದರೂ ಇನ್ನೊಮ್ಮೆ ಸೇರೋಣ, ಇನ್ನೂ ಹೆಚ್ಚಿನ ಚಿಂತನೆಗಳನ್ನು ಸತ್ಸಂಗಗಳನ್ನು ಮಾಡೋಣ. ಅಂತೂ ಒಂದು ವಿಷಯವನ್ನು ಇನ್ನೊಂದು 10 ನಿಮಿಷದಲ್ಲಿ ಮುಗಿಸುವಂತೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ಸ್ವಾಮಿಗಳವರ ಉದ್ದೇಶವೂ ಅದೇ, ಸನಾತನ ಧರ್ಮವನ್ನು ನಮ್ಮ ಎಲ್ಲ ವರ್ಗದವರು ತಿಳಿದು ಅದನ್ನು ಆಚರಣೆ ಮಾಡಿ ಸೌಹಾರ್ದಯುತವಾಗಿ ಇಡೀ ದೇಶವನ್ನು ನಾವು ಕಟ್ಟಬೇಕು ಅಂಥ ಒಂದು ಉದ್ದೇಶದಲ್ಲಿ ನಾವು ಆವಾಗವಾಗ ಅವರ ಹತ್ರ ಮಾತಾಡ್ತೇವೆ. ನಮ್ಮ ಪರ್ಯಾಯ ಅವಧಿಯಲ್ಲೂ ಕೂಡ ಉಡುಪಿಗೆ ಸಂದರ್ಶನ ಮಾಡಿ ನಂತರ ಅವರ ಮಾತುಗಳನ್ನು ಹೇಳಿ ಜನರನ್ನು ಒಂದಷ್ಟು ವಿಷಯಗಳನ್ನು ಹೇಳಿ ಅವರನ್ನು ಧರ್ಮ ಪ್ರವೃತ್ತಿಯಲ್ಲಿ ಜಾಗೃತರಾಗುವಂತೆ ಮಾಡಿದ್ದಾರೆ. ಹೀಗೆ ಸನಾತನ ಧರ್ಮದ ಉದ್ದೇಶ ಅಂತೂ ನೆಮ್ಮದಿಯನ್ನು ಪಡೆದು ಜ್ಞಾನವನ್ನು ಪಡೆದು ಮುಂದಿನ ನಮ್ಮ ಜನ್ಮಗಳಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಪಡೆಯುವಂತೆ ಆಗಬೇಕು ಅನ್ನೋದೇ ಅದರ ಉದ್ದೇಶ ಆಗಿದೆ. ಒಂದು ವೃಷಭದೇವ ಅಂತ ನಿಮಗೆ ಗೊತ್ತಿರಬಹುದಾದ ಹೆಸರಿದು. ವೃಷಭದೇವ ಅಂತ ವಿಷ್ಣುವಿನ ಅವತಾರ ಭಾಗವತದಲ್ಲಿ ಬರುವಂಥದ್ದು. ಅವನು ತನ್ನ ಮಕ್ಕಳಿಗೆ 100 ಜನ ಮಕ್ಕಳು, ಅದರಲ್ಲಿ ಒಬ್ಬ ಭರತ. ಆ ಭರತ ಎಂಬ ರಾಜನಿಂದ ಇಡೀ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದದ್ದು. ಆ ನಂತರ 9 ಜನ ಮುನಿಗಳಾಗಿ ಹೋಗ್ತಾರೆ 100 ಜನ ಮಕ್ಕಳಲ್ಲಿ. ಇನ್ನುಳಿದ 81 ಜನರು ಅವರು ಒಂದು ರೀತಿಯಲ್ಲಿ ವಿಪ್ರತ್ವವನ್ನು ಪಡೆದು ತುಂಬ ಸಾಧನೆ ಮಾಡಿ ಅವರು ಒಂದು ರೀತಿಯಲ್ಲಿ ಹೋಗ್ತಾರೆ. ಇನ್ನೊಂದು 9 ಜನ ಅವರು ರಾಜ್ಯವನ್ನು ಆಳ್ತಾರೆ. ಹೀಗೆಲ್ಲ ಅವನ ವಂಶ ಬೆಳೆದಿದೆ. ಅದರಲ್ಲಿ ಒಬ್ಬ ದ್ರುಮಿಳ ಅಂತ ಒಬ್ಬ ಇದ್ದ. ವೃಷಭದೇವನ ಸಂದೇಶಗಳನ್ನೆಲ್ಲ ತಿಳಿದವನೇ ಅವನೊಂದು ಮಾತನ್ನು ಹೇಳ್ತಾನೆ, ಭಾಗವತದಲ್ಲಿ ಬರುವ ಮಾತು. ಸನಾತನ ಧರ್ಮೀಯರು ನಾವು ಇವತ್ತು ನಾವಿಲ್ಲಿ ಸೇರಿದ್ದಕ್ಕೆ ಈ ಒಂದು ವಿಷಯವನ್ನು ನಾವು ಚಿಂತನೆ ಮಾಡೋಣ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡೋಣ. ಏನು ಹೇಳ್ತಾನೆ ಅಂದರೆ, ಸಾಮಾನ್ಯವಾಗಿ ಒಂದು ದೊಡ್ಡ ಅಚೀವ್ಮೆಂಟ್, ದೊಡ್ಡ ಒಂದು ಎತ್ತರವನ್ನು ನಾವು ಪಡಿಬೇಕು ಅಂದರೆ ತುಂಬ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ. ತಪಸ್ಸು ಮಾಡಬೇಕು ಅಂತಾದರೆ ತುಂಬ ಎಲ್ಲ ನಾವು ಕಷ್ಟಪಡಬೇಕಾಗ್ತದೆ. ತಪಸ್ಸು ಅಂತ ಅದಕ್ಕೆ ಹೇಳೋದು. ತಪ ಅಂದರೆ ಬಿಸಿ, ತಾಪ ಅಂತ ಹೇಳ್ತೇವಲ್ಲ, ತುಂಬ ತಾಪ ಆಗ್ತದೆ. ತಾಪತ್ರಯ ಅಂತ ಹೇಳ್ತೇವೆ. ತಾಪತ್ರಯಗಳು ಅಂತ ಹೇಳಬಾರ್ದು, ನಿಜವಾಗಿ ತಾಪತ್ರಯ ಯಾವುದು ಅಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪಗಳು ಅಂತ. ತಾಪ ಬಿಸಿ, ಅದು 3 ಬಗೆಯದು. ಹೀಗೆ ತಪಸ್ಸು ಎಂಬ ತಪ ಆಲೋಚನೆ ಅಂತಲೂ ಒಂದು ಧಾತುವಿಗೆ 2 ಅರ್ಥ, ಒಂದು ಬಿಸಿ ಅಂತಲೂ ಒಂದು ಅರ್ಥ, ಇನ್ನೊಂದು ಆಲೋಚನೆ ಅಂತಲೂ ಅರ್ಥ. ಹಾಗೆ ತಪಸ್ಸು ಮಾಡಬೇಕು ಅಂತಾದರೆ ಬಿಸಿ ಆಗ್ತದೆ. ಯಾಕೆಂದರೆ ಕೃಚ್ಛ್ರ ಕರ್ಮಗಳನ್ನು ಮಾಡಬೇಕು, ಕಷ್ಟಪಟ್ಟು ಮಾಡುವಂಥದ್ದಕ್ಕೆ ತಪಸ್ಸು ಅಂತ ಹೇಳ್ತೇವೆ. ಅಥವಾ ಕಷ್ಟಪಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಓದುವುದಕ್ಕೂ ತಪಸ್ಸು ಅಂತ ಹೇಳ್ತೇವೆ. ಅಂತೂ ಒಂದು ತಪಸ್ಸನ್ನು ಆಚರಣೆ ಮಾಡಬೇಕಾದ್ರೆ ಅವನು ತುಂಬ ಎಲ್ಲ ತಡ್ಕೊಳ್ಬೇಕಂತೆ. ತಡ್ಕೊಂಡ್ರೂ ಕೂಡ ಆ ನಂತರ ಮಾಡುವ ಕೆಲವು ತಪ್ಪುಗಳಿಂದ ಆ ತಪಸ್ಸಿನ ಫಲ ಎಲ್ಲ ನಷ್ಟವಾಗಿ ಹೋಗ್ತದೆ ಅಂತ. ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದಕ್ಕೆ ನೀವೆಲ್ಲರೂ ಒಂದು ಸಂಕಲ್ಪ ಮಾಡ್ಬೋದು. ಏನು ಅಂದರೆ, ಈ ಶ್ಲೋಕದ ನಂತರ ನಾನು ನನ್ನಲ್ಲಿರುವ ಯಾವುದೋ ಒಂದು ದೋಷವನ್ನು ಬಿಡ್ತೇನೆ ಅಂತ. ಅದು ಯಾವ ದೋಷ ಅಂದರೆ ಈ ಶ್ಲೋಕ ಹೇಳ್ತದೆ. ಏನು ಅಂದರೆ, ಕ್ಷುತೃಟ್ ತ್ರಿಕಾಲಗುಣಮಾರುತ ಜೈಹ್ವ್ಯಶೈಷ್ಣ ತಸ್ಮಾದಪಾರ ಜಲದೇಹಿ ಅತಿತೀರ್ಯ ಕೇಚಿತ್ ಕ್ರೋಧಸ್ಯ ಯಾಂತಿ ವಿಫಲಸ್ಯ ವಶೇ ಪದಂ ಗೋಹ ಮಜ್ಜಂತಿ ದುಶ್ಚರ ತಪಾಶ್ಚ ವೃತೋತ್ಸೃಜಂತಿ ಅನ್ನೋದು ಭಾಗವತದ ಮಾತು. ಅಂದರೆ ದ್ರುಮಿಳನ ಮಾತು. ಅಂದರೆ ಭರತ ಮತ್ತು ದ್ರುಮಿಳರು ಅಣ್ಣ ತಮ್ಮಂದರು, ವೃಷಭದೇವನ ಮಾತು. ವೃಷಭದೇವನ ಮಾತನ್ನೇ ಅವನು ಹೇಳಿದ್ದು, ಅವನಿಂದ ಉಪದೇಶ ಪಡೆದು ಹೇಳಿರುವಂಥದ್ದು. ಏನು ಅಂದರೆ, ತಪಸ್ಸನ್ನು ಆಚರಣೆ ಮಾಡುತ್ತಾರೆ ತುಂಬ ಶ್ರೇಷ್ಠ ಜನರು. ಆವಾಗ ಹಸಿವನ್ನು ತಡ್ಕೊಳ್ತಾರೆ, ಬಾಯಾರಿಕೆಯನ್ನು ತಡ್ಕೊಳ್ತಾರೆ. 3 ಕಾಲದಲ್ಲಿ, ಬೇಸಿಗೆ, ಮಳೆಗಾಲ, ಚಳಿಗಾಲ, ಈ ಕಾಲದಲ್ಲಿ ಬರುವ ದೋಷಗಳನ್ನೆಲ್ಲ ತಡ್ಕೊಳ್ತಾರೆ. ಆ ನಂತರ ತನ್ನ ನಾಲಿಗೆ ಚಪಲವನ್ನು ತಡ್ಕೊಳ್ತಾರೆ. ಅದೇ ರೀತಿ ತನ್ನ ಕಾಮನೆಗಳನ್ನೆಲ್ಲ ತಡ್ಕೊಂಡು ತಪಸ್ಸನ್ನು ಆಚರಣೆ ಮಾಡುತ್ತಾರೆ. ಒಂದೊಂದು ಸುಲಭದ ಕೆಲಸ ಅಲ್ಲ, ಒಂದೊಂದು ಕೂಡ ಒಂದು ಸಮುದ್ರವನ್ನು ದಾಟಿದಷ್ಟು ದೊಡ್ಡ ಕೆಲಸಗಳು. ಯಾಕೆ ಅಂದರೆ
ತಪಸ್ಸನ್ನು ಮಾಡುವುದು ಒಂದು ಉದಾಹರಣೆ, ನಾನು ಯಾವಾಗಲೂ ಹೇಳುವಂಥ ಉದಾಹರಣೆ. ಒಂದು ಮಗುವನ್ನು ಬೆಳೆಸುವುದು ಅಂದರೂ ತಪಸ್ಸೆ. ಆ ತಾಯಿ ಮಗುವನ್ನು ಬೆಳೆಸುವಾಗ ತನ್ನ ಬಾಯಾರಿಕೆಯನ್ನು ತಡ್ಕೊಳ್ತಾಳೆ, ತನ್ನ ಹಸಿವನ್ನು ತಡ್ಕೊಳ್ತಾಳೆ. ಅದೇ ರೀತಿ 3 ಕಾಲದ ವ್ಯತ್ಯಾಸಗಳು ಇದ್ದರೂ ಕೂಡ ಮಗುವಿಗೆ ಅದನ್ನು ರಕ್ಷಣೆ ಆಗಬೇಕು ಅಂತ ತಾನು ಕಷ್ಟಪಟ್ಟು ಅದನ್ನು ರಕ್ಷಣೆ ಮಾಡ್ತಾಳೆ. ತನ್ನ ಕಾಮನೆಗಳನ್ನು ದೂರ ಇಡ್ತಾಳೆ. ತನಗೆ ಬಯಕೆಗೆ ಬಂದ ಏನಾದರೂ ಒಂದು ಆಹಾರವನ್ನು ತಡ್ಕೊಳ್ತಾಳೆ, ತಿನ್ನುವುದಿಲ್ಲ, ಯಾಕೆಂದರೆ ಅದರ ಎಫೆಕ್ಟ್ ಮಗುವಿನ ಮೇಲೆ ಆಗ್ತದೆ ಅನ್ನುವ ದೃಷ್ಟಿಯಿಂದ. ಹೀಗೆಲ್ಲ ತುಂಬ ತಪಸ್ಸನ್ನು ಆಚರಣೆ ಮಾಡ್ತಾಳೆ. ಆದರೆ ಮಗುವಿಗೆ ಅರ್ಥ ಆಗೋದು ನಗ್ತಾ ಇದ್ದರೆ ಚೆನ್ನಾಗಿರ್ತದೆ, ಆದರೆ ಕೋಪ ಬಂದ ಕೂಡಲೇ ಅದು ಅಳಲಿಕ್ಕೆ ಶುರು ಮಾಡ್ತದೆ. ಅಂದರೆ ಅಷ್ಟು ತಪಸ್ಸು ಮಾಡಿದ್ದು ಅದಕ್ಕೆ ಗೊತ್ತಾಗಲಿಲ್ಲ, ಕೋಪ ಮಾಡಿದ್ದು ಕೂಡಲೇ ಗೊತ್ತಾಗ್ತದೆ. ಅದಕ್ಕೆ ಈ ಎಲ್ಲ ತಪಸ್ಸುಗಳನ್ನು ಮಾಡಿ ಆ ನಂತರ ಮನುಷ್ಯ ಎಲ್ಲಿ ಫೇಲ್ ಆಗ್ತಾನೆ ಅಂತ ಹೇಳಿದರೆ ಕೋಪದಲ್ಲಿ ಫೇಲ್ ಆಗ್ತಾನಂತೆ. ಕ್ರೋಧಸ್ಯ ಯಾಂತಿ ವಿಫಲಸ್ಯ ವಶೇ ಪದಂ ಗೋಹು. ಅದು ಹೇಗಿದೆ ಅಂದರೆ ಗೋಪಾದ ಈ ಸುತ್ತಲ ಆವರಣದಲ್ಲಿ ಒಂದು ದನಗಳನ್ನು ಬಿಟ್ಟರೆ ಮಳೆಗಾಲದಲ್ಲಿ ಅದು ಹೆಜ್ಜೆ ಇಟ್ಟಾಗ ಒಂದು ಸಣ್ಣ ಗುಂಡಿ ಆಗ್ತದೆ, ಅದರಲ್ಲಿ ನೀರು ನಿಲ್ತದೆ. ಆ ನೀರನ್ನು ದಾಟಲಿಕ್ಕಾಗದೆ ಜನ ಸೋತು ಹೋಗ್ತಾರೆ. ಇಂಥ ಏನು ದೊಡ್ಡ ದೊಡ್ಡ ಹಸಿವು, ನೀರಡಿಕೆ, ಇಂತಹ ಸಮಸ್ಯೆಗಳನ್ನೆಲ್ಲ ದೊಡ್ಡ ದೊಡ್ಡ ಸಮುದ್ರದಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಕೋಪ ಮಾಡಿ ತಮ್ಮ ಎಲ್ಲ ಒಂದು ತಪಸ್ಸಿನ ಫಲವನ್ನು ನಷ್ಟ ಮಾಡಿಕೊಳ್ತಾರೆ. ಹಾಗಾಗಿ ಕೋಪವನ್ನು ಖಂಡಿತ ಮಾಡಬಾರ್ದು ಅಂತ. ಹಾಗಾಗಿ ಪ್ರಾಯ ನಮ್ಮೆಲ್ಲ ದೋಷಗಳಿಗೆ ಇದು ಒಂದು ಕಾರಣ. ಒಂದು ಹಲವಾರು ದೋಷಗಳಲ್ಲಿ ಕೋಪ ಎಂಬುದು ನಮ್ಮದೆಲ್ಲ ದೋಷ ಇರ್ತದೆ. ಕೋಪ ಬಂದಾಗ ನಮ್ಮ ಎಲ್ಲ ಸಂಬಂಧಗಳು ಹಾಳಾಗ್ತವೆ, ಅದೇ ರೀತಿ ವ್ಯಾಪಾರಗಳು ಹಾಳಾಗ್ತವೆ, ಇನ್ನು ಬೇರೆ ಬೇರೆ, ಅಥವಾ ನಮ್ಮ ಪೂಜೆ ಮಾಡುವಾಗಲೇ ಕೋಪ ಬರೋದು. ಹಾಗಾಗಿ ಅದೆಲ್ಲ ಆಗಬಾರ್ದು, ಶಕ್ತಿಯ ನಷ್ಟ ಆಗ್ತದೆ. ಹಾಗಾಗಿ ವಿಶ್ವಾಮಿತ್ರರು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ಕೋಪ ಮಾಡಿ ಎಲ್ಲ ಹೋಯಿತು. ಅದು ನಮಗೆ ಉದಾಹರಣೆ, ಅಂದರೆ ನಾವು ಹಾಗೆ ಮಾಡಬಾರ್ದು ಅಂತ. ಹಾಗಾಗಿ ಈ ಬಾರಿ ನಾವು ಈ ಉತ್ಸವದಲ್ಲಿ ನಾವೊಂದು ಸಂಕಲ್ಪ ಮಾಡೋಣ. ನಾವು ಮುಂದಿನ ಬಾರಿ ಬರುವಾಗ ನಾವು ಸ್ವಲ್ಪ ಆದರೂ ನಮ್ಮ ಕೋಪದಲ್ಲಿ ಇಳಿಕೆ ಆಗಬೇಕು, ಕೋಪ ಕಡಿಮೆ ಆಗಬೇಕು ಅಂತ. ಹೇಗೆ ಮಾಡ್ಬೋದು? ದಿನ ನೀವು ಸಂಜೆ ಹೊತ್ತು ನೆನಪು ಮಾಡಿಕೊಳ್ಬೇಕು, ನನಗೆ ನಾಳೆಯಿಂದ ಕೋಪ ಬರದೇ ಇರುವಂತೆ ನಾನು ಆ್ಯಕ್ಟ್ ಮಾಡ್ತೇನೆ. ಐ ವಿಲ್ ಬಿಹೇವ್ ಇನ್ ಸಚ್ ಎ ವೇ. ಹೇಗೆ ಅಂದರೆ ಕೋಪ ಬರಬಾರ್ದು, ಕೋಪ ಬರದಂತೆ ನಾನು ನಡ್ಕೊಳ್ತೇನೆ. ಯಾಕೆ ಅಂದರೆ ಕೋಪ ಬಂದರೆ ಯಾರಿಗೆ ಸಮಸ್ಯೆ? ಎದುರಿನವನಿಗೆ ಸಮಸ್ಯೆ ಅಲ್ಲ, ನಮಗೆ ಸಮಸ್ಯೆ. ಕೋಪ ಬಂದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಬೆವರು ಬರ್ತದೆ, ಸೆಕೆ ಆಗ್ತದೆ ಒಂದು ಕಡೆಯಿಂದ, ಆನಂತರ ರಿಲೇಷನ್ಶಿಪ್ ಹಾಳಾಗ್ತದೆ, ಆನಂತರ ವ್ಯಾಪಾರ ಹಾಳಾಗ್ತದೆ. ಹೀಗೆ ಎಲ್ಲ ಸಮಸ್ಯೆಗಳು ನಮಗೂ ಆಗ್ತದೆ ಹೊರತು ಪಕ್ಕದವರಿಗೆ ಯಾರಿಗೂ ಆಗೋದಿಲ್ಲ. ಹಾಗಾಗಿ ಇದು ವೃಷಭದೇವನ ಮಗನಾದ ದ್ರುಮಿಳನ ಸಂದೇಶ. ಆ ರೀತಿ ನಾವು ನಮ್ಮ ಧರ್ಮ ಕಟ್ಟುವಾಗ ನಮಗೆ ಸುಮಾರು ಸಮಸ್ಯೆಗಳು ಬರಬಹುದು. ಹಾಗಾಗಿ ಅದನ್ನೆಲ್ಲ ಮೀರಿ ನಾವು ಸ್ವಲ್ಪ ಸಮಯವನ್ನು ಇಂಥ ಧಾರ್ಮಿಕ ಶಿಬಿರಗಳಿಗೆ ಮತ್ತು ಮಠದಲ್ಲಿ ಸ್ವಾಮಿಗಳವರೆಲ್ಲ ಇಂಥ ಒಂದು ಪ್ರಯತ್ನ ಮಾಡುವಾಗ ಅವರೊಟ್ಟಿಗೆ ನಾವು ಹೇಗೆ ಸೇರಿಕೊಳ್ಬೋದು ಅನ್ನುವ ಪ್ರಯತ್ನವನ್ನು ಸಮಾಜ ಮಾಡಿದಾಗ ತುಂಬ ದೊಡ್ಡ ರೀತಿಯಲ್ಲಿ ನಾವು ದೇಶ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಯ ನಾನು ಅಂದುಕೊಳ್ತೇನೆ ಮೂಡುಬಿದಿರೆಯ ಜನ ಇದರಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸ್ತೀರಿ. ಹೀಗೆ ಭಾಗವಹಿಸಿ ಮುಂದಿನ ದಿನಗಳಲ್ಲಿಯೂ ಕೂಡ ಒಳ್ಳೆಯ ಸಂದೇಶಗಳನ್ನು, ನಮ್ಮಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ, ಬೌದ್ಧಿಕವಾದ ಭಿನ್ನಾಭಿಪ್ರಾಯಗಳಿಗೆ ಸನಾತನ ಧರ್ಮದಲ್ಲಿ ಅವಕಾಶ ಇದೆ. ಸ್ವಾಮೀಜಿಯವರು ನಾನು ಬಂದ ಕೂಡಲೇ ಹೇಳಿದರು, ಮುಂದಿನ ದಿನಗಳಲ್ಲಿ ತುಂಬ ವರ್ಷಗಳ ಹಿಂದೆ ಆಗ್ತಾ ಇತ್ತಂತೆ ಆ ರೀತಿಯ ಒಂದು ವಾದ ಪರಂಪರೆ ನಮ್ಮಲ್ಲಿ ಬೆಳೀಬೇಕು. ಅಂದರೆ ವಾದ ಪರಂಪರೆ ಹೇಗಿತ್ತು ಹಿಂದೆ ಅಂತ ಹೇಳಿದರೆ, ಒಂದು ವೇದಿಕೆಯಲ್ಲಿ ತಿಳಿದವರು ಇರ್ತಾರೆ, ಒಂದು 5 ಜನ, ಕೆಳಗಡೆ ಒಂದು 100 ಜನ ಇರ್ತಾರೆ. ಅವರ ಮಧ್ಯೆ ಒಂದು ಒಳ್ಳೆಯ ಚರ್ಚೆ ಆಗ್ತದೆ. ಚರ್ಚೆ ಯಾವತ್ತೂ ಅವನ ವೈಯಕ್ತಿಕ ವಿಷಯಗಳ ಬಗ್ಗೆ ಆಗೋದಿಲ್ಲ, ಅವನ ನಿಂದೆಗೂ ಕೂಡ ಕಾರಣ ಆಗೋದಿಲ್ಲ. ಮತ್ತೇನಾಗ್ತದೆ ಅಂದರೆ, ಗ್ರಂಥದಲ್ಲಿ ಹೀಗಿದೆ, ಯಾಕೆ ಹೀಗಿದೆ, ಯಾಕೆ ಅದು ಸರಿ ಅಥವಾ ಯಾಕೆ ಅದು ತಪ್ಪು ಅನ್ನುವ ಬಗ್ಗೆ ಅಷ್ಟೇ ಮಾತಾಗ್ತದೆ. ಇದನ್ನು ತಿಳಿದಂತಹ ಎದುರುಗಡೆ ಕೇಳ್ತಾ ಇರುವ ಪೃಚ್ಛಕರಿಗೆ ಒಂದಷ್ಟು, ಕೇಳ್ತಾ ಇರುವ ಜನರಿಗೆಲ್ಲರಿಗೂ ಒಂದಷ್ಟು ವಿಷಯಗಳು ಮನವರಿಕೆ ಆಗ್ತದೆ. ಇದನ್ನು ನಾವು ಆಚರಣೆ ಮಾಡಬೇಕು, ಕಾರಣ ಏನಂದರೆ ಈ ರೀತಿಯಾದ ಫಲ ಅದರಿಂದ ಉಂಟು ಅಂತ. ಇಂತಹ ಚರ್ಚೆಗಳಾದಾಗ ನಮ್ಮಲ್ಲಿ ಹೆಚ್ಚು ಬೆಳವಣಿಗೆ ಆಗ್ತದೆ. ಹಾಗಾಗಿ ನಾನು ಎಲ್ಲಿ ಹುಟ್ಟಿದ್ದೇನೋ ಅದರಿಂದ ಅದು ಶ್ರೇಷ್ಠ ಅಂತ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ನೀನು ಗ್ರಂಥಾಧ್ಯಯನ ಮಾಡು, ಗ್ರಂಥಾಧ್ಯಯನ ಮಾಡಿ ನಿನಗೆ ಯಾವುದು ಸರಿ ಕಾಣ್ತದೆ ನೋಡಿದ ನಂತರ ಅದನ್ನು ಸ್ವೀಕಾರ ಮಾಡಬೇಕಾ ಬೇಡವಾ ಅನ್ನೋದನ್ನು ಆಲೋಚನೆ ಮಾಡು ಅಂತ ಹೇಳುವ ದೇಶ ನಮ್ಮ ಭಾರತ ದೇಶ ಮತ್ತು ನಮ್ಮ ಧರ್ಮ. ಹಾಗಾಗಿ ಇನ್ಯಾವುದೋ ಧರ್ಮ ಹೇಗಿದೆ ಅಂದರೆ, ಕತ್ತಿ ಹಿಡ್ಕೊಂಡು ಬಂದು ನೀನು ಆಚರಣೆ ಮಾಡಿದರೆ ಉಳಿತಿ, ಇಲ್ಲದೇ ಇದ್ದರೆ ಸಾಯ್ತಿ ಅಂತ. ಅಂತಹ ಪರಿಸ್ಥಿತಿ ನಮ್ಮ ದೇಶ ನೋಡಿದೆ ಎಷ್ಟೋ ಬಾರಿ. ಆದರೂ ನಮಗೆ ಬಹಳ ಬೇಸರದ ಸಂಗತಿ ಅಂದರೆ ಅದರಿಂದ ಬುದ್ಧಿ ಬರೋದಿಲ್ಲ ನಮಗೆ.
ಅದೇ ಕಷ್ಟ. ಯಾಕಂದರೆ ನಾವು ಒಂದು ಸ್ವಲ್ಪ ದಿನ ಆ ಕಡೆ ತಿರುಗಿದ ಕೂಡಲೇ ನಮಗೆ ಮರ್ತು ಹೋಗ್ತದೆ, ನಾವು ಆರಾಮಾಗಿ ಇರ್ತೇವೆ. ಹಾಗಿರಬಾರ್ದು. ಇತಿಹಾಸದಿಂದ ನಾವು ಪಾಠ ಕಲಿಬೇಕು, ಕಲಿತು ನಮ್ಮತನವನ್ನು ಉಳಿಸ್ಕೊಳ್ಬೇಕು. ಆನಂತರ ಈಗ ನಾವು ಸಮಾಜ ಕಟ್ಟಲಿಕ್ಕೆ ಬೇಕಾದಷ್ಟು ಸಮಾನ ಅಂಶಗಳಿದೆ. ನಮ್ಮ ಭೀಷ್ಮರು ಹೇಳ್ತಾರೆ, ಧರ್ಮರಾಜ ಕೇಳಿದಾಗ, ಮನುಷ್ಯನಲ್ಲಿ ಒಬ್ಬ ಶ್ರೇಷ್ಠ ಯಾಕೆ, ಒಬ್ಬ ಕನಿಷ್ಠ ಯಾಕೆ, ಎಲ್ಲರೂ ತಿನ್ನುವುದು ಆಹಾರವೇ, ಎಲ್ಲರಲ್ಲೂ 2 ಕೈ ಇದೆ, ಎಲ್ಲರಿಗೂ 2 ಕಾಲಿದೆ, ಎಲ್ಲರೆಲ್ಲೂ ಒಂದೇ ರೀತಿ ಇರುವಾಗ ಅವನು ಶ್ರೇಷ್ಠ ಇವನು ಕನಿಷ್ಠ ಯಾಕೆ ಅಂತ ಕೇಳಿದಾಗ ಭೀಷ್ಮರು ಹೇಳ್ತಾರೆ, ನೀನು ಹೇಳಿದ್ದು ಸತ್ಯ. ಮನುಷ್ಯ ತಿನ್ನುವುದು ಒಂದೇ ರೀತಿಯ ಆಹಾರ, ಅಥವಾ ಏನು ತಿಂದರೂ ಆ ಕ್ರಿಯೆಗಳು ಒಳಗಡೆ ಆಗುವ ಮೆಟಬಾಲಿಸಮ್ ಪ್ರೊಸೆಸ್ ಅಂತ ಏನು ಹೇಳ್ತೇವೆ ನಾವು, ಜೀರ್ಣಕ್ರಿಯೆಗಳೆಲ್ಲ ಅದೆಲ್ಲ ಒಂದೇ ಥರ. ಆದರೂ ಕೂಡ ಇವನು ಯಾಕೆ ಶ್ರೇಷ್ಠ, ಅವನು ಯಾಕೆ ಶ್ರೇಷ್ಠ ಅಂತ ಕೇಳಿದರೆ, ಜ್ಞಾನಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವನಲ್ಲಿರುವ ಜ್ಞಾನ, ಅವನ ಅಧ್ಯಯನ, ಅದನ್ನು ನೋಡಿ ಅವನು ಶ್ರೇಷ್ಠ ಆಗ್ತಾನೆ ಅಥವಾ ಕನಿಷ್ಠ ಆಗ್ತಾನೆ ಅಂತ. ಹಾಗಾಗಿ ಅಧ್ಯಯನಕ್ಕೆ ಬಹಳ ಮಹತ್ವ ಕೊಟ್ಟ ಧರ್ಮ ಇದ್ದರೆ ಅದು ಸನಾತನ ಧರ್ಮ. ಹಾಗಾಗಿ ನಾವು ಅಧ್ಯಯನ ಮಾಡಬೇಕು. ಮತ್ತು ಸಮಾನ ಧರ್ಮಗಳು ಯಾವುದಿದೆ ಅದನ್ನು ನೋಡ್ಕೊಂಡು ನಾವೆಲ್ಲ ಇಡೀ ಸಮಾಜ ಒಗ್ಗೂಡಬೇಕು. ಉದಾಹರಣೆಗೆ ನಮ್ಮ ಜೈನ ತೀರ್ಥಂಕರರೆಲ್ಲ ಹೇಳಿದ್ದೇನು, ಅಹಿಂಸೆಯನ್ನು ಇಟ್ಕೊಂಡು ಮಾಡಬೇಕು ಅಂತ. ವೇದಗಳಲ್ಲಿ ಇರುವುದು ಅಹಿಂಸೆಯನ್ನು ಪಾಲಿಸಬೇಕು ಅಂತ. ಹೀಗೆ ಸಾಕಷ್ಟು ಸಮಾನ ಅಂಶಗಳು ನಮ್ಮಲ್ಲಿ ಸಿಗ್ತವೆ. ಉದಾಹರಣೆಗೆ ನಾವು ಹೇಳ್ತೇವೆ, ತರಕಾರಿಗಳನ್ನೆಲ್ಲ ಉಪಯೋಗ ಮಾಡಿ, ಹಿಂಸೆ ಮಾಡಿ, ಪ್ರಾಣಿವಧೆಯನ್ನೆಲ್ಲ ಮಾಡಬೇಡಿ ಅಂತ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ 2 ಮನುಷ್ಯರು ಕೂಡಲಿಕ್ಕೆ ಬೇಕಾದ ಸಮಾನ ಅಂಶಗಳು ತುಂಬ ಇರ್ತವೆ. ಅದನ್ನು ನಾವು ಇಟ್ಟುಕೊಂಡು ದೇಶ ಕಟ್ಟಲಿಕ್ಕಾಗ್ತದೆ. ಆ ರೀತಿ ಮತ್ತು ಬೌದ್ಧಿಕ ಚರ್ಚೆಗಳು ಖಂಡಿತ ಬೇಕು. ಯಾಕೆ ಅಂದರೆ ಸಮುದ್ರ ಮಥನ ಆದ ನಂತರವೇ ಅಮೃತ ಬಂದದ್ದು. ಮಥನ ಆಗಬೇಕಂದ್ರೆ 2 ಪಕ್ಷಗಳಿರಬೇಕು. ಒಬ್ಬರು ಈ ಕಡೆ ಎಳಿತಾರೆ, ಇನ್ನೊಬ್ಬರು ಆ ಕಡೆ ಎಳಿತಾರೆ, ಆಗ ಮಥನ ಆಗ್ತದೆ. ಮಥನ ಆದ ನಂತರ ಬೆಣ್ಣೆ, ಅದರಿಂದ ಮತ್ತು ತುಪ್ಪ, ಈ ರೀತಿ ಬರುವಂಥದ್ದು. ಹಾಗೆ ಈ ಮಥನಕ್ಕೆ ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಎಂಬುದು ಬೇಕೇ ಆಗ್ತದೆ, ಇರಬೇಕು. ಆವಾಗಲೇ ಒಬ್ಬ ಮನುಷ್ಯ ಬೆಳೀಲಿಕ್ಕೆ ಸಾಧ್ಯ. ಆ ರೀತಿಯ ಒಳ್ಳೆಯ ವಾದ ಆಗುವಂತಹ ಪರಿಸರ ನಮ್ಮಲ್ಲಿ ನಿರ್ಮಾಣ ಆಗಲಿ. ಅದೇ ರೀತಿ ನಾವೆಲ್ಲರೂ ಒಳ್ಳೆಯ ವಿಷಯಗಳನ್ನು ಯಾವಾಗಲೂ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳುವಂತೆ ಆಗಲಿ. ಅದಕ್ಕೆ ಬೇಕಾದ ಎಲ್ಲ ಒಂದು ವೇದಿಕೆಗಳು ನಿರ್ಮಾಣ ಆಗಲಿ ಅನ್ನುವ ಮಾತಿನೊಂದಿಗೆ ಇವತ್ತು ನೀವೆಲ್ಲರೂ ಭಕ್ತರು ಇಲ್ಲಿ ಸೇರಿದ್ದೀರಿ. ಸ್ವಾಮಿಗಳ ಮಾತನ್ನು ಆಲಿಸಲಿಕ್ಕಿದ್ದೀರಿ. ಮುಂದೆ ಹಲವು ಹಿರಿಯರ ಮಾತುಗಳನ್ನು ಕೂಡ ಆಲಿಸಲಿಕ್ಕಿದ್ದೀರಿ. ನಿಮಗೆಲ್ಲ ಶ್ರೇಯಸ್ಸಾಗಲಿ ಅನ್ನೋ ಮಾತಿನೊಂದಿಗೆ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಸ್ವಾಮೀಜಿಯವರು ಭಾಳ ಸಂತೋಷ ಆಗಿದೆ. ಅಷ್ಟಮಠಗಳು ನಮ್ಮ ಪಾಲಿಗೆ ಒಂದೇ, ಅದು ಮಧ್ವಾಚಾರ್ಯರ ಸಂಸ್ಥಾನ. ಹಾಗಾಗಿ ಯಾವ ಮಠದಿಂದ ಬಂದರೂ ನಮಗೆ ಮಧ್ವಾಚಾರ್ಯ ಸಂಸ್ಥಾನವೇ. ಈ ರೀತಿಯಲ್ಲಿ ನಮಗೆ ಅತಿ ಪ್ರೀತಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಅದಮಾರು ಮಠದ ಈಶಪ್ರಿಯರು, ನಮಗೆ ಈಶ ಅಂದರೆ ಸುಖ ಅಂತ ಅರ್ಥ. ಆ ಸುಖಕ್ಕೆ ಪ್ರಿಯವಾಗುವಂಥ ವಿಚಾರಗಳನ್ನೇ ಇವತ್ತು ಮನವರಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ವಿಶೇಷವಾಗಿ ಅವರೊಂದು ಸವಾಲು ಕೊಟ್ಟಿದ್ದಾರೆ, ನೀವು ಕೋಪ ಬಿಡುವುದನ್ನು ನಾವು ನೋಡಲಿಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆಗಾಗ ಸ್ವಾಮೀಜಿ ಬರ್ತಾ ಇರಲಿ, ನಮ್ಮ ಸಂಯಮದ ಪರೀಕ್ಷೆಯನ್ನು ಆಗಾಗ ಮಾಡ್ತಾ ಇರಲಿ. ವಿಶೇಷವಾಗಿ ಅಷ್ಟಮಠಗಳಿಗೂ ಮೂಡುಬಿದ್ರಿ ಜೈನ ಮಠಕ್ಕೂ ಇಂದು ನಿನ್ನೆಯ ಸಂಬಂಧ ಅಲ್ಲ. ಶತಶತಮಾನಗಳ ಇಲ್ಲಿಯ ಬೀಡು ಅರಸು ಮನೆತನಗಳು ಹಿಂದಿನಿಂದ ಅಷ್ಟಮಠಗಳಿಗೆ ಭಾಳ ಶ್ರದ್ಧೆಯಿಂದ ನಡೆದುಕೊಂಡಿದ್ದಾವೆ. ಇವತ್ತು ಕೂಡ ಅದನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ನಾವೇ ಸ್ವತಃ ಹೇಳ್ತಾ ಇದ್ದೇವೆ, ನಮಗೆ ದ್ವೈತ ಮತ್ತು ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಹಾಗೂ ಜೈನ ಸಿದ್ಧಾಂತಗಳ ಬಗೆಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶೇಷವಾಗಿ ನಮ್ಮ ದರ್ಶನ ಮತ್ತು ಸಿದ್ಧಾಂತದ ವಿಚಾರಗಳನ್ನು, ಮೋಕ್ಷವನ್ನು ಪಡೆಯುವ ಬಗ್ಗೆ ನಮ್ಮ ಸಿದ್ಧಾಂತ ಏನಂದರೆ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು ಮತ್ತು ಮುಮುಕ್ಷತ್ವ. ಆ ಮೋಕ್ಷವನ್ನು ಪಡೆಯುವ ಚರ್ಚೆಗಳು ನಿರಂತರ ನಡೀತಾ ಇದ್ದವು. ಇವತ್ತು ನಮ್ಮ ಶಾಸಕರು, ಪ್ರೀತಿಯ ಶಾಸಕರಾದ ಉಮನಾಥ್ ಕೋಟ್ಯಾನರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಜಗದೀಶ್ ಅಧಿಕಾರಿಯವರು ಬಂದಿದ್ದಾರೆ. ಇದೀಗ ಯುವರಾಜ್ ಜೈನರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಶ್ರೀಯುತ ಸಂಪತ್ ಸಾಮ್ರಾಜರು ಈಗಾಗಲೇ ಅವರನ್ನೆಲ್ಲ ಸ್ವಾಗತಿಸಿದೆ. ಈ ಸಂದರ್ಭದಲ್ಲಿ ಶಾಸಕರನ್ನು ನಮ್ಮ ಶೈಲೇಂದ್ರ ಆರೋಹ ಅವರು ಬಂದು ಗುಲಾಬಿ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ಉಮನಾಥ್ ಕೋಟ್ಯಾನ್ ಅವರಿಗೆ ಶ್ರೀಯುತ ಶೈಲೇಂದ್ರ ಆರೋಹ ಅವರು ವೇದಿಕೆಗೆ ಬಂದು ಗೌರವಾರ್ಪಣೆ ಮಾಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಕ್ಸಲೆಂಟ್ ಕಾಲೇಜಿನ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಯುವರಾಜ್ ಜೈನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀಯುತ ಜಗದೀಶ್ ಅಧಿಕಾರಿ ಅವರು ನಮ್ಮ ಸಮಾಜದ ಮುಂದಾಳುಗಳು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನೆಕ್ಸ್ಟ್ ಇದು ಹೇಮರಾಜರಿಗೆ ಸನ್ಮಾನ, ಅದಾದಮೇಲೆ ಅರ್ಕುಳದ್ದು. ಬಂಧುಗಳೇ, ಇವತ್ತಿನ ವಾಲ್ಯೂಮ್ ಕೊಡಿ ಸ್ವಲ್ಪ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಾವೀರ ಜ್ಯೋತಿಯನ್ನು ಬೆಳಗಿದವರು ಮೂಡುಬಿದಿರೆ ಸಹಿತ ನಾಡಿನ ಹಲವು ಕಡೆಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ಶಿಕ್ಷಣ ಸಂಸ್ಥೆ, 100 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸವನ್ನು ಹೊಂದಿರುವಂಥ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘದ ಗೌರವಾನ್ವಿತ ಸಂಚಾಲಕರಾಗಿ ಸುಮಾರು 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಕೆಲಸ ಮಾಡಿದವರು, ಸಂಸ್ಥೆಯ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಮಾಡಿರುವಂತಹ ಮತ್ತು ಬೆಳ್ಳಿಬೀಡು ಮತ್ತು ಕೊಂಡೆ ಮನೆತನದ ಪ್ರತಿನಿಧಿಯಾಗಿ ಇವತ್ತು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ಅವರು ಇವತ್ತಿನ ಮಹಾವೀರ ಕಲ್ಯಾಣ ಜ್ಯೋತಿಯನ್ನು ಬೆಳಗಿದ್ದಾರೆ. ಅವರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಹೇಳುವಂಥದ್ದು ಪೂಜ್ಯ ಸ್ವಾಮೀಜಿಯವರ ಅಪೇಕ್ಷೆ. ಹಾಗಾಗಿ ಅದರ ಮೊದಲು ಅದಮಾರು ಮಠದಿಂದ ಬಂದ 2 ಶಿಷ್ಯರಿಗೆ ಒಂದು ದಕ್ಷಿಣೆ ಕೊಡಲಿಕ್ಕೆ. ಅದಮಾರು ಮಠದ ಶಿಷ್ಯರು ಇಬ್ಬರು ದಯವಿಟ್ಟು ಪೂಜ್ಯ ಸ್ವಾಮೀಜಿಯವರ ಬಳಿಗೆ ಬಂದು ಜೈನ ಮಠದ ಈ ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬನ್ನಿ. ಇದನ್ನು ತಗೊಂಡೋಗಿ ಸ್ವಾಮೀಜಿ. ಅದಮಾರು ಮಠದ ಪೂಜ್ಯರು ಸನಾತನ ಧರ್ಮ, ಜೀವನ ಧರ್ಮ, ಎಲ್ಲ ಧರ್ಮಗಳನ್ನು ನಮಗೆ ಮನಮುಟ್ಟುವ ಹಾಗೆ ಕೊನೆಗೆ ಸ್ವಾಧ್ಯಾಯದ ಕಲ್ಪನೆಯನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ಜೈನ ಧರ್ಮದಲ್ಲಿ ಸ್ವಾಧ್ಯಾಯಕ್ಕೆ ಬಹಳ ವಿಶೇಷವಾದ ಮಹತ್ವ ಇದೆ. ನಮ್ಮೆಲ್ಲ ಶಾಸನಗಳಲ್ಲಿ ಉಲ್ಲೇಖವಾಗಿದೆ, ಶ್ರೀಮದ್ ಪರಮಗಂಭೀರ ಸ್ಯಾದ್ವಾದಮೋಘ ಲಾಂಛನಂ ಜಿಯಾ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನ ಎಂಬುದಾಗಿ. ಹಾಗಾಗಿ ಆ ಸ್ಯಾದ್ವಾದದ ಕಲ್ಪನೆ, ಅನೇಕಾಂತವಾದ ಚಿಂತನೆ, ಚರ್ಚೆಗಳು ನಡೀಲಿ ಹೇಳುವಂಥ ಮಾತುಗಳನ್ನು ಹೇಳಿದ್ದಾರೆ. ಅವರ ಶಿಷ್ಯರಿಗೂ ಕೂಡ ಜೈನ ಮಠದಿಂದ ಗೌರವ ಸಂದಿದೆ. ಇದೀಗ ಈ ಸುಂದರವಾದ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿರುವಂತಹ ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕೆಂಬುದಾಗಿ ಶ್ರೀ ಮಹಾವೀರ್ ಜೈನ್ ಮೂಡುಕೋಡಿ ಗುತ್ತು ಪ್ರಾಧ್ಯಾಪಕರು, ಶ್ರೀ ಜೈನ ಪದವಿ ಪೂರ್ವ ಕಾಲೇಜು, ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಪಾರ್ಶ್ವನಾಥಾಯ ನಮಃ. ದ್ವಾದಶಾಂಗ ಶ್ರುತ ಪರಮಾಗಮ ಧವಳತ್ರಯಗಳ ನೆಲೆವೀಡು, ಪ್ರಾಚೀನ ಜಿನಾಲಯ ದೇವಾಲಯಗಳ ಚಾರಿತ್ರಿಕ ಬೀಡು, ಅಷ್ಟದಶ ಶುಭ್ರಶ್ವೇತ ಸರೋವರಗಳಿಂದ ಸುತ್ತುವರಿಯಲ್ಪಟ್ಟ ತ್ರಿಭುವನ ತಿಲಕ ಸದೃಶವಾದ ಅಷ್ಟಾದಶ ಜಿನಮಂದಿರಗಳಿಂದ ಪುನೀತ ಜೈನಕಾಶಿ ಮೂಡಬಿದ್ರಿ ಶ್ರೀ ಜೈನ ಮಠದ ಸಿದ್ಧ ಸಿಂಹಾಸನಾಧೀಶ್ವರರಾದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಾರತಭೂಷಣ ಶ್ರೀ ಮದಭಿನವ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯ ಹಾಗೂ ಶುಭಾಶೀರ್ವಾದಗಳೊಂದಿಗೆ ಪ್ರತಿಷ್ಠಿತ ಬೆಳ್ಳಿಬೀಡು ಮತ್ತು ಕೊಂಡೆ ಮನೆತನದ ಹಿನ್ನೆಲೆಯವರಾಗಿ ಕಾನೂನು ಶಿಕ್ಷಣವನ್ನು ಪಡೆದು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮುಂತಾದ ಕ್ಷೇತ್ರದಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡು ಬೆಳ್ಳಿಬೀಡು ಬಸದಿ ಆಡಳಿತ ಮುಕ್ತೇಸರರಾಗಿ ಬಸದಿಯ ಸರ್ವಾಂಗೀಣ ಪ್ರಗತಿಗೆ ಕಾರಣಕರ್ತರಾಗಿರುವ ಮಹಾಮಸ್ತಕಾಭಿಷೇಕ, ಪಂಚಕಲ್ಯಾಣ ಸಹಿತ ಹಲವು ಧಾರ್ಮಿಕ ಉತ್ಸವಗಳ ಸೇವಾಕರ್ತೃಗಳಾಗಿರುವ ಕೆಲವು ದಶಕಗಳಿಂದ ಶ್ರೀ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘ ಮೂಡಬಿದರೆ ಇದರ ಸಂಚಾಲಕರಾಗಿ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಿರುವ ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ಇವರಿಗೆ ಜಗದ್ವಿಖ್ಯಾತ ಮೂಡಬಿದ್ರಿ ಸಾವಿರ ಕಂಬದ ಬಸದಿಯ ರಥೋತ್ಸವದ ಸಂದರ್ಭದಲ್ಲಿ ಆಶೀರ್ವಾದ ಪೂರ್ವಕವಾಗಿ ನೀಡಿದ ಅಭಿನಂದನಾ ಪತ್ರ ಈ ಪತ್ರವನ್ನು ನೀಡಿ ಹರಸಿ ಆಶೀರ್ವದಿಸಲು ಸಂತೋಷ ಪಡುತ್ತೇನೆ. ಜೈನಂ ಜಯತು ಜಿನಶಾಸನಂ. ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು, ಮ್ಯಾನೇಜಿಂಗ್ ಟ್ರಸ್ಟಿ 18 ಬಸದಿ, ಪೀಠಾಧಿಪತಿಗಳು ಶ್ರೀ ಜೈನ ಮಠ ಮೂಡಬಿದ್ರಿ, ಧವಳತ್ರೆಯ ಜೈನ ಕಾಶಿ ಟ್ರಸ್ಟ್ ರಿಜಿಸ್ಟರ್ಡ್ ಮೂಡಬಿದ್ರಿ, ಶ್ರೀ ಜೈನ ಮಠ ಮೂಡಬಿದ್ರಿ, 11/4/2025. ಬಂಧುಗಳೇ, ವಾಲಗ ಸಹಿತವಾಗಿ ಈಗ ಶ್ರೀಯುತರಿಗೆ ಗೌರವ ಸನ್ಮಾನ. ಮೂಡಬಿದಿರೆಯವರಿಗೆ ಬಹಳ ಚಪ್ಪಾಳೆ ತಟ್ಟುವುದರ ಮೂಲಕ ಬಹುಶಃ ಬೆಳ್ಳಿಬೀಡು ಬಸದಿಯನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣಗೊಳಿಸಿ
ಮಾತ್ರವಲ್ಲದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳ ದೀರ್ಘಾವಧಿಗೆ ಸೇವೆಯನ್ನು ಸಲ್ಲಿಸಿ ಮನೆತನದ ಹಿನ್ನೆಲೆ ಆ ಘನತೆಯನ್ನು ಎತ್ತಿ ಹಿಡಿದು ಬಹುಶಃ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಮೂಡಬಿದಿರೆಯಿಂದ ಯಾವಾಗಲೂ ಕೂಡ ಪೂಜ್ಯ ಸ್ವಾಮೀಜಿಯವರು ಮಸ್ತಕಾಭಿಷೇಕವನ್ನು ಮಾಡಿಸ್ತಾ ಇದ್ದರು. ಹಾಗಾಗಿ ಮೂಡಬಿದಿರೆಯಿಂದ ಯಾರಾದರೂ ಮಹಾಮಸ್ತಕಾಭಿಷೇಕ ಮಾಡಿಸಬೇಕು ಹೇಳುವಂಥದ್ದು ಸಮಸ್ತ ಶ್ರಾವಕರ ನಿರೀಕ್ಷೆಯಾಗಿತ್ತು. ಆ ನಿರೀಕ್ಷೆಗೆ ಸರಿಯಾಗಿ ಇತ್ತೀಚೆಗೆ ವೇಣೂರಿನಲ್ಲಿ ಮಹಾಮಸ್ತಕಾಭಿಷೇಕವನ್ನು ಮಾಡಿಸುವುದರ ಮೂಲಕವಾಗಿ ಇಡೀ ಜೈನ ಸಮಾಜಕ್ಕೆ, ಮೂಡಬಿದಿರೆ ಸಮಾಜಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಶ್ರೀಯುತ ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಶ್ರೀಯುತರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಮೂಡುಬಿದಿರೆ ಸಾವಿರ ಕಂಬದ ಬಸದಿಯ ಭಗವಾನ್ ಚಂದ್ರನಾಥ ಸ್ವಾಮಿ ಅವರಿಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡಿ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮೂಡುಬಿದಿರೆಯ ಪ್ರತಿಷ್ಠಿತ ಜೈನ ಮಠದ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರಿಗೆ ಹೃತ್ಪೂರ್ವಕವಾದ ನಮೋಸ್ತುಗಳನ್ನು ಹೇಳಿ, ಈ ಒಂದು ಸುಂದರ ಸಮಾರಂಭದಲ್ಲಿ ಉಡುಪಿಯ ಅದಮಾರು ಮಠದ ಈಶ್ವರ ತೀರ್ಥ ಸ್ವಾಮೀಜಿಯವರು ಉಪಸ್ಥಿತಿಯಲ್ಲಿದ್ದು ಭಗವದ್ಭಕ್ತರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ನಾವು ಏನು ಮಾತಾಡ್ಬೋದು ಎಂಬುದನ್ನು ನಾನು ಸ್ವಲ್ಪ ಆಲೋಚಿಸಿದಾಗ, ಪೂಜ್ಯ ಚಾರುಕೀರ್ತಿ ಸ್ವಾಮೀಜಿಯವರು ಈ ಒಂದು ನಮ್ಮ ಮೂಡುಬಿದಿರೆಯ ಪ್ರಸಿದ್ಧ ಕೊಂಡೆ ಮನೆತನದ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹಾಗೆ ನನ್ನ ಪೂಜ್ಯರಾದ ಕೆ ರವಿವರ್ಮರಾಜ್ ಮತ್ತು ಶ್ರೀಮತಿ ಅಕ್ಷಮಾಲಮ್ಮನವರನ್ನು ಈ ಒಂದು ಸುಂದರ ಸಮಾರಂಭದಲ್ಲಿ ನೆನೆಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಯಾಕೆಂದರೆ ಅವರ ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಈ ದಿವಸ ನಾನು ಏನು ಮಾಡ್ತಾ ಇದ್ದೇನೆ ಅದು ಅವರ ಒಂದು ನನಗೆ ಕೊಟ್ಟಂಥ ಮಾರ್ಗದರ್ಶನ. ಕಳೆದ ಕೆಲವೊಂದು ವರ್ಷಗಳಿಂದ ಮೂಡುಬಿದಿರೆಯ ಪ್ರಸಿದ್ಧ ಮೂಡುಬಿದಿರೆ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘದ 5 ಸಂಸ್ಥೆಗಳನ್ನು ನಡೆಸುವಂಥ ಭಾಗ್ಯವನ್ನು ಭಗವಾನ್ ಮುನೀಶ್ವರ ಸ್ವಾಮಿಯವರು ನನಗೆ ನೀಡಿದ್ದರು. ಆ ಒಂದು ಅವರ ಯೋಗ್ಯ ಮಾರ್ಗದರ್ಶನದಲ್ಲಿ ಆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ನನ್ನ ಮೇಲಿನ ಪ್ರೀತಿಯಿಂದ ಈ ದಿವಸ ಅದಮಾರು ಮಠದ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ನನ್ನನ್ನು ಸನ್ಮಾನಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಅತ್ಯಂತ ಚಿರಋಣಿಯಾಗಿ, ಅವರು ಈ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಕೊಡಬೇಕು. ಅದೇ ರೀತಿ ಅವರ ಪತ್ರಿಕೆಯಲ್ಲಿ ಪೂಜ್ಯ 108 ವಿದ್ಯಾನಂದ ಮುನಿಗಳ 100ನೇ ವರ್ಷ ಆಚರಣೆಯನ್ನು ಸಹ ಈ ಒಂದು ಸಮಾರಂಭದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಎಂಬ ಒಂದು ಮಾತನ್ನು ಅವರ ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿ ನಾನು ಭಾಳ ಸಂತೋಷಪಟ್ಟೆ. ಪೂಜ್ಯ ವಿದ್ಯಾನಂದ ಮುನಿಗಳು ಅವರ ಬಾಲ್ಯದಿಂದಲೂ ನಾನು ಭಾಳ ಅತ್ಯಂತ ಅವರ ಸಮೀಪವರ್ತಿಯಾಗಿ ನಾನು ಕಂಡಿದ್ದೇನೆ ಅವರನ್ನು. ಅವರು ಇಲ್ಲಿ ಮೂಡುಬಿದಿರೆಯಲ್ಲಿ ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕ ಮಾಡಿಕೊಂಡು ಮೂಡುಬಿದಿರೆಗೆ ಬಂದಾಗ ಅವರೊಡನೆ ಇದ್ದಂಥ ಕ್ಷುಲ್ಲಕರು ನನಗೆ ಹಿಂದೆ ದೇಶಭೂಷಣ ಮುನಿ ಮಹಾರಾಜರೊಟ್ಟಿಗಿದ್ದವರು, ಅವರು ಅವರೊಟ್ಟಿಗಿದ್ದರು. ಜಿನಸೇನ ಭಟ್ಟಾರ. ಹೌದೌದು, ಅವರು ನನ್ನ ಮೇಲೆ ಭಾಳ ಪ್ರೀತಿ ಅವರಿಗೆ. ಯಾಕೆಂದರೆ ಭಾರತ ರತ್ನ ದೇಶಭೂಷಣ ಮುನಿ ಮಹಾರಾಜರು ನಮ್ಮ ತಂದೆ ತಾಯಿಗಳಿಗೆ ಭಾಳ ಹತ್ತಿರದಲ್ಲಿ ಇದ್ದವರು. ಆವಾಗ ಈ ಮೂಡುಬಿದಿರೆಗೆ ಬಂದಾಗ ಜನಸೇನ, ಆಮೇಲೆ ಅವರು ಭಟ್ಟಾರಕರಾದದ್ದು, ಆ ಮೊದಲು ಅವರು ಕ್ಷುಲ್ಲಕರಾಗಿದ್ದರು. ಚಂದ್ರಸಾಗರ. ಹೌದೌದು. ಹಾಗೆ ಅವರೊಟ್ಟ ನಾನು ಹೇಳಿದೆ, ಈ ಹಿಂದಿನ ಪರಂಪರೆಯಂತೆ ಮೂಡುಬಿದಿರೆಗೆ ಬಂದಂಥ ಎಲ್ಲ ಮುನಿಗಳಿಗೆ ಭಿಕ್ಷೆ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ತಾಯಿಯವರು ಹಾಗೂ ನಮ್ಮ ತಾಯಿಯ ಅಕ್ಕನ ಮಕ್ಕಳು ಯಾವಾಗಲೂ ಮಾಡ್ತಾಯಿದ್ದರು. ಅದೇ ರೀತಿ ನಾನು ಅವರನ್ನು ಕೇಳಿಕೊಂಡಾಗ, ನೀವು ಏನು ಹೆದರಬೇಡ, ಅವರನ್ನು ನಿನ್ನ ಮನೆಯಲ್ಲಿ
ಭಿಕ್ಷೆ ಮಾಡಿಸಿ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದರೆ ಒಂದು ಮಾತು, ಕೊನೆಯ ದಿವಸ, ಯಾಕೆಂದರೆ ಭಾಳ ಒತ್ತಡ ಇತ್ತು ಅವರಿಗೆ, ನಮ್ಮ ಮನೆಗೆ ಬರಬೇಕು ಎಂಬ ಒಂದು ಒತ್ತಡ ಇತ್ತಲ್ಲಿ. ಅದಕ್ಕೆ ಮಾನ್ಯ ಕ್ಷುಲ್ಲಕರು ಹೇಳಿದರು, ಈ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ, ಅವರು ಹೋಗುವ ದಿವಸ, ಅವರು ನಮ್ಮ ಮನೆಯ ಪಕ್ಕದ ಜೈನ ಮಠದಲ್ಲಿ ಇದ್ದರು, ಅವರು 15 ದಿವಸ, ಆ ದಿವಸ ನಿನ್ನ ಮನೆಗೆ ಅವರನ್ನು ಕರ್ಕೊಂಡು ಬಂದು ಭಿಕ್ಷೆ ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಎಂಬ ಮಾತನ್ನು ನನಗೆ ಹೇಳಿದರು. ಅಂಥ ಪುರುಷರು ನಮ್ಮ ಮನೆಗೆ ಬಂದದ್ದು ನನಗೆ ಭಾಳ ಸಂತೋಷ ಆಯಿತು. ಕ್ಷುಲ್ಲಕ ಮಹಾರಾಜರ ಒಂದು ಅಪೇಕ್ಷೆಯಂತೆ ಅವರು ನಮ್ಮ ಮನೆಗೆ ಬಂದು ಕೊನೆಯ ದಿವಸ, ಯಾಕೆಂದರೆ ಆಮೇಲೆ ಯಾರೂ ಕೇಳಲಿಕ್ಕಿಲ್ಲ, ಆ ದಿವಸ ಅವರಿಗೆ ಭಿಕ್ಷೆಗೆ ಇಡುವಂಥ ಕೆಲಸವನ್ನು ನನ್ನ ತಂದೆ ತಾಯಿಯವರು, ಯಾಕೆಂದರೆ ಮುನಿ ಪರಂಪರೆಯ ಬಗ್ಗೆ ನನ್ನ ತಂದೆ ತಾಯಿಯವರಿಗೆ ಭಾಳ ಒಂದು ಇಷ್ಟ ಇತ್ತು. ಹಾಗೆ ಅವರು, ನಮ್ಮ ತಂದೆ ತಾಯಿಯವರು ಭಾರತ ರತ್ನ ದೇಶಭೂಷಣ ಮುನಿ ಮಹಾರಾಜರ ಭಾಳ ಅತ್ಯಂತ ಸಮೀಪದ ಶಿಷ್ಯ ಬಂದವರು. ಅವರ ಕೋತಳ್ಳಿ ತನಕ ನಮ್ಮ ತಂದೆ ತಾಯಿಯವರು, ನಾವು ನಮ್ಮ ಹಳೆಯ ಟ್ಯಾಕ್ಸಿ ಒಂದು ಉಂಟು ಇಲ್ಲಿ, 1933ನೇ ಇಸ್ವಿದ್ದು, ಅದರಲ್ಲೇ ನಾವು ಹೋಗಿದ್ದೆವು ಅಲ್ಲಿಗೆ. ಅಂಥ ಮುನಿ ಪರಂಪರೆಯಲ್ಲಿ ಈ ಚಾರುಕೀರ್ತಿ ಬಂಡಾಚಾರ್ಯ ಸ್ವಾಮೀಜಿಯವರು ಶ್ರೀ ಜೈನ ಮಠದಲ್ಲಿ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಿವಸ ಧರ್ಮದ ಬಗ್ಗೆ ಹೆಚ್ಚು ನಾನು ಮಾತಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಯಾಕೆಂದರೆ ಅದು ಭಾಳ ಸ್ಥಿಮಿತವಾಗಿ ನನ್ನಲ್ಲಿದೆ. ಆದರೆ ಈ ಒಂದು ಪರಂಪರೆಯ ಬಗ್ಗೆ ನನಗೆ ಒಳ್ಳೆಯ ಅನುಭವ ಇದೆ. ಆ ಅನುಭವದಲ್ಲಿ ನಾನು ಈ ಮೂಡುಬಿದಿರೆಯಲ್ಲಿ ನನ್ನ ಪೂರ್ವ ಪುಣ್ಯದ ಫಲವಾಗಿ 1000 ಕಂಬದ ಬಸದಿಯ ಬಳಿಯಲ್ಲಿ ನಾನು ವಾಸ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಪುಣ್ಯ ಬರಬೇಕಾದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಆ ಫಲದಿಂದಾಗಿ ನಾನು ಈ ಒಂದು ನನ್ನ ತಂದೆ ತಾಯಿಯವರು ಈ ಒಂದು 1000 ಕಂಬದ ಬಸದಿಯ ಬಳಿಯಲ್ಲಿ ವಾಸಿಸುವಂಥ ಒಂದು ಪೂರ್ವ ಪರಂಪರೆಯನ್ನು ನನಗೆ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಭಾಳ ಅತ್ಯಂತ ಋಣಿಯಾಗಿದ್ದೇನೆ. ಯಾರಿಗೂ ಯಾವಾಗಲೂ ನನ್ನ ಅಡ್ರೆಸ್ ಹೇಗೆ ಅಂದರೆ ಕೆ ಹೇಮರಾಜ ನಿಯರ್ 1000 ಪಿಲ್ಲರ್ ಟೆಂಪಲ್. ಆ ಒಂದು ಅವಕಾಶ ಎಲ್ರಿಗೂ ಬರುವುದಿಲ್ಲ. ಆ ಒಂದು ಅವಕಾಶವನ್ನು ನನ್ನ ಪೂರ್ವಜರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಇನ್ನೊಮ್ಮೆ ನೆನೆಸಿಕೊಂಡು ಪೂಜ್ಯ ಸ್ವಾಮೀಜಿಯವರು ಈ ಒಂದು ವೇದಿಕೆಯಲ್ಲಿ, ಅದಮಾರು ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ, ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಉಮಾನಾಥ್ ಕೋಟ್ಯಾನ್ರು, ಹಾಗೆ ನಮ್ಮ ಎಲ್ಲ ಮಿತ್ರ ಬಂದವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಎಲ್ಲ ಕೂಡುವಿಕೆಯಿಂದ ಪೂಜ್ಯ ಸ್ವಾಮೀಜಿಯರು ನನ್ನನ್ನು ಸನ್ಮಾನಿಸಿದ್ದಾರೆ. ಅವರ ಸನ್ಮಾನಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಮೂಡುಬಿದಿರೆಯ ಅಭಿವೃದ್ಧಿಗೆ ಸದಾ ಕೆಲಸ ಮಾಡ್ತಾ ಇರುವಂತಹ ಶಾಸಕರಾಗಿರುವಂತಹ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಅವರಿದ್ದಾರೆ. ಅವರಿಗೆ ಮೂಡುಬಿದಿರೆ ಶ್ರೀ ಜೈನ ಮಠದ ಪರವಾಗಿ, ಸಮಸ್ತ ಜೈನ ಸಮಾಜದ ಪರವಾಗಿ ಮತ್ತು ಎಲ್ಲ ಮೂಡುಬಿದಿರೆ ಪುರಜನರ ವತಿಯಿಂದ ಮೂಡುಬಿದಿರೆ ಸ್ವಾಮೀಜಿಯವರು ಅವರಿಗೆ ಸನ್ಮಾನ ನೀಡ್ತಾ ಇದ್ದಾರೆ. ವಿಶೇಷವಾಗಿ 2ನೇ ಬಾರಿಗೆ ಶಾಸಕರಾಗಿ ಮೂಡುಬಿದಿರೆಯ ಸುಂದರ ಮೂಡುಬಿದಿರೆಯ ಅಭಿವೃದ್ಧಿ ಹೊಂದಿದ ಮೂಡುಬಿದಿರೆಯ ಕನಸನ್ನು ಹೊಂದಿದವರಾಗಿ ಮತ್ತು ಸಾಮಾನ್ಯ ಜನರಿಗೂ ಕೂಡ ಯಾವುದೇ ರೀತಿಯ ಸಹಾಯವನ್ನು ಮಾಡುವುದಕ್ಕೆ ಸದಾ ಸನ್ನದ್ಧರಾಗಿರುವಂತಹ ಶಾಸಕರು, ಜನಪ್ರಿಯ ಶಾಸಕರು, ಒಬ್ಬ ಅತ್ಯುತ್ತಮ ನಟರೂ ಹೌದು. ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಮೂಡುಬಿದಿರೆ ಜೈನ ಮಠದ ಪರವಾಗಿ ಗೌರವವನ್ನು ಸಮರ್ಪಿಸಲಾಗಿದೆ. ಬಂಧುಗಳೇ, ಇವತ್ತಿನ ಈ ಸಮಾರಂಭದಲ್ಲಿ ಪ್ರಧಾನ ಉಪನ್ಯಾಸಕರಾಗಿ ಡಾಕ್ಟರ್ ಜಯಕುಮಾರ್ ಶೆಟ್ಟರಿದ್ದಾರೆ. ಅದಕ್ಕಿಂತ ಮೊದಲು ಪೂಜ್ಯ ಸ್ವಾಮೀಜಿಯವರು, ಉಡುಪಿಯ ಸ್ವಾಮೀಜಿಯವರು ಉಡುಪಿಯ ಕೆಳಗೆ ತೆರಳುತ್ತಾ ಇದ್ದಾರೆ. ಅವರಿಗೆ ಎಲ್ಲ ಮೂಡುಬಿದಿರೆಯ ಭಕ್ತವೃಂದದ ಪರವಾಗಿ ಅತ್ಯಂತ ಭಕ್ತಿಯಿಂದ ಪೂಜ್ಯ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದಂತಹ ಉಡುಪಿಯ ಪೂಜ್ಯರು ತೆರಳುತ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದಂತಹ ನಮಸ್ತೆಗಳನ್ನು ಸಲ್ಲಿಸುತ್ತಾ
ಅವರು ಮತ್ತೊಮ್ಮೆ ಈ ಕಡೆ ಬರಬೇಕೆಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಪ್ರಧಾನ ಉಪನ್ಯಾಸ. ಬಹುಶಃ ಯಾವುದೇ ಒಂದು ಸಮಾರಂಭದಲ್ಲಿ ಪ್ರಧಾನ ಉಪನ್ಯಾಸ ಬಹಳ ಮುಖ್ಯವಾದದ್ದು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಜಯಕುಮಾರ್ ಶೆಟ್ಟರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಬಹಳ ದೀರ್ಘಾವಧಿಗೆ ಸುಮಾರು 38 ವರ್ಷಗಳ ಕಾಲ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ಮತ್ತು ಆನಂತರ ಪ್ರಾಂಶುಪಾಲರಾಗಿ ಇತ್ತೀಚೆಗೆ ನಿವೃತ್ತರಾದವರು. ಒಂದು ಒಳ್ಳೆಯ ಮನೆತನದ ಹಿನ್ನೆಲೆ ಅವರಿಗಿದೆ. ಅರ್ಕುಳ ಬೀಡು, ಇವತ್ತು ಉಳ್ಳಾಗಲು ಮಗ್ರಂತಾಯಿ ದೈವದ ಮೂಲಕ ಇರಬಹುದು ಅಥವಾ ಬೇರೆ ಬೇರೆ ಚಾರಿತ್ರಿಕವಾದ ಹಿನ್ನೆಲೆಯಲ್ಲಿ ಗುರುತಿಸಿದಂಥ ಅರ್ಕುಳ ಬೀಡಿನ ಮನೆತನದವರಾಗಿ, ಶಾಸಕರ ಊರು ಕೂಡ ಹೌದಂತೆ ಅದು. ಮಾತ್ರವಲ್ಲದೆ ಒಬ್ಬ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರು ಸಲ್ಲಿಸಿರುವಂತಹ ಸೇವೆ ಜೈನ ಧರ್ಮದ ಹೆಮ್ಮೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. PhD ಪದವಿಯನ್ನು ಪಡೆದ ಮೇಲೆ ಸುಮಾರು 50 ಪ್ರಮುಖ ಅವರ ಸಂಶೋಧನಾ ಲೇಖನಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಬಹುಶಃ ಚಪ್ಪಾಳೆ ಕೊಡಬೇಕಾದಂಥ ವಿಚಾರ ಇದು. ಸುಮಾರು 50ಕ್ಕಿಂತ ಹೆಚ್ಚು ಅವರ ಲೇಖನಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸಂಶೋಧನಾ ಲೇಖನಗಳು ಪ್ರಕಟಗೊಂಡಿದೆ. ಸುಮಾರು 10 ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಸುಮಾರು 8 ಜನ ವಿದ್ಯಾರ್ಥಿಗಳಿಗೆ PhD ಗೈಡ್ ಆಗಿ ಅವರು PhDಯನ್ನು ಪದವಿಯನ್ನು ಪಡೆದಿದ್ದಾರೆ. ಇನ್ನೂ ಕೂಡ 4 ಜನ PhDಯನ್ನು ಅವರ ಅಂಡರಲ್ಲಿ ಮಾಡ್ತಾ ಇದ್ದಾರೆ. ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ, ರೋಟರಿ ಜಿಲ್ಲಾ ನಿರ್ದೇಶಕರಾಗಿ, ರೋಟರಾಕ್ಟ್ ಕ್ಲಬ್ನ ಜಿಲ್ಲಾ ಅಧ್ಯಕ್ಷರಾಗಿ, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಕೆಲಸ ಮಾಡಿದವರು. ಒಬ್ಬ ಉತ್ತಮ ವಾಗ್ಮಿಯಾಗಿ 2 ರೀತಿಯ ಚಿಂತಕರವರು, ಧಾರ್ಮಿಕ ಚಿಂತಕರು ಹೌದು, ಆರ್ಥಿಕ ಚಿಂತಕರು ಹೌದು. ಹಾಗಾಗಿ ಇಂಥ ಒಬ್ಬ ಶ್ರೇಷ್ಠ ವಿದ್ವಾಂಸ ಇವತ್ತು ನಮ್ಮ ಜೊತೆಯಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದೀಗ ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕೆಂಬುದಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚಂದ್ರನಾಥಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಮೂಡುಬಿದ್ರಿ ಮಠದ ಶ್ರೀ ಪಂಡಿತಾಚಾರ್ಯವರ್ಯ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ವಂದಿಸುತ್ತಾ, ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ರವರು ನನ್ನ ಊರಿನವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ, ಸದ್ಧರ್ಮ ಬಂಧುಗಳೇ, ಇಲ್ಲಿ 3 ವಿಷಯಗಳಿವೆ. ಒಂದು, ಇವತ್ತು ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯ ಕಿರಿಯ ರಥೋತ್ಸವ, ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣ, ಆಚಾರ್ಯ 108 ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ಆಚರಣೆ, ಎಲ್ಲ ಕಾರ್ಯಕ್ರಮಗಳು ಒಟ್ಟಿಗೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು 10 ನಿಮಿಷ ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕಿದ್ದೇನೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಭಾರತ ಅಂತ ಹೇಳಿದರೆ ಉತ್ಸವ ಪ್ರಿಯ ಭಾರತ. ನಮ್ಮಲ್ಲಿ ಯಾವಾಗ ನೋಡಿದರೂ ಏನಾದರೂ ಒಂದು ಜಾತ್ರೆಗಳು, ಹಬ್ಬಗಳು, ಆಚರಣೆಗಳು ಇದ್ದೇ ಇರ್ತದೆ. ಆದರೆ ನಮ್ಮ ಆಚರಣೆಗಳು ಸಾಮಾನ್ಯವಾಗಿ ಉಪವಾಸ ಬಹಳ ಮುಖ್ಯ ಆಗಿರುತ್ತೆ. ಜಪ, ತಪ, ಸ್ವಾಧ್ಯಾಯ, ಉಪವಾಸ ಇದು ನಮ್ಮ ಜೈನ ಧರ್ಮದಲ್ಲಿ ಇರುವಂಥದ್ದು. ಆದರೆ ಈ ಎಲ್ಲ ಆಚರಣೆಗಳ ಹಿಂದೆ ಬಹಳ ಉದಾತ್ತವಾದ ಒಂದು ಉದ್ದೇಶ ಇದೆ. ಅದೇನಪ್ಪ ಅಂತ ಹೇಳಿದರೆ, ಯಾವತ್ತು ನನ್ನ ತಾಯಿ ಹತ್ರ ನಾನು ಕೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡದಾದ ಮೇಲೆ ಏನಾಗಬೇಕು ಅಂತ. ಅವರು ಹೇಳ್ತಾಯಿದ್ರು, ಏನು ಬೇಕಾದರೂ ಆಗು ಮಗ, ಒಳ್ಳೆ ನಿದ್ದೆ ಬರುವ ಕೆಲಸ ಮಾಡು ಅಂತ. ಆಗ ನನಗೆ ಅರ್ಥ ಆಗ್ತಿರಲಿಲ್ಲ. ಆಗ ಹೇಳ್ತಾ ಇದ್ದೆ, ಅಮ್ಮ ನಾನು ಒಳ್ಳೆ ಪಾಯಸದ ಊಟ ಮಾಡ್ತೇನೆ, ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಆದರೆ ಅವರು ಹೇಳಿದ ಮಾತು ಅಕ್ಷರಶ ಅರ್ಥ ಆಗಬೇಕಾದ್ರೆ ಕೆಲವು ದಶಕಗಳು ಬೇಕಾಯಿತು. ಯಾಕಂದರೆ ನಮಗೆ ರಾತ್ರಿ ಒಳ್ಳೆಯ ನಿದ್ದೆ ಬರಬೇಕಾದ್ರೆ ಹಗಲಿನಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿರಬೇಕು, ನ್ಯಾಯಪರವಾದ ಕೆಲಸವನ್ನು ನಾವು ಮಾಡಿರಬೇಕು. ಯಾಕಂದರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನೀರಜ್ ಜೈನ್ ಅನ್ನುವ ಪಂಡಿತರು ಬರ್ತಾಯಿದ್ರು, ದೆಹಲಿಯಿಂದ ಬರ್ತಾಯಿದ್ರು. ಹೌದು, ಅವರನ್ನು ಮಧ್ಯಪ್ರದೇಶದಿಂದ ಅವರು ಬಂದಾಗ ಅವರನ್ನು ಕರ್ಕೊಂಡು ಹೋಗುವಂಥ, ಅವರನ್ನು ಏರ್ಪೋರ್ಟಲ್ಲಿ ರಿಸೀವ್ ಮಾಡಿ ಮೂಡುಬಿದ್ರಿ ಮಠಕ್ಕೆ ಬಂದು ಮತ್ತು ಧರ್ಮಸ್ಥಳಕ್ಕೆ ಬರ್ತಾಯಿದ್ರು. 2 ದಿನ ಅವರೊಟ್ಟಿಗೆ ನನಗಿರುವಂಥ ಅವಕಾಶ ಇತ್ತು. ಆರಂಭದ ದಿನಗಳು ಸುಮಾರು 88-90 ಸುಮಾರು. ಆಗ ನಾನು ಭಾಳ ಸಣ್ಣದಿದ್ದೆ. ಹಾಗಾಗಿ ಅವ್ರ ಹತ್ರ ತಿರುಗಾಡ್ತಾ ಒಂದು ದಿನ ನಾನು ಕೇಳಿದೆ, ಯಾಕೆ ಈ ಜಗತ್ತಿನಲ್ಲಿ ಜನನ ಮರಣ ಯಾಕೆ,
ಅಥವಾ ಕಷ್ಟಗಳು ಯಾಕೆ ಎಲ್ರಿಗೂ ಯಾಕೆ ಸಿಕ್ಕೋದಿಲ್ಲ ಅಂತ ಅವರು ಸುಮ್ಮನೆ ನೋಡಿ ಹೇಳಿದರು, ನೀನು ಇವತ್ತು ದೀಪೋತ್ಸವಕ್ಕೆ ಬಂದದಲ್ಲ, ಹೌದು. ದೇವಸ್ಥಾನಕ್ಕೆ ಹೋಗಿದ್ಯಾ ಕೇಳಿದ್ರು, ಇಲ್ಲ. ಬಸದಿಗೆ ಹೋಗಿದ್ಯಾ ಕೇಳಿದೆ, ಇಲ್ಲ. ಜಾತ್ರೆಯಲ್ಲಿ ಸಂತೆ ಸುತ್ತಾ ಇದ್ದೆ, ಅದಕ್ಕೆ ಹೇಳಿದರು, ಇದು ನಿನ್ನ ಆರಂಭಿಕ ಜಾತ್ರೆಗೆ ನೀನು ಬಂದಿದ್ದಿ, ಈಗ ಜಾತ್ರೆ ಸುತ್ತಾ ಇದ್ದಿ, ಇವತ್ತಲ್ಲ ನಾಳೆ ನೀನು ಶ್ರದ್ಧಾ ಕೇಂದ್ರ ಬಸದಿ ದೇವಸ್ಥಾನದ ಒಳಗೆ ಹೋಗ್ತಿ, ಆಗ ನಿನಗೆ ಸಾಕ್ಷಾತ್ಕಾರ ಆಗುತ್ತೆ, ಆಗ ತಿಳುವಳಿಕೆ ಬರುತ್ತೆ. ಅಂದರೆ ನಾವು ಹಂತ ಹಂತವಾಗಿ ಇಂಥ ಉತ್ಸವಗಳಲ್ಲಿ ಭಾಗವಹಿಸ್ತಾ ಇದ್ದ ಹಾಗೆ ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ತೇವೆ. ಒಂದು ಇರುವೆ ವೇಗವಾಗಿ ನಡ್ಕೊಂಡು ಹೋಗ್ತಾ ಇತ್ತಂತೆ. ಯಾರೋ ಕೇಳಿದ್ರಂತೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಕಾಶಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿತಂತೆ. ಆಗ ನೆಗಾಡೆ ಹೇಳಿದ್ರಂತೆ, ಇಷ್ಟು ಪುಟ್ಟ ಕಾಲುಗಳು ನಮಗೇ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಪುಟ್ಟ ಕಾಲುಗಳಿಂದ ನೀನು ಎಷ್ಟು ದೂರ ಹೋಗ್ಬೋದು ಅಂತ. ದಿನಕ್ಕೆ ಹೆಚ್ಚು ಅಂದರೆ ಒಂದು 100 ಫೀಟ್ ಹೋಗ್ಬೋದು, 100 ಮೀಟರ್ ಹೋಗ್ಬೋದು ನೀನು. ಅದಕ್ಕೆ ಇರುವೆ ಹೇಳಿತಂತೆ, ತೊಂದರೆ ಇಲ್ಲ, ಒಂದು ದಿನ ನಡೆದಾಗ ನಾನು ಕಾಶಿಗೆ 100 ಮೀಟರ್ ಹತ್ತಿರ ಅದೆಲ್ಲ ಅಂತ. ಈ ಭಾವನೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ, ನಮ್ಮನ್ನು ನಾವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಬಹುಶಃ ನಾವು ಆಧ್ಯಾತ್ಮಿಕವಾಗಿ ನಾವು ಬೆಳೀತಾ ಹೋಗ್ತೇವೆ. ಯಾಕಂದರೆ ಯಾರೊಬ್ಬ ಹೇಳ್ತಾನಂತೆ, ಹುಲ್ಲಿನ ಬಣವೆಯ ಮೇಲೆ ಒಂದು ಗುಂಡು ಸೂಜಿ ಬೀಳ್ತದೆ, ಆ ಗುಂಡು ಸೂಜಿಯನ್ನು ಹುಡುಕುವುದು ಹೇಗೆ ಅಂತ ಹೇಳಿದಾಗ ಒಬ್ಬ ಉತ್ತರ ಹೇಳ್ತಾನಂತೆ. ತುಂಬ ಜನ ಇದ್ದರು, ಒಬ್ಬ ಹೇಳ್ತಾನಂತೆ, ಭಾಳ ಸುಲಭ, ಆ ಹುಲ್ಲಿನ ಬಣವೆಗೆ ಬೆಂಕಿ ಕೊಟ್ಟು ಬಿಡು, ಕಬ್ಬಿಣ ಹೇಗೂ ಸುಟ್ಟು ಹೋಗೋದಿಲ್ಲ, ಕಬ್ಬಿಣ ಸಿಗುತ್ತೆ ಅಂತೇಳಿ. ಇನ್ನೊಬ್ಬ ಹೇಳ್ತಾನಂತೆ, ಹಾಗಲ್ಲ, ಆ ಒಂದೊಂದೇ ಎಳೆಯನ್ನು ಒಂದೊಂದೇ ಹುಲ್ಲನ್ನು ಎತ್ತಿ ಈಚೆ ಕಡೆ ಕೊಡವಿ ಹಾಕು, ಕೊನೆಗೆ ನಿನಗೆ ಗುಂಡು ಸೂಜಿ ಸಿಗುತ್ತೆ. ಮೂರನೇವನು ಹೇಳ್ತಾನಂತೆ, ಅದೆಲ್ಲ ಬೇಡಪ್ಪ, ನೀನು ಅಯಸ್ಕಾಂತ ಹಿಡ್ಕೊಂಡು ಹೋಗು, ಅಯಸ್ಕಾಂತವನ್ನು ಹೀಗೆ ಸುತ್ತು ಬಂದ ತಕ್ಷಣ ಅದು ಗುಂಡು ಸೂಜಿಯನ್ನು ಎಳೆದುಕೊಳ್ಳುತ್ತೆ. ಬಹುಶಃ ಒಂದು ಮಾರ್ಮಿಕವಾಗಿ 3 ದಾರಿಗಳನ್ನು ಹೇಳಿದ್ದಾರೆ. ಒಂದನೇ ದಾರಿ, ಹುಲ್ಲಿನ ಬಣವೆಗೆ ಬೆಂಕಿಯನ್ನು ಕೊಟ್ಟರೆ ಹುಲ್ಲೆಲ್ಲ ನಾಶ ಆಗಿ ಹೋಗುತ್ತೆ, ಗುಂಡು ಸೂಜಿ ಅಂತೂ ಸಿಗುತ್ತೆ. ಅದು ನಮ್ಮ ದಾರಿ ಅಲ್ಲ, ಅದು ವೈರಾಗ್ಯಗಳ ದಾರಿ. ಎರಡನೇ ದಾರಿ ಯಾವುದು ಕೇಳಿದರೆ, ಒಂದೊಂದೇ ಹುಲ್ಲನ್ನು ಕಡವಿ ಆಚೆ ತೆಗೆದರೆ ನಮಗೆ ಗುಂಡು ಸೂಜಿ ಸಿಗುತ್ತೆ. ಆದರೆ ಆ ಎಳೆಯಾಗಿ ಚಿಂತನೆ ಮಾಡುವಂಥದ್ದು ಬಹುಶಃ ಸಾಮಾನ್ಯ ಜನರಿಗೆ ಕಷ್ಟ ಸಾಧ್ಯ, ಅದು ವೇದಾಂತಿಗಳಿಗೆ ಮಾತ್ರ ಸಾಧ್ಯ. ಆದರೆ ಮೂರನೆಯ ದಾರಿ ಯಾವುದು ಕೇಳಿದರೆ ಅಯಸ್ಕಾಂತ. ಆ ಹುಲ್ಲಿನ ಬಣವೆಯ ಸುತ್ತ ಅಯಸ್ಕಾಂತವನ್ನು ತಗೊಂಡು ಹೋದರೆ ಆ ಗುಂಡು ಸೂಜಿಯನ್ನು ಅದು ಎಳೆಯುತ್ತೆ. ಇದು ಭಕ್ತಿ ಮಾರ್ಗ. ಹಾಗಾಗಿ ನಮ್ಮಂಥ ಶ್ರಾವಕರಿಗೆ ನಾವು ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡ್ತೇವೆ. ಯಾವಾಗಲೂ ಆಗಲೂ ಈಗಲೂ ನಮ್ಮ ಈಗ ಅಧಮಾರ ಶ್ರೀಗಳು ಒಂದಷ್ಟು ಹೊತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. ಬಹಳ ಒಳ್ಳೆಯ ಚಿಂತನೆಗಳನ್ನು ನಮಗೆ ಕೊಟ್ಟರು. ಅದನ್ನು ಕೇಳಿದಾಗ ಬಹುಶಃ ಇದು ಹೌದಲ್ಲ ಅಂತ ನಮಗೆ ಅನ್ನಿಸದೆ. ಅದನ್ನು ಕೇಳಿದಾಗ ನಮ್ಗೆ ಅನ್ನಿಸ್ತದೆ, ಹೌದಲ್ಲ, ನಾವು ಸುಖದ ಹಿಂದೆ ನಾವು ಹೋಗ್ತಾ ಇದ್ದೇವೆ, ಇದು ನಿಜವಾದ ಸುಖ ಅಲ್ಲ ಅಂತ ನಮಗೆ ಅನ್ನಿಸ್ತದೆ. ಒಬ್ಬ ತಿಳಿದವರು ಹೇಳ್ತಾರೆ, 2 ದಿನಗಳು ನಮ್ಮ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದಂತೆ. ಒಂದು ಯಾವುದು ಕೇಳಿದರೆ ಅವನು ಹುಟ್ಟಿದ ದಿನ, ಎರಡನೇ ದಿನ ಯಾವುದು ಕೇಳಿದರೆ ನಾನು ಯಾಕೆ ಹುಟ್ಟಿದೆ ಎನ್ನುವುದನ್ನು ತಿಳಿದುಕೊಂಡಾಗ. ಇದು ತಿಳಿದುಕೊಳ್ಳಲಿಕ್ಕೆ ಬಹಳ ಸಮಯ ಬರುತ್ತೆ. ನಾನು ಯಾಕೆ ಹುಟ್ಟಿದ್ದೇನೆ ಅಂದರೆ ನಾನು ತಿನ್ನಲಿಕ್ಕಾಗಿ ಹುಟ್ಟಿದ್ದೇನೆ, ನಾನು ಬೆಳೀಲಿಕ್ಕಾಗಿ ಹುಟ್ಟಿದ್ದೇನೆ, ಅಥವಾ ಇನ್ನೇನೋ ನಮ್ಮ ಚಿಂತನೆಗಳು ಇರುತ್ತೆ. ಇಲ್ಲವೇ ಇಲ್ಲ. ಜೈನ ಧರ್ಮದ ಪ್ರಕಾರ ನಾವು ಸಾಧನೆ ಮಾಡಲಿಕ್ಕಾಗಿ ನಾವು ಹುಟ್ಟಿದ್ದೇವೆ. ಯಾಕಂದರೆ ಮನುಷ್ಯ ಜನ್ಮದ ಮೂಲಕ ಮೋಕ್ಷ ಸಾಧನೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಇವತ್ತಿನ ಜಗತ್ತು ಹೇಗಿದೆ ಅಂತ ಕೇಳಿದರೆ, ಮೊನ್ನೆ PUCಯ ರಿಸಲ್ಟ್ ಬಂತು. ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ಎಕ್ಸಲೆಂಟ್ ಸಂಸ್ಥೆಯ ಅಧ್ಯಕ್ಷರೇ ಇಲ್ಲಿದ್ದಾರೆ, ಬಹಳ ಸಂತೋಷ. ಆದರೆ ಪೇಪರ್ನ ನ್ಯೂಸನ್ನು ನೋಡಿದಾಗ ಬಹಳ ದುಃಖ ಆಯಿತು ನನಗೆ. ಸುಮಾರು 4 ಜನ, ಅದಕ್ಕಿಂತಲೂ ಹೆಚ್ಚು ಇರ್ಬೋದು, ಕರ್ನಾಟಕದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಮಕ್ಕಳು. ಯಾಕಂದರೆ SSLCಯಲ್ಲಿ ಅವರ ಮಾರ್ಕು ಜಾಸ್ತಿ ಇತ್ತು, PUCಯಲ್ಲಿ ಅವರ ಅಂಕ ಕಡಿಮೆ ಬಂತು ಅನ್ನುವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಬಹುಶಃ ಎಷ್ಟು ಬಾಲಿಶವಾಗಿ ನಮ್ಮ ಮಕ್ಕಳು ಆಲೋಚನೆ ಮಾಡ್ತಾರೆ, ಅಥವಾ ಅವರ ಮಕ್ಕಳ ಹೆತ್ತವರು ತಮ್ಮ ಮಕ್ಕಳನ್ನು ಯಾವ ರೀತಿ ತಯಾರಿ ಮಾಡ್ತಾರೆ ಅನ್ನೋದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡಬೇಕು. ಕೇವಲ ಅಂಕ ಗಳಿಕೆಯ ಬೇಟೆ ಮಾತ್ರ ಮುಖ್ಯ ಅಲ್ಲ, ಅದರೊಟ್ಟಿಗೆ ಜೀವನ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತಿನ ಜೀವನ ಏನು ಅಂತ ಕೇಳಿದರೆ ಟಾರ್ಗೆಟ್ ಓರಿಯೆಂಟೆಡ್. ನಾವು ಟಾರ್ಗೆಟನ್ನು ರೀಚ್ ಮಾಡಬೇಕು. ಮೊನ್ನೆ ಒಂದು ಪೇಪರಲ್ಲಿ ಬಂತು, ಕೇರಳದಲ್ಲಿ ಹೇಗೆ ಒಂದು ಕಂಪನಿ, ಖಾಸಗಿ ಕಂಪನಿಯಲ್ಲಿ ಅವರು ಟಾರ್ಗೆಟನ್ನು ರೀಚ್ ಮಾಡದೇ ಇದ್ದಾಗ ಅವರಿಗೆ, ಅಲ್ಲಿಯ ಕೆಲಸಗಾರರಿಗೆ ನಾಯಿಗೆ ಕೊರಳಿಗೆ ಚೈನ್ ಕಟ್ಟಿದ ಹಾಗೆ ಕಟ್ಟಿ ಹಿಂಸೆಯನ್ನು ಕೊಟ್ಟದ್ದನ್ನು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವೆಲ್ಲರೂ ಟಾರ್ಗೆಟ್ನ ಹಿಂದೆ ಇದ್ದೇವೆ. ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಒಂದು ಕಡೆ ಹೋದಾಗ ಅವರೇನೋ ಒಂದು ಮೆಡಿಸಿನ್ ತಂದು ಕೊಡಲಿಕ್ಕೆ ಹೇಳಿದರು. ಆಯ್ತಪ್ಪ ಮೆಡಿಸಿನ್ ತಂದು ಕೊಡ್ತೇನೆ ಹೇಳಿದೆ.
ಹೋಗುವಾಗ ಹೇಳಿದರು, ಈಗೋ ಈ ನನ್ನ ಮೊಬೈಲನ್ನು ಹಿಡ್ಕೊಂಡು ಹೋಗು ಅಂತ ಕೇಳಿದರು. ನಾನು ಹೇಳಿದೆ, ಬೇಡ, ನನ್ನ ಹತ್ರ ಮೊಬೈಲ್ ಇದೆ. ಅಲ್ಲ, ಇದನ್ನು ಹಿಡ್ಕೊಂಡು ಹೋಗು. ಬಿಡಲಿಲ್ಲ. ಕೊನೆಗೆ ಆ ಮೊಬೈಲನ್ನು ನನ್ನ ಪಾಕೆಟಲ್ಲಿ ಇಟ್ಕೊಂಡು ಹೋದೆ. ಪುನಃ ಹಿಂದೆ ಬಂದೆ, ಮೆಡಿಸಿನ್ ಅವರಿಗೆ ಕೊಟ್ಟ ನಂತರ ಮತ್ತೆ ಕೇಳಿದೆ, ನಿಮ್ಮ ಮೊಬೈಲನ್ನು ನನ್ನ ಹತ್ರ ಯಾಕೆ ಕೊಟ್ಟದ್ದು? ಅದಕ್ಕೆ ಅವರು ಹೇಳಿದರು, ಈ ಮೊಬೈಲಲ್ಲಿ ನನ್ನ ಮಕ್ಕಳು ದಿನಕ್ಕೆ ನಾನು ಎಷ್ಟು ಸ್ಟೆಪ್ ಹಾಕ್ತೇನೆ ಅಂತ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ದಿನಕ್ಕೆ ಇಷ್ಟು ಸ್ಟೆಪ್ ನಡೆದಿದ್ರೆ ಅವರು ನನಗೆ ಜೋರು ಮಾಡ್ತಾರೆ. ಅದಕ್ಕೆ ನೀನು ಹೋಗುವಾಗ ಕಿಶಿಲಿ ಇಟ್ಕೊಂಡು ಹೋಗಿ ಅದು ಅಲ್ಲಾಡಿ ಅಷ್ಟು ಸ್ಟೆಪ್ ಆಗೇ ಬಿಡುತ್ತೆ. ಅಂದರೆ ಒಂದು ರೀತಿಯಲ್ಲಿ ನಾವೆಲ್ಲರೂ ಟಾರ್ಗೆಟ್ ರೀಚ್ ಮಾಡುವಂತಹ ಪ್ರಯತ್ನವನ್ನೇ ನಾವು ಮಾಡ್ತಾ ಇದ್ದರೆ ನಿಜವಾದ ಸಾಧನೆಯನ್ನು ನಾವು ಯಾವಾಗ ಮಾಡೋದು ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಮನುಷ್ಯ ಅಂತ ಹೇಳಿದರೆ ಎಷ್ಟು ಸಾಧನೆ ಮಾಡಿದ್ದೇವೆ ಅಂತ ಹೇಳಿದರೆ, ಮನುಷ್ಯನ ಹಾಗೆ ಆಲೋಚನೆ ಮಾಡತಕ್ಕಂತಹ ಯಂತ್ರಗಳನ್ನು, ಕಂಪ್ಯೂಟರ್ಗಳನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ನಾವು ಆವಿಷ್ಕಾರ ಮಾಡಿದ್ದೇವೆ. ದುರದೃಷ್ಟ ಏನು ಅಂತ ಹೇಳಿದರೆ, ಮನುಷ್ಯ ಯಂತ್ರನ ಹಾಗೆ ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಅಂದಿನ ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದರೆ, ಇಂದಿನ ಪ್ರಬುದ್ಧ ಹೇಳ್ತಾನೆ ಆಸೆಯೇ ಸುಖದ ಮೂಲ ಅಂತ ಹೇಳುವ ಸ್ಥಿತಿಗೆ ನಾವು ಬಂದಿದ್ದೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಸುಖದ ಅನ್ವೇಷಣೆ ನಾವು ಹುಡುಕ್ತಾ ಹೋಗ್ತಾ ಇದ್ದೇವೆ. ಮುಲ್ಲ ಒಂದು ದಿನ ಬಹಳ ಮೇಧಾವಿ ವಯೋವೃದ್ಧ, ಅವನೊಂದು ಕಡೆ ಬೀದಿ ದೀಪದ ಕೆಳಗೆ ಏನೋ ಹುಡುಕ್ತಾ ಇದ್ದಂತೆ. ಯಾರೋ ಕೇಳಿದ್ರಂತೆ, ಮುಲ್ಲ ಏನು ಹುಡುಕ್ತಾ ಇದ್ದಿ ಅಂತ. ನನ್ನ ಕೀ ಬಿಸಾಡಿ ಹೋಗಿದೆ, ಅದನ್ನು ಹುಡುಕ್ತಾ ಇದ್ದೇನೆ. ಒಂದಷ್ಟು ಹೊತ್ತಿನಲ್ಲಿ ಒಂದಷ್ಟು ಜನ, 10-20 ಜನ 30 ಜನ ಬಂದು ಹುಡುಕ್ತಾ ಇದ್ದಾರಂತೆ. ಸ್ವಲ್ಪ ಹೊತ್ತಾಗುವಾಗ ಕೊನೆಗೆ ಬಂದ ಪುಣ್ಯಾತ್ಮ ಕೇಳಿದಂತೆ, ಮುಲ್ಲ ನಿಮ್ಮ ಕೀ ಎಲ್ಲಿ ಬಿಸಾಡಿ ಹೋದ್ದು? ಅದು ಮನೆಯಲ್ಲಿ. ಮತ್ತು ಇಲ್ಲಿ ಯಾಕೆ ಹುಡುಕೋದು? ಇಲ್ಲಿ ಬೀದಿ ದೀಪದ ಕೆಳಗೆ ಲೈಟ್ ಇದೆ, ಅಲ್ಲಿ ಲೈಟ್ ಇಲ್ಲ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೇನೆ ಅಂತ. ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಎಲ್ಲಿ ಸುಖ ಇಲ್ವೋ ಅಲ್ಲಿ ಅದನ್ನು ಹುಡುಕುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಅಭಿವೃದ್ಧಿ ಅಂತ ಹೇಳಿದರೆ, ನಾನೊಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿ 38-40 ವರ್ಷ ಪಾಠ ಮಾಡಿದ್ದೇನು ಅಂತ ಹೇಳಿದರೆ, ಅಭಿವೃದ್ಧಿ ಅಂತ ಹೇಳಿದರೆ ಬೆಳವಣಿಗೆ ಅಂತ ಹೇಳಿದರೆ ಹೆಚ್ಚು ಕಾಂಚಾಣ, ಹೆಚ್ಚು ಹಣ ಸಂಗ್ರಹಣೆ ಮಾಡುವಂಥದ್ದು, ಉತ್ಪಾದನೆ ಮಾಡುವಂಥದ್ದು, ಹಣದ ಗಿಡವನ್ನು ನೆಡುವಂಥದ್ದು, ಅದು ಬೆಳೆದ ನಂತರ ಅಲ್ಲಾಡಿಸಿ ಕೊಂಬೆಗಳನ್ನು ಅಲ್ಲಾಡಿಸಿದಾಗ ಹಣ ಉದುರುತ್ತದೆ ಎನ್ನುವ ಚಿಂತನೆಯನ್ನು ನಾವು ನಮ್ಮ ಮಕ್ಕಳಲ್ಲಿ ಕೊಡ್ತಾ ಇದ್ದೇವೆ. ಒಂದು ಅರ್ಥದಲ್ಲಿ ಸರಕು ಸಂಸ್ಕೃತಿ ನಮಗೆಲ್ಲ ಕಡೆ ಕಾಣುತ್ತೆ. ಈ ಸರಕು ಸಂಸ್ಕೃತಿ ಏನು ಕಾಣುತ್ತೆ ಅಂದರೆ, ನಾವು ಮಾರ್ಕೆಟಿಗೆ ಒಂದು ಕಾಲದಲ್ಲಿ ಮಾರ್ಕೆಟಿಗೆ ಹೋಗುವಾಗ ಚೀಟಿ ಹಿಡ್ಕೊಂಡು ಕೈಯಲ್ಲಿ ಚೀಲ ಹಿಡ್ಕೊಂಡು ಹೋಗ್ತಾ ಇದ್ವಿ. ಇಂಥ ವಸ್ತುಗಳು ಇಷ್ಟು ಹಣ ಚೀಲ ಅಂತ. ಈಗ ಹಾಗೆಲ್ಲ ಚೀಲ ಬೇಡ, ಕಾರ್ಡ್ ಇದ್ದರೆ ಸಾಕು, ಚೀಟಿ ಬೇಡ. ಅಲ್ಲಿ ಹೋಗಿ ನಮಗೆ ನೋಡಿದ್ದು ಏನೆಲ್ಲ ಚಂದ ಕಾಣುತ್ತೆ ಅದನ್ನೆಲ್ಲ ಕೊಂಡುಕೊಳ್ಳುವ ಕೆಲಸವನ್ನು ಮಾಡ್ತೇವೆ. ಈ ಸರಕು ಸಂಸ್ಕೃತಿ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳನ್ನು ಖರೀದಿಸುವಂಥ ತುರಿಕೆಯನ್ನು ಈ ಮಾರುಕಟ್ಟೆ ವ್ಯವಸ್ಥೆ ಸೃಷ್ಟಿ ಮಾಡ್ತಾ ಇದೆ. ಇದರಲ್ಲಿ ಒಂದು ಕಾಲದಲ್ಲಿ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ, ಒಬ್ಬ ಮಾರುಕಟ್ಟೆಯ ಉದ್ದೇಶ ಏನು ಅಂತ ಕೇಳಿದರೆ ಸಂತೃಪ್ತ ಗ್ರಾಹಕರನ್ನು ಸೃಷ್ಟಿ ಮಾಡೋದು, ಸ್ಯಾಟಿಸ್ಫೈಡ್ ಕಸ್ಟಮರ್ಸ್. ಆದರೆ ಇವತ್ತು ಏನಿದೆ ಅಂದರೆ ಅತೃಪ್ತ ಗ್ರಾಹಕರು ಬೇಕು. ಜನರ ಅತೃಪ್ತಿ ಜಾಸ್ತಿ ಆದಷ್ಟು, ಆಶಯ ಪರಿಧಿ ಬೆಳೆದಷ್ಟು ಈ ಬಂಡವಾಳ ಶಾಹಿಯ ಮೂಲ ಪಂಚಾಂಗ. ಹಾಗಾಗಿ ಟುಡೇ ನಾವು ಬಿಗ್ ಬಜಾರ್ಗಳಿಗೆ ನಾವು ಹೋಗ್ತಾ ಇಲ್ಲ, ನಾವೇ ಬಿಗ್ ಬಜಾರ್ ಆಗ್ತಾ ಇದ್ದೇವೆ. ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ. ನನ್ನ ಹತ್ರ ಒಬ್ಬರ ಹತ್ರ ಕೇಳಿದ್ರು, ವಾಸ್ತು ಅಂದರೆ ಏನು ಅಂತ. ಅವ್ರು ಹೇಳಿದ್ರು, ಏನಿಲ್ಲ, ನಿನ್ನ ಮನೆಯಲ್ಲಿ ಏನು ಚಲನೆ ಇಲ್ಲದೆ ಇರುವಂಥ ಏನಾದರೂ ವಸ್ತು ಇದ್ದರೆ ವಾಸ್ತು ಸರಿ ಇಲ್ಲ ಅಂತ ಲೆಕ್ಕ. ಯಾಕೆ ಕೇಳಿದೆ, ಒಂದು ವಸ್ತುವನ್ನು ಇಟ್ಟಲ್ಲೇ ನೀನು ಇಟ್ಟರೆ ಅಲ್ಲಿ ಬಲ ಕಸ ಬರುತ್ತೆ, ಕಸ ತುಂಬಿಕೊಳ್ಳುತ್ತೆ, ಅದು ವಾಸ್ತು ಸರಿ ಇಲ್ಲ ಅಂತ ಲೆಕ್ಕ ಅಂತ ಹೇಳಿದರು. ಹೌದು ಅಂತ ಅನ್ನಿಸಿತು. ಮನೆಯಲ್ಲಿ ಹೀಗೆ ನೋಡಿದರೆ ಶೆಲ್ಫುಗಳ ಮೇಲೆ ಇಟ್ಟಂಥ ವಸ್ತುಗಳು ವರ್ಷಾನುಗಟ್ಟಲೆ ಅಲ್ಲೇ ಇದ್ದಂಥ ವಸ್ತುಗಳಿವೆ. ಯಾಕಂದರೆ ನಮ್ಮ ಮನೆ ಅಂತ ಹೇಳಿದರೆ ಇವತ್ತು ನಮಗೆ ನಡೆದಾಡಲಿಕ್ಕೆ ಜಾಗ ಕಡಿಮೆ, ವಸ್ತುಗಳನ್ನು ಪೇರಿಸಿ ಇಡುವ ಜಾಗ ಆಗಿದೆ. ಅದಕ್ಕೆ ನೋಡಿ, ಇವತ್ತು ಜಪಾನ್ನಲ್ಲಿ ಮಿನಿಮಲಿಸ್ಟ್ ಅಪ್ರೋಚ್ ಅಂತ ಬಂದಿದೆ. ಮನೆಯಲ್ಲಿ ಎಷ್ಟು ಕನಿಷ್ಠ ವಸ್ತುಗಳಿವೆ ಅಷ್ಟು ನೀನು ಸುಖಿ ಅಂತ, ಮಿನಿಮಲಿಸ್ಟ್ ಅಪ್ರೋಚ್ ಅಂತ. ಕಡಿಮೆ ಇದ್ದಷ್ಟು ನೀನು ಸುಖಿ ಆಗ್ತಿ. ಇದು ಯಾವುದು ಕೇಳಿದರೆ ಗೋ ಬ್ಯಾಕ್ ಟು ಬೇಸಿಕ್ಸ್. ಮಹಾವೀರರ ಆರ್ಥಿಕ ಸಿದ್ಧಾಂತಗಳು ಏನಿದೆ ಅಂತ ಕೇಳಿದರೆ, ಆದಷ್ಟು ಪರಿಮಿತವನರಿತ ಆಶೆ, ಪರವಶತೆ ಎಳೆದ ಸುಖ, ವಿರಕ್ತಿಯೊಡವೆರೆದ ಲೋಕೋದ್ಯುಕ್ತಿ, ಪರಿಕಿಸಿತ ಜೀವನದಿ ಸತ್ಯವೇ ಪಿಡುವ ಮತಿ. ಇದು 4 ಇದ್ದರೆ ಇದೇ ಜೀವನದ ನಮ್ಮನ್ನು ಒಳ್ಳೆಯ ದಾರಿಗೆ ತಗೊಂಡು ಹೋಗುವಂಥದ್ದು. ಆದರೆ ನಾನು ನನ್ನ ಮನೆಯಲ್ಲಿ ಹ್ಯಾಂಗಿಂಗ್ ಪಾಟ್ ಹಾಕಿದ್ದೇನೆ.
ಅದರಲ್ಲಿ ಒಂದು 20-25 ದಿನಗಳ ಹಿಂದೆ ಒಂದು ಹಕ್ಕಿ ಬಂದು ಕೂತ್ಕೊಳ್ಳಲಿಕ್ಕೆ ಪ್ರಯತ್ನಿಸಿತು. ನಾನು ಓಡಿಸುವ ಪ್ರಯತ್ನ ಮಾಡಿದೆ ಯಾವುದೋ ಕಾರಣಕ್ಕಾಗಿ, ಆದರೆ ಹಕ್ಕಿ ಓಡುವ ಪ್ರಯತ್ನ ಮಾಡಲಿಲ್ಲ, ಪುನಃ ಅಲ್ಲಿ ಗೂಡು ಕಟ್ಟುವ ಕೆಲಸವನ್ನು ಮಾಡಿತು. ನಾನು ಲೆಕ್ಕ ಹಾಕಿದೆ, ಇನ್ನೂ ವರ್ಷಾನುಗಟ್ಟಲೆ ಇಲ್ಲೇ ಇರುತ್ತೆ ಹಕ್ಕಿ ಅಂತ ಆಲೋಚನೆ ಮಾಡಿದರೆ, ಒಂದು 2-3 ದಿನಗಳಲ್ಲಿ ಬೆಳಿಗ್ಗೆ ಸಂಜೆ ಬರ್ತಾ ಇದ್ದಂಥ ಹಕ್ಕಿ 2 ಎಗ್ ಮೊಟ್ಟೆಗಳನ್ನು ಹಾಕಿತು. 21 ದಿನಗಳಲ್ಲಿ ಅದು ಹಕ್ಕಿಯಾಗಿ ಹಾರಿ ಹೋಯಿತು. ಗೂಡಿಗೆ ಮತ್ತೆ ಹಕ್ಕಿ ಬರಲೇ ಇಲ್ಲ. ಆ ಹಕ್ಕಿಗೆ ಗೂಡು ಯಾಕೆ ಬೇಕು ಅಂತ ಕೇಳಿದರೆ, ಸಂತಾನೋತ್ಪತ್ತಿಗೆ ಮಾತ್ರ, ಮೊಟ್ಟೆ ಇಡಲಿಕ್ಕೆ, ಮರಿ ಮಾಡಲಿಕ್ಕೆ ಮಾತ್ರ ಅದಕ್ಕೆ ಗೂಡು ಬೇಕು, ಮತ್ತೆ ಅದಕ್ಕೆ ಗೂಡು ಬೇಡ. ಆಗ ನನಗೆ ಅನ್ನಿಸಿತು, ಎಷ್ಟೊಂದು ದೊಡ್ಡ ಅಪರಿಗ್ರಹದ ಪಾಠವನ್ನು ಈ ಹಕ್ಕಿ ನನ್ನ ಮನೆಗೆ ಬಂದು ಮಾಡಿತಲ್ಲ. ಆದರೆ ನನಗೇನು ಬೇಕು ಅಂತ ಕೇಳಿದರೆ, ಬೇಕುಗಳು ನಿಲ್ಲುವುದೇ ಇಲ್ಲ ಪ್ರಾಯಶಃ. ಹಾಗಾಗಿ ಅರ್ಥಶಾಸ್ತ್ರ ಪಾಠ ಮಾಡಿದ ನಾನು ತುಂಬ ವರ್ಷಗಳ ನಂತರ ನನಗೆ ತಿಳಿದದ್ದು ಯಾವುದು ಕೇಳಿದರೆ, ಮಹಾವೀರ ಸ್ವಾಮಿ ಕೂಡ ಅಂದಿನ ದಿನಗಳಲ್ಲಿ ಬೋಧನೆ ಮಾಡಿದ್ದು ಇವತ್ತಿಗೆ ಕೂಡ ಅನುಕರಣ ಯೋಗ್ಯ, ಅರ್ಥ ಮಾಡಿಕೊಳ್ಬೇಕು, ಅಳವಡಿಸಿಕೊಳ್ಳುವಂಥ ಅಗತ್ಯ ಇದೆ. ಎಲ್ಲೋ ಒಂದು ಕಡೆ ಹೇಳ್ತಾರೆ, ಅಹಿಂಸೆಯ ಬಗ್ಗೆ ನಾವು ಯಾವತ್ತೂ ಹೇಳ್ತೇವೆ, ನೀರನ್ನು ಸೋಸಿ ಕುಡಿಯಬೇಕು ಅನ್ನೋದನ್ನು ನಾವು ಅಷ್ಟರ ಮಟ್ಟಿಗೆ ನಾವು ಅಹಿಂಸಾವಾದಿಗಳು. ಮೊನ್ನೊಬ್ಬರು ಹೇಳ್ತಾ ಇದ್ರು, ನೀನು 1 kg ಮೀಟ್ ತಿಂದರೆ, ಮಾಂಸ ತಿಂದರೆ 1 ವರ್ಷ ಸ್ನಾನ ಮಾಡಬೇಡ ಅಂತ. ಯಾಕಂದರೆ 1 kg ಮೀಟ್ ಬೆಳೀಲಿಕ್ಕೆ ಎಷ್ಟೋ 1000 ಲೀಟರ್ ನೀರು ಬೇಕಂತೆ, ಸುಮಾರು 30,000 ಲೀಟರ್ ನೀರು ಖರ್ಚಾಗುತ್ತೆ. ಅಂದರೆ 1 kg ಮೀಟ್ ತಿಂದರೆ ನೀನು 1 ವರ್ಷ ಸ್ನಾನ ಮಾಡಬೇಡ. ಯಾಕಂದರೆ ಅದೇ ಗೋಧಿಯನ್ನು ಬೆಳೀಲಿಕ್ಕೆ 325 ಲೀಟರ್ ನೀರು ಸಾಕು. ಅದೇ ಮಾಂಸ ಬೆಳೀಲಿಕ್ಕೆ, ಅದನ್ನು ತಯಾರು ಮಾಡಲಿಕ್ಕೆ 30,000 ಲೀಟರ್ ನೀರು ಖರ್ಚಾಗುತ್ತೆ. ಅಂದರೆ ಇವತ್ತಿನ ಜಗತ್ತಿನ ಬಹಳ ದೊಡ್ಡ ಸಮಸ್ಯೆಗಳೇನಿವೆ ಅದು ಎಲ್ಲವೂ ಕೂಡ ಮನುಷ್ಯ ನಿರ್ಮಿತವಾದಂಥ ಸಮಸ್ಯೆಗಳು. ಅದಕ್ಕೆ ಮೂಲ ಕಾರಣ ಕೂಡ ನಮ್ಮದೇ ಮೂಲ ಕಾರಣಗಳು. ನಮ್ಮ ಸಹಜ ಸ್ವಭಾವವನ್ನು ಬಿಟ್ಟು ನಾವು ದೂರ ಹೋಗ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮನದ ವಾಸ್ತುವನ್ನು ನಾವು ಸರಿ ಮಾಡಬೇಕಾಗಿದೆ. ಅದನ್ನು ಚೊಕ್ಕವಾಗಿಡಲಿಕ್ಕಾಗಿ ಹೇಗೆ ಮನೆಯನ್ನು ದಿನ ಕೊಡಿಸ್ತೇವೋ ಅದೇ ರೀತಿ ನಮ್ಮ ಮನಸ್ಸನ್ನು ಚೊಕ್ಕವಾಗಿಡಲಿಕ್ಕಾಗಿ ಜಪ ತಪ ಅಧ್ಯಯನವನ್ನು ನಾವು ಮಾಡಬೇಕು. ಈ ರೀತಿಯ ಚಿಂತನೆಗಳು ಬಹುಶಃ ಇಂತಹ ಸಂದರ್ಭಗಳಲ್ಲಿ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಒಂದು 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಆದಿಕವಿ ಪಂಪ ಹೇಳ್ತಾನೆ, ಯಾವುದು ಮುಖ್ಯ ಅಂತ. ಯಾಕಂದರೆ ನಾವೆಲ್ಲ ಪುರುಷಾರ್ಥಗಳ ಬಗ್ಗೆ ಮಾತಾಡ್ತೇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಮುಖ್ಯ. ಇದರಲ್ಲಿ ಯಾವುದು ಮುಖ್ಯ ಅಂತ ಕೇಳಿದರೆ ಆದಿಕವಿ ಪಂಪ ಹೇಳ್ತಾನೆ, ಧರ್ಮಂ ಪ್ರಧಾನಂ ಅರ್ಥಂ ಧರ್ಮಾಂಗ್ರಿಪ ಫಲಂ ಅದರ್ಕ್ಯ ರಸಮದು ಕಾಮಂ. ಧರ್ಮ ಬಹಳ ಮುಖ್ಯವಾದದ್ದು. ಯಾಕಾಗಿ ಧರ್ಮ ಅನ್ನುವಂಥದ್ದು ತಾತ್ವಿಕವಾದದ್ದು, ತತ್ವ ಇರುವಂಥದ್ದು. ಅದರ ಆಚರಣೆಗೆ ಸಂಸ್ಕೃತಿ ಬೇಕು, ಸಂಸ್ಕಾರಗಳು ಬೇಕು. ಈ ಸಂಸ್ಕೃತಿಯ ರಕ್ಷಣೆಗೆ ಈ ನಮ್ಮ ಸಮಾಜ ಬೇಕು. ಈ ಸಮಾಜ ಬೇಕಾದರೆ ನಾವೇನು ಮಾಡಬೇಕಂದ್ರೆ ಸಂಘಟಿತವಾಗಿ ಯಾರ ವಿರುದ್ಧವೂ ನಾವು ಹೋರಾಡೋದಲ್ಲ, ನಮ್ಮ ಏಳಿಗೆಗಾಗಿ ನಾವು ಸಂಘಟಿತರಾಗಬೇಕಾಗತ್ತೆ. ಅದಕ್ಕೋಸ್ಕರ ಇಂಥ ಚಟುವಟಿಕೆಗಳು, ಧಾರ್ಮಿಕ ಭಟ್ಟಾರಕರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ನಮ್ಮನ್ನು ಒಟ್ಟು ಮಾಡುತ್ತೆ. ಇದನ್ನೇ ಹೇಳಿದ್ದು, ಪರಸ್ಪರಂ ಭಾವಯಂತಹ ಶ್ರೇಯಂ ಅವಾಪ್ಯತಃ. ಅಂದರೆ ಉತ್ಕೃಷ್ಟವಾದ ಶ್ರೇಯಸ್ಸನ್ನು ನಾವು ಪಡೀಬೇಕಾದ್ರೆ ನಾವೆಲ್ಲರೂ ಜಾಗೃತರಾಗಬೇಕು, ನಾವೆಲ್ಲರೂ ಒಟ್ಟಾಗಿ ಇರಬೇಕಾಗತ್ತೆ. ಈ ದೃಷ್ಟಿಯಲ್ಲಿ ಬಹುಶಃ ತರುಣಸಾಗರರು ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಇವತ್ತು ಮುಗಿಸ್ತೇನೆ. 4 ವರ್ಗದ ಜನರು ಸಮಾಜದಲ್ಲಿ ಇದ್ದಾರಂತೆ. ಒಂದು ವರ್ಗದ ಜನ ಯಾರು ಕೇಳಿದರೆ, ಅವರು ಯಹಾ ನಹಿ ಹೇ ವಹಾ ಭಿ ನಹಿ ಹೇ, ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ. ಯಾರು ಕೇಳಿದರೆ ಪಾಪಿಗಳು. ಇಲ್ಲಿಯೂ ಏನೂ ಇಲ್ಲ, ಏನೂ ಒಳ್ಳೆಯ ಸಾಧನೆ ಮಾಡೋದಿಲ್ಲ, ಮುಂದಿನ ಜನ್ಮ ಕೂಡ ಒಳ್ಳೆಯದಿರೋದಿಲ್ಲ. 2ನೇ ವರ್ಗ ಏನು ಅಂತ ಕೇಳಿದರೆ, ಯಹಾ ಹೇ ವಹಾ ನಹಿ ಹೇ, ಇಲ್ಲಿದೆ ಅಲ್ಲಿಲ್ಲ, ಅಧರ್ಮಿಗಳು. 3ನೇ ವರ್ಗ ಯಾವುದು ಕೇಳಿದರೆ, ಇಲ್ಲಿ ಇಲ್ಲ ಅಲ್ಲಿ ಇದೆ, ವೈರಾಗ್ಯಗಳು. 4ನೇ ವರ್ಗ ಯಹಾ ಹೇ ವಹಾ ಭಿ ಹೇ, ಇಲ್ಲೂ ಇದೆ ಅಲ್ಲೂ ಇದೆ. ಪ್ರಾಯಶಃ ನಾವೆಲ್ಲರೂ ಬಹಳ ಶ್ರೇಷ್ಠವಾದಂಥ ಜೈನ ಧರ್ಮದಲ್ಲಿ ಹುಟ್ಟಿದ್ದೇವೆ. ಒಳ್ಳೆಯ ಸಂಸ್ಕಾರ ನಮ್ಮ ಪಾಲಿಗಿದೆ, ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲಿ ಇದೆ. ಹಾಗಾಗಿ ನಮ್ಮಲ್ಲಿ ಇಲ್ಲಿಯೂ ಬೇಕಾದಷ್ಟು ಸುಖ ಸಮೃದ್ಧಿಗಳು ನಮ್ಮಲ್ಲಿ ಇದೆ. ಮುಂದಿನ ಜನ್ಮಕ್ಕೂ ಬೇಕಾಗುವ ಸಮೃದ್ಧಿಯನ್ನು, ಸುಖವನ್ನು ಪಡೆಯಲಿಕ್ಕಾಗಿ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಜೈನ ಧರ್ಮ ಯಾವತ್ತೂ ಸಂಘರ್ಷವನ್ನು ಒಪ್ಪಿದಂಥ ಧರ್ಮ, ಸಮರ್ಪಣೆಯನ್ನು ಒಪ್ಪಿದಂಥ ಧರ್ಮ ಅಲ್ಲ. ನಾವು ಸಮರ್ಪಣೆ ಅಲ್ಲ, ಸಂಘರ್ಷ ಯಾವುದು ಕೇಳಿದರೆ ಆತ್ಮಿಕ ವಿಕಾರಗಳ ವಿರುದ್ಧವಾಗಿ ನಮ್ಮ ಸಂಘರ್ಷ ಅಥವಾ ಮನೋ ನಿಗ್ರಹವನ್ನು ಮಾಡುವಂಥದ್ದು.
ಒಂದು ಅರ್ಥದಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಶತಮಾನಗಳಿಂದ ಸಹಸ್ರ ವರ್ಷಗಳಿಂದ ಹೇಳ್ತಾ ಬಂದಂಥ ಧರ್ಮ ಜೈನ ಧರ್ಮ. ಶುಭ ಚಿಂತನೆಗಳ ಗುಣಗಳ ಆರಾಧನೆ ಮಾಡುವಂಥ ಈ ಜೈನ ಧರ್ಮವನ್ನು ನಾವು ಅನುಸರಣೆ ಮಾಡ್ತಾ ಸಾಧನೆಯನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತುಗಳನ್ನು ಬಹಳ ಪ್ರೀತಿಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ವಿಶೇಷವಾದ ಅಭಿವಂದನೆಗಳನ್ನು ಹೇಳ್ತಾ ಪೂಜ್ಯ ಸ್ವಾಮೀಜಿಯವರಿಗೆ ಇಚ್ಛಾಮಿಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎರಡು ರೀತಿಯಲ್ಲಿ ಇವತ್ತಿನ ಪ್ರಧಾನ ಉಪನ್ಯಾಸಕರು ನಾವು ಗೌರವಿಸ್ತಾ ಇದ್ದೇವೆ, ವಾಲಗ ಸಹಿತವಾಗಿ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೂಡ ಇವತ್ತಿನ ಮಹಾವೀರ ಜನ್ಮ ಕಲ್ಯಾಣ ಉದ್ಘಾಟನೆ ದಿವಸ ಅವರನ್ನು ಗೌರವಿಸುವಂಥದ್ದು ಬಹಳ ಮುಖ್ಯ. ಮತ್ತು ವಿಶೇಷವಾಗಿ ಅರ್ಕುಳ ಬೀಡಿನಲ್ಲಿ ಅನಂತನಾಥ ಸ್ವಾಮಿ ಬಸದಿ ಇದೆ. ಬಹಳ ಅಚ್ಚುಕಟ್ಟಾಗಿ ಅದರೆಲ್ಲ ಕಾರ್ಯಕ್ರಮಗಳನ್ನು ಬೀಡಿನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಧಾರ್ಮಿಕ ಚಿಂತನೆ ಮತ್ತು ಆರ್ಥಿಕ ಚಿಂತನೆ, ಈ ಎರಡೂ ಚಿಂತನೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಯಕುಮಾರ್ ಶೆಟ್ಟರ ಮಾತುಗಳು ಇವತ್ತು ಬಹಳ ಮುಖ್ಯ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಅವರಿಂದ ಬಹಳಷ್ಟು ಚಿಂತನೆಗಳು ಸಮಾಜದಲ್ಲಿ ಮೂಡಿ ಬರಲಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಸಿದ್ಧಾರ್ಥ ಮತ್ತು ಶ್ರೀಪ್ರಸಾದ್ ಇದೀಗ ದೂರದ ವಯನಾಡಿಂದ ಆಗಮಿಸಿರುವಂತಹ ಶ್ರೀ ವೀರಪ್ರಸಾದ್ ಮತ್ತು ಶ್ರೀಮತಿ ಸಿದ್ಧಾರ್ಥ ಜೈನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಾಯಿ ಕೂಡ ಬಂದಿದ್ದಾರೆ. ಅವರ ತಾಯಿಯವರು ಕೂಡ ಇಲ್ಲಿ ಬರಬೇಕು. ಅವರನ್ನು ಶ್ರೀ ಜೈನ ಮಠದ ಪರವಾಗಿ ನಾವು ಅಭಿನಂದಿಸುವಂಥ ಕಾರ್ಯಕ್ರಮ. ಶ್ರೀ ವೀರಪ್ರಸಾದ್ ಮತ್ತು ಶ್ರೀಮತಿ ಸಿದ್ಧಾರ್ಥ ಜೈನ್ ಮೂಲತಃ ಪಡಂಗಡಿಯವರು ಇದೀಗ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಹೇಳಿ ಶ್ರೀಮತಿ ಸೌಮ್ಯಶ್ರೀ ಪ್ರಾಂಶುಪಾಲರು ಸ್ವಸ್ತಿ ಶ್ರೀ ಪದವಿ ಪೂರ್ವ ಕಾಲೇಜು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಚಂದ್ರನಾಥಾಯ ನಮಃ. ಓಂ ಶ್ರೀ ಪಾರ್ಶ್ವನಾಥಾಯ ನಮಃ. Under the holy presence and blessings of His Holiness Bharat Bhushan Swasti Shri Charukirti Bhattaraka Panditacharya Varya Mahaswamiji Shri Jain Mata Mudbidri on the occasion of the 1000 Pillar Temple Rathosava, felicitous letter presented to Shri Veer Prasad Srimati Siddhartha Jain Wayanad Mudbidri, renowned as Jain Kashi, is a holy place made holier for Dwadashanga Davalatrayas, a center of wisdom. Being a great generous donor, you like your elders have been doing your best for the propagation of religious belief, and as such are a guardian angel a religion and culture. We heartily wish all success in all your endeavors to serve the society at large and in dedicating your fruitful life to all virtuous fields and come out as the gem of a man. Wishing you all the noble things of life. Swasti Shri Charukirti Bhattaraka Panditacharya Varya Mahaswamiji, Managing Trustee, Davalatraya Jaina Kashi Trust, Mudbidri. ಇವರು ವಯನಾಡಿನ ಶಾಂತಿವರ್ಮರ ಶ್ರೀಮತಿಯವರು. ಮೂಲತಃ ಪುಷ್ಪಲತರವರು. ಇವರು ಆಚಾರ್ಯ ವಿದ್ಯಾನಂದರಿಗೆ ಪ್ರತಿ ವರ್ಷ ಶಾಂತಿವರ್ಮರು ಒಂದು ನೋವಿನ ಎಣ್ಣೆಯನ್ನು ತಂದು ಕೊಡ್ತಾಯಿದ್ರು. ಅದು ಕೇರಳದಲ್ಲಿ ಮಾತ್ರ ತಯಾರಾಗ್ತಾಯಿತ್ತು. ಮತ್ತು ಔಷಧಿ, ಆಮೇಲೆ ಹಸಿರು ತರಕಾರಿ ಎಲ್ಲವೂ ಕೂಡ ಸೇವೆಯನ್ನು ಮಾಡ್ತಾಯಿದ್ದವರು. ನೇರ ನಿಷ್ಠುರವಾದಿ, ಎಸ್ಟೇಟ್ ಓನರ್. ಆದರೂ ಕೃಷ್ಣೇಗೌಡ ಅಂದರೆ ಕೇರಳದ ಗಾಂಧಿ ಅಂತ ಹೆಸರು. ಅವರ ಮೊಮ್ಮಗ ಶಾಂತಿವರ್ಮರು. ಅವರ ಎಲ್ಲ ಇಡೀ ಮನೆತನ ಮುನಿಗಳಿಗೆ, ನೇಮಿಸಾಗರ ವರ್ಣಿಗಳಿಗೆ, ಆಚಾರ್ಯ ವಿದ್ಯಾನಂದರಿಗೆ ಸಮರ್ಪಿತವಾದಂಥದ್ದು. ಅವರ ಶತಮಾನೋತ್ಸವದಲ್ಲಿ ನಾವು ಅವರನ್ನು ಗೌರವಿಸಬೇಕಂತ ಭಾವನೆ ಮಾಡಿದ್ದೆವು. ಆದರೆ ಅವರು ಬರಲಿಲ್ಲ, ಗೊತ್ತಾಗಲಿಲ್ಲ ನಮಗೆ. ಹಾಗಾಗಿ ಅವರ ಮಕ್ಕಳಲ್ಲಿ ಓರ್ವರಾದಂಥ ಸಿದ್ಧಾರ್ಥ ಮತ್ತು ಮತ್ತೊಬ್ಬರು ವೀರಪ್ರಸಾದ್ ಅವರು ಅಜ್ಜ ಕ್ಷುಲ್ಲಕರಾಗಿದ್ದರು. ನಾವು ಶಾಂತಿಸಾಗರ ಮಹಾರಾಜರ ಕಥೆಯನ್ನು ಅವರಿಗೆ ಓದಿ ಹೇಳ್ತಾ ಇದ್ದೆವು ಶ್ರವಣಬೆಳಗೊಳದಲ್ಲಿ. ಹಾಗಾಗಿ ಇಬ್ಬರೂ ಕೂಡ ಎಲ್ಲ ಪೀಠಗಳಿಗೂ ಅತ್ಯಂತ ಶ್ರದ್ಧೆಯಿಂದ ನಡ್ಕೊಳ್ಳುವವರು. ಅವರ ಮಕ್ಕಳಿಗೆ ಅದೇ ರೀತಿಯ ಸಂಸ್ಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ಪುಷ್ಪಲತಾರವರಿಗೆ ಶಾಂತಿವರ್ಮರ ಒಂದು ದೊಡ್ಡ ಕೆಲಸವನ್ನು ಮಾಡಿ ಅವರಿಬ್ಬರೂ ಸತಿಪತಿಯರಾಗಿ ಸೇವೆಯನ್ನು ಮಾಡಿದ್ದಕ್ಕೆ ಇವತ್ತು ನೆನಪಿಸಿ ಈ ಒಂದು ಸನ್ಮಾನ ಮತ್ತು ಗೌರವವನ್ನು ಕೇರಳ ರಾಜ್ಯದ
ನಮ್ಮ ಪಡಂಗಡಿ ಮೂಲದವರಾದ ಕೇರಳ ರಾಜ್ಯದಲ್ಲಿ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿದವರ ನೆನಪಿಗೋಸ್ಕರವಾಗಿ ಇವತ್ತು ಆಚಾರ್ಯ ವಿದ್ಯಾನಂದರ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಿಕ್ಕೆ ಸಂತೋಷ ಪಡ್ತೇವೆ. ವಯನಾಡು ವಾಲಗ ಜೈನ ಧರ್ಮದ ಕೇಂದ್ರವಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಅಂತಹ ವಯನಾಡಿನಲ್ಲಿ ಅನೇಕ ಜನ ಧರ್ಮಾತ್ಮರು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಇಬ್ಬರನ್ನು ವಾಲಗ ಶ್ರೀ ವೀರಪ್ರಸಾದ್ ಹಾಗೂ ಸಿದ್ಧಾರ್ಥ ಜೈನ್ ಅವರನ್ನು ಬಂಧುಗಳೇ, ನಮ್ಮ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಉಮಾನಾಥ್ ಕೋಟ್ಯಾನವರಿದ್ದಾರೆ. ಅವರೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಜಯ ದೇವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದಿಸುತ್ತಾ, ಕಿರಿಯ ರಥೋತ್ಸವ 2624ನೇ ಶ್ರೀ 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 ಮಹಾವೀರ ಜನ್ಮ ಕಲ್ಯಾಣ ಕಾರ್ಯಕ್ರಮದ ಈ ಒಂದು ಪಾವನ ಸಾನ್ನಿಧ್ಯದಲ್ಲಿ ಆಶೀರ್ವಚನವನ್ನು ಮಾಡಿದಂತಹ ಚಾರುಕೀರ್ತಿ ಸ್ವಾಮೀಜಿಯವರ ಪಾದಕಮಲಿಗೆ ಇನ್ನೊಮ್ಮೆ ವಂದಿಸುತ್ತಾ, ದಿಗಂಬರ ಜೈನ ಮಠ ಮೂಡುಬಿದ್ರೆ ಈಗ ತಾನೇ ಪಾವನ ಉಪಸ್ಥಿತಿಯನ್ನು ಕೊಟ್ಟು ನಮಗೆ ಆಶೀರ್ವಚನದ ನುಡಿಗಳನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ 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 ಈಶಪ್ರಿಯ ಶ್ರೀಪಾದಂಗಳವರ ಅನುಪಸ್ಥಿತಿಯಲ್ಲಿ ಅವರು ಆಶೀರ್ವಾದವನ್ನು ಬೇಡುತ್ತಾ, ಹಾಗೆಯೇ ಮಹಾವೀರ ಜನ್ಮ ಕಲ್ಯಾಣ ಉದ್ಘಾಟನೆಯನ್ನು ಮಾಡಿದಂಥ ಹಿರಿಯರು ಬೆಳ್ಳು ಬೀಡು ಪೆರಾಡಿ ಕೆ ಹೇಮರಾಜ್ ಜೈನ್ರವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಕೆ ಪಿ ಜಗದೀಶ್ ಅಧಿಕಾರಿಯವರಿಗೂ ನಮಸ್ಕರಿಸುತ್ತಾ, ಕೆ ಶ್ರೀ ಸುನಿಲ್ ಜೈನ್ ರೋಟ್ರೆಕ್ ಇವರಿಗೂ ನಮಸ್ಕರಿಸುತ್ತಾ, ಹಿರಿಯರಾದ ಸಂಪತ್ ಸಾಮ್ರಾಜ್ಯರಿಗೂ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಎಲ್ಲರ ನಾಯಕರಾದಂಥ ಎಂ ಬಾಹುಬಲಿ ಪ್ರಸಾದರಿಗೂ ನಮಸ್ಕರಿಸುತ್ತಾ, ಯುವರಾಜ್ ಜೈನರು ಅಧ್ಯಕ್ಷರು ಎಕ್ಸಲೆಂಟ್ ಶಿಕ್ಷಣ ಪ್ರತಿಷ್ಠಾನ ಕಲ್ಲಬೆಟ್ಟು ಇವರಿಗೂ ನಮಸ್ಕರಿಸುತ್ತಾ, ಇವತ್ತು ಪ್ರಧಾನ ಉಪನ್ಯಾಸವನ್ನು ನೀಡಿದಂಥ ನನ್ನ ಊರಿನ ಅರ್ಕುಳ ಬೀಡಿನ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಇವರಿಗೂ ನಮಸ್ಕರಿಸುತ್ತಾ, ಇವತ್ತು ಸನ್ಮಾನವನ್ನು ಸ್ವೀಕರಿಸಿದ ಸುನಿಲ್ ಜೈನ್, ಶ್ರೀಮತಿ ಅರ್ಚನಾ ವೀರಪ್ರಸಾದ್, ಶ್ರೀಮತಿ ಸಿದ್ಧಾರ್ಥ ಜೈನ್, ಋಷಭ್ ಜೈನ್, ಶ್ರೀಮತಿ ಪುಷ್ಪಾ ಜೈನ್ ಇವರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೆ ನಮಸ್ಕರಿಸುತ್ತಾ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಶ್ರೀಗಳಿರ್ಬೋದು, ನಮ್ಮ ಅರ್ಕುಳ ಬೀಡಿನ ಜಯಕುಮಾರ್ ಇರ್ಬೋದು, ಪ್ರತಿಯೊಬ್ಬರೂ ಬೇರೆ ಬೇರೆ ರೀತಿಯಲ್ಲಿ ನಮಗೆ ನಮ್ಮ ಕಣ್ಣು ತೆರೆಯಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಲೋ ಪೂರ್ಣೇಶ್, ಉದ್ದೇಶ ಒಂದೇ, ಏನು ಅಂತ ಕೇಳಿದರೆ, ಧರ್ಮ ಸಭೆ ಅಥವಾ ಧಾರ್ಮಿಕ ಸಭೆ ಅಂತ ಹೇಳಿದರೆ, ನಾವು ಮನುಷ್ಯರು ಹುಟ್ಟಿದ ಮೇಲೆ ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ಮಾಡಿ ತೋರಿಸಬೇಕು, ಬದುಕಿ ಇತರರಿಗೆ ಯಾವ ರೀತಿಯಲ್ಲಿ ನಾವು ಮಾದರಿಯಾಗಬೇಕೆಂಬ ಎಲ್ಲ ಸಂದೇಶಗಳು ಎಲ್ಲರೂ ಮಾತಾಡಿದರೆ ಅದೇ ಸಂದೇಶ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಇವತ್ತು ನಾವು ಅಲ್ಲಲ್ಲಿ ಬೇರೆ ಬೇರೆ ಜಾತಿಯ ಸ್ವಾಮಿಗಳು, ಬೇರೆ ಬೇರೆ ರೀತಿಯ ಸ್ವಾಮಿಗಳನ್ನು ಅಲ್ಲಲ್ಲಿ ನಾವು ಕಾಣ್ತೇವೆ. ಆದರೆ ಜೈನ ಮುನಿಗಳ ಆ ಒಂದು ಶ್ರದ್ಧೆ ಮತ್ತು ಆ ಒಂದು ಶಿಸ್ತನ್ನು ನಾವು ಕಂಡಾಗ ನಿಜವಾಗಿಯೂ ನಾವು ಜೀವನದಲ್ಲಿ ಏನೋ ಒಂದು ಅದ್ಭುತವನ್ನು ಕಾಣ್ತೇವೆ. ಯಾಕೆಂತ ಹೇಳಿದರೆ, ಆ ಜೈನ ಮುನಿ ಸಾಗರವರು ಎಲ್ಲ ಮುನಿವರಿಯರು ಒಂದು ಹೊತ್ತು ಭಿಕ್ಷೆಯನ್ನು ತೆಕ್ಕೊಂಡು ಎಲ್ಲಿಯೂ ಯಾವುದೇ ವಾಹನಗಳಲ್ಲಿ ಹೋಗದೆ, ಯಾವುದೇ ಬಟ್ಟೆ ಬರೆಗಳನ್ನು ಮೈಗೆ ಹಾಕದೆ, ನಡೆದುಕೊಂಡೇ ಸಾವಿರಾರು ಮೈಲು ನಡೆದುಕೊಂಡೇ ಹೋಗಿ
ತಮ್ಮ ಜೀವನದುದ್ದಕ್ಕೂ ನಮಗೆ ಮಾರ್ಗದರ್ಶನ ಮಾಡೋದನ್ನು ಕಂಡಾಗ ಇದು ಎಷ್ಟು ಕಠೋರ ಅಂತ ನಮಗೆ ಕಾಣ್ತದೆ. ಎಷ್ಟು ಕಠೋರ, ಎಷ್ಟು ಕಷ್ಟ ಇದೆ. ಈ ರೀತಿಯ ಒಂದು ಮುನಿವರಿಯರ ಈ ಒಂದು ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲವನ್ನು ತ್ಯಜಿಸಿ ಇಂಥ ಒಂದು ತ್ಯಾಗವನ್ನು ಮಾಡ್ತಾರೆ. ನಿಜವಾಗಿಯೂ ನಮಗೆ ಅದನ್ನು ನೋಡುವಾಗ ದಿಗ್ಭ್ರಮೆ ಆಗ್ತಾ ಇದೆ. ಇವತ್ತು ನಾವೆಲ್ಲ ನಮ್ಮ ಅರ್ಕುಳಬೀಡಿನ ಜಯಕುಮಾರ್ ಅವರು ಹೇಳಿದರು, ನಾವೆಲ್ಲ ಒಂದು ದಿನ ಹುಡ್ತೇವೆ, ಒಂದು ದಿನ ಬದುಕ್ತೇವೆ, ಒಂದು ದಿನ ದೇವರು ನಮ್ಮನ್ನು ಯಾರು ಎಷ್ಟೇ ಇನ್ಫ್ಲುಯೆನ್ಸ್ ಮಾಡಿದರೂ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಕರೀತಾರೆ, ಹೋಗಬೇಕು. ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳುವಾಗ ತಂದೆ ತಾಯಿಗಳು ಹೇಳಿದ ಮಾತು ಮಕ್ಕಳಿಗೆ ಇವತ್ತು ಸ್ವಲ್ಪ ಕಿರಿಕಿರಿ ಆಗ್ತದೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಒಂದು ಕಡೆ ಒಂದು ಧಾರ್ಮಿಕ ಉಪನ್ಯಾಸವನ್ನು ಕೊಡುವಾಗ ಹೇಳ್ತಾರೆ, ಒಬ್ಬ ತಂದೆ ತಾಯಿಗೆ ಒಬ್ಬ ಮಗ ಇದ್ದಂತೆ. ಮಗನಿಗೆ ದಿನಾಲೂ ಆತ ಬೇರೆ ಬೇರೆ ಕೆಲಸ ಮಾಡುವಾಗ ಸ್ನಾನಕ್ಕೆ ಹೋಗುವಾಗ ನೀರಿನ ಟ್ಯಾಪು ಬಂದ್ ಮಾಡಿದ್ಯಾನೋ ಅಂತ ಕೇಳ್ತಾರಂತೆ ತಂದೆ. ಲೈಟ್ ಆಫ್ ಮಾಡಿದ್ಯಾ ಅಂತ ಕೇಳ್ತಾರಂತೆ. ಈಚೆ ಬರುವಾಗ ಫ್ಯಾನ್ ಆಫ್ ಮಾಡಿದ್ಯಾ ಅಂತ, ಪ್ರತಿಯೊಂದನ್ನು ಮಾಡಿದ್ಯಾ ಅಂತ ಕೇಳುವಾಗ, ನಾನೊಬ್ಬ ಡಿಗ್ರಿ ಮುಗಿಸಿದಂಥ ಯುವಕ, ನನಗೆ 22-23 ವರ್ಷ ಪ್ರಾಯ ಆಗಿದೆ, ಒಂದು ಮಗುವಿಗೆ ಕೇಳಿದಾಗೆ ಕಿರಿಕಿರಿ, ಯಾವಾಗ ನೋಡಿದಿರುವ ಕಿರಿಕಿರಿ, ಅದು ಬಂದ್ ಮಾಡಿದ್ಯಾ, ಇದು ಬಂದ್ ಮಾಡಿದ್ಯಾ, ಸ್ವಿಚ್ ಆಫ್ ಮಾಡಿದ್ಯಾ, ಲೈಟ್ ಆಫ್ ಮಾಡಿದ್ಯಾ ಅಂತ ಕೇಳ್ತಾರೆ. ಯಾವ ಕಿರಿಕಿರಿ? ಇವರ ಕಿರಿಕಿರಿಯಿಂದ ನಾನು ಒಮ್ಮೆ ಒಂದು ಕೆಲಸ ಸಿಕ್ಕಿದರೆ ನಾನು ಹೊರಗೆ ಹೋಗಿ ಒಂದು ನನ್ನಷ್ಟಕ್ಕೆ ನಾನು ಇರ್ಬೋದು ಅಂತ ಈತ ಭಾವಿಸ್ತಾನಂತೆ. ಒಂದು ದಿವಸ ಇವನು ಅನಿಸಿಕೊಂಡ ಹಾಗೆ ಇವನಿಗೆ ಒಂದು ಕೆಲಸಕ್ಕೆ ಇಂಟ್ರಿಗೆ ಕಾಲ್ ಫಾರ್ ಬರ್ತದಂತೆ. ಇವ ಇಂಟ್ರಿಗೆ ಹೋಗ್ತಾನೆ. ಹೋಗಾಗ 6-7 ಜನ ಅಲ್ಲಿ ಇವನಿಂದ ಮುಂದೆ ಹೋಗಿ ಕೂತಿದ್ದಾರೆ. ಎಲ್ಲರನ್ನ ಒಬ್ಬೊಬ್ಬರನ್ನು ಇಂಟ್ರಿಗೆ ಕರೀತಾರಂತೆ, ಆದರೆ ಇವರನ್ನು ಕರೆಯಲಿಲ್ಲ. ಕಡೆಗೆ ಇವನನ್ನು ಕರೆದರಂತೆ. ಇವ ಭಾವಿಸ್ತಾನೆ, ನನಗೇನು ಕೆಲಸ ಇಲ್ಲ, 6-7 ಜನ ಬಂದು ಹೋಗಿ ಎಲ್ಲ ಕೆಲಸ ಅವರಿಗೆ ಹೋಗಿರ್ಬೋದು, ನನಗೆ ಕೆಲಸ ಸಿಕ್ಕುವುದಿಲ್ಲ ಅಂತ ಹೇಳಿಕೊಂಡು ನಿರಾಶೆಯಿಂದ ಒಳಗೆ ಹೋಗಿ ಕೂತ ಕೂಡಲೇ ಇವನಿಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ನಿನಗೆ ಅಂತ, ನೀನು ಸೆಲೆಕ್ಟ್ ಆಗಿದ್ಯಾ ಅಂತ ಕೊಡ್ತಾರಂತೆ. ಇವನಿಗೆ ಆಶ್ಚರ್ಯ ಆಯಿತು, ನನಗೆ ನೀವು ಇಂಟರ್ವ್ಯೂ ಮಾಡಲಿಲ್ಲ ಅಂತ ಹೇಳ್ತಾನಂತೆ. ಆಗ ಅವ್ರು ಹೇಳ್ತಾರೆ, ನಿನಗೆ ಇಂಟರ್ವ್ಯೂ ನೀನು ಬರುವಾಗಲೇ ಆಗಿದೆ, ನಾವು ಹೊರಗೆ ಬರುವಾಗ ಟ್ಯಾಪಲ್ಲಿ ನೀರನ್ನು ಬಿಟ್ಟಿದ್ದೇವೆ, ಅದನ್ನು ನೀನು ಬಂದ್ ಮಾಡಿ ಬಂದಿದ್ಯಾ, ಹಗಲಲ್ಲೇ ನಾವು ಲೈಟ್ ಆಗಿದ್ದೇವೆ, ಅದನ್ನು ಆಫ್ ಮಾಡಿದ್ಯಾ ನೀನು, ಎಲ್ಲರೂ ಹೋದ ಮೇಲೆ 2-3 ಫ್ಯಾನ್ ತಿರುಗಿದಿತ್ತು, ಅವರು ಹೋದ ಜಾಗದಿಂದ ಫ್ಯಾನನ್ನು ಆಫ್ ಮಾಡಿದ್ದಿ, ಈಗೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೆ, ಅದರ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ ಇವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರಂತೆ. ಆಗ ಇವನಿಗೆ ಗೊತ್ತಾಗ್ತದೆ, ನನ್ನ ತಂದೆ ತಾಯಿಗಳು ನನಗೆ ಕಿರಿಕಿರಿ ಮಾಡಿದ್ದಲ್ಲ, ನನ್ನ ಭವಿಷ್ಯದ ಬಾಗಿಲನ್ನು ಅಥವಾ ಮೆಟ್ಟಲನ್ನು ಅವರು ತೋರಿಸಿದ್ದು ಅಂತ. ಹಾಗೆ ಪ್ರತಿಯೊಂದು ಸಂದರ್ಭದಲ್ಲಿ ಒಬ್ಬ ಮಗನಿಗೆ ಒಬ್ಬ ಮಗಳಿಗೆ ತನ್ನ ತಂದೆ ತಾಯಿಗಳು ಯಾಕೆ ಈ ರೀತಿ ಮಾಡ್ತಿದ್ರು ಅಂತ ಒಂದಲ್ಲ ಒಂದು ದಿನ ಗೊತ್ತಾಗ್ತದೆ. ಪ್ರತಿಯೊಂದು ತಂದೆ ತಾಯಿಗಳು ಮಾಡುವುದು, ಈಗ ಚಂದ್ರನಾಥ ಸ್ವಾಮೀಜಿ ಹತ್ರ ಬಂದು ಕೇಳುವುದು, ನನಗೆ ಸುಖ ಕೊಡಿ, ನಮಗೆ ಸುಖ ಕೊಡಿ ಅಂತ ತಂದೆ ತಾಯಿಗಳು ಪ್ರಥಮವಾಗಿ ಬೇಡುವುದಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಕೊಡಿ, ಒಳ್ಳೆಯ ವಿದ್ಯೆ ಕೊಡಿ, ಒಳ್ಳೆಯ ಬುದ್ಧಿ ಕೊಡಿ ಅಂತ ಪ್ರಾರಂಭದಲ್ಲಿ ಪ್ರಾರ್ಥಿಸಿ ಬಳಿಕ ನಮಗೆ ಪ್ರಾರ್ಥಿಸ್ತಾರೆ. ಹಾಗಾಗಿ ತಂದೆ ತಾಯಿಗಳು ಯಾರು ಅಂತ ಕೇಳಿದರೆ ಕಣ್ಣಿಗೆ ಕಾಣುವ ದೇವರು. ಇಲ್ಲೇ ಒಂದು ಹತ್ತಿರದಲ್ಲಿ ಅಲಂಗಾರಲ್ಲಿ ನನ್ನ ಚುನಾವಣೆಯ ಸಂದರ್ಭದಲ್ಲಿ ಸ್ವಾಮೀಜಿಯವರೇ, ಅಲ್ಲಿ ಒಂದು ಆಶ್ರಮದ ಗುರುಗಳು ನನಗೆ ಫೋನ್ ಮಾಡ್ತಾರೆ, ನಮ್ಮ ಜಗದೀಶ್ ಅಧಿಕಾರಿಯವರ ಮನೆ ಹತ್ತಿರ. ನಾನು ಮೇಘನಾಥ್ ಶೆಟ್ಟಿ ಅವರಿಗೆ ಫೋನ್ ಮಾಡಿ, ಶಾಸಕರು ಇಲ್ಲಿಗೆ ಬರಬೇಕು, ಅವರಿಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಉಂಟು ಅಂತ ನನ್ನನ್ನು ಕರೀತಾರೆ. ದೂರಲ್ಲ, ಇಲ್ಲಿ ಅಲಂಗಾರಲ್ಲಿ. ನನಗೆ ಆಶ್ಚರ್ಯ, ಆಶ್ರಮದ ಗುರುಗಳು ನನ್ನನ್ನು ಕರೀತಾರ, ಯಾಕೆ ಅಂತ ಕೇಳಿದೆ. ಇಲ್ಲೆಲ್ಲ ನೀವು ಬನ್ನಿ, ಕರೀತಾ ಇದ್ದಾರೆ ಅಂತ ಹೇಳಿದರು. ನಾನು ಹೋದ ಕೂಡಲೇ ಒಂದು ಗುಲಾಬಿ ಹೂವನ್ನು ಹಿಡ್ಕೊಂಡು ನನ್ನನ್ನು ಸ್ವಾಗತ ಮಾಡಿದರು. ಸಾಲಿಗೆ 122 ಜನ ಇದ್ದರು ಆಶ್ರಮದಲ್ಲಿ. 80, 85, 90, 40, 45 ಕೆಲವು ಮಾನಸಿಕ ಇದ್ದವರೆಲ್ಲ ಎಲ್ಲ ತುಂಬ ಜನ ಇದ್ರಲ್ಲಿ. ಅವರು ಹೇಳಿದರು, ಕೋಟ್ಯಾಂಡ್ರೆ ನಿಮ್ಮನ್ನು ನಾನು ಬರಲಿಕ್ಕೆ ಹೇಳಿದೆ ಯಾಕೆ ಅಂತ ಕೇಳಿದರೆ, ನಿಮಗೆ ಆಶೀರ್ವಾದ ಮಾಡಬೇಕು ಅಂತ, ಓಟು ಕೊಡಬೇಕು ಅಂತ ಅವರು ಹೇಳಿಲ್ಲ, ನಿಮಗೆ ಆಶೀರ್ವಾದ ಮಾಡಬೇಕು ಅಂತ ಕರೆದದ್ದು. ಯಾಕೆ ಗೊತ್ತಾ ಅಂತ ಹೇಳಿದ್ರು. ಗೊತ್ತಿಲ್ಲ ಗುರುಗಳೇ ಅಂತ ಕೇಳಿದೆ. ಕ್ರಿಶ್ಚಿಯನ್ ಪಾದ್ರಿಗಳು. ನಮ್ಮ ಕೊರೋನಾ ಸಮಯದಲ್ಲಿ ನಮಗೆ ರೇಷನ್ ಬರುವುದು ನಿಂತೋಯಿತು. ಆ ಸಂದರ್ಭದಲ್ಲಿ ಮೇಘನಾಥ್ ಶೆಟ್ಟಿ ಅವರಿಗೆ ನಾನು ಹೇಳಿ, ನಮಗೆ ರೇಷನ್ ಬರ್ತಾ ಇಲ್ಲ, 122 ಜನ ಇಲ್ಲಿದ್ದಾರೆ, ಏನು ಮಾಡೋದು ಮೇಘನಾಥ್, ಒಂದು ಶಾಸಕರ ಹತ್ರ ಹೇಳಿ ಅಂತ ಹೇಳುವಾಗ, ನೀವು ಅಧಿಕಾರಿಗಳ ಹತ್ರ ಮಾತಾಡಿ ರೇಷನನ್ನು ನಮಗೆ ಮುಟ್ಟುವಾಗೆ ಮಾಡಿದ್ದೀರಿ, ನನಗೆ ನೆನಪಿರಲಿಲ್ಲ. ಅಂಗಡಿಯಿಂದ ಮೊದಲು ಕೊಂಡು ಹೋಗ್ತಿದ್ದೆವು, ಆ ಬಳಿಕ ನಮಗೆ ನೇರವಾಗಿ ನಮ್ಮ ಆಶ್ರಮಕ್ಕೆ ಇವತ್ತಿನವರೆಗೆ ಸಹ ರೇಷನ್ ಬರ್ತಾ ಇದೆ. ಅದಕ್ಕಾಗಿ ನಿಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಕರೆದದ್ದು. 122 ಪ್ಲಸ್ 123 ಜನ ನಿಮಗೆ ಆಶೀರ್ವಾದ ಮಾಡ್ತೇನೆ ಅಂತ ನನಗೆ ಅವರು ಹೇಳಿದರು. ನಾನೊಂದು 12 ಜನರ ಹತ್ರ ಮಾತಾಡುವ ಪ್ರಯತ್ನವನ್ನಲ್ಲಿ ಮಾಡಿದೆ. ಒಬ್ಬಾಕೆ ತಾಯಿ ಒಂದು 80-85 ವರ್ಷ ಪ್ರಾಯ ಇರ್ಬೋದು. ಅಮ್ಮ ನಿಮ್ಮ ಊರಲ್ಲಿ ಅಂತ ಕೇಳಿದೆ. ಬೆಳ್ಮಾನ್ ಅಂತ ಹೇಳಿದರು. ಅದು ನೋಡೋದು ನನ್ನ ಯಜಮಾನರು, ನನ್ನ ಗಂಡಸ ಇಲ್ಲೇ ಇದ್ದಾರೆ ಅಂತ ತೋರಿಸಿದರು. ಅವರು ಕೈ ಮುಗಿದ್ರು.
ಮಕ್ಕಳಿಲ್ವಮ್ಮ ನಿಮಗೆ ಅಂತ ಕೇಳಿದೆ. ಇದ್ದಾರಪ್ಪ, 2 ಮಕ್ಕಳಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಮಗ ಅಮೇರಿಕಾದಲ್ಲಿ ಡಾಕ್ಟರ್ ಆಗಿದ್ದಾನೆ, ಮಗಳು ಕೆನಡಾದಲ್ಲಿದ್ದಾನೆ ಅಂತ ಹೇಳಿದೆ. ಇದಕ್ಕೆ ನಮಗ ನಾನು ಇಷ್ಟು ಕಷ್ಟಪಟ್ಟು ನಾನು ಮತ್ತು ನನ್ನ ಗಂಡವರನ್ನು ಕಲಿಸಿದ್ದು, ಇಷ್ಟು ವಿದ್ಯೆ ಕೊಟ್ಟದ್ದು, ಇಷ್ಟು ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಕೂಲಿ ಕೆಲಸ ಮಾಡಿ ಕಲಿಸಿದ್ದೇವೆ ಮಗ. ಇವತ್ತು ನಾವು ಆಶ್ರಮದಲ್ಲಿದ್ದೇವೆ ಅಂತ ಹೇಳುವಾಗ ಅವರಿಗೆ ಕಣ್ಣಲ್ಲಿ ನೀರು ಬಂತು, ನನಗೂ ಕಣ್ಣಲ್ಲಿ ನೀರು ಬಂತು. ಅದನ್ನು ಬಿಟ್ಟು ಆಚೆ ಹೋಗಿ ಇನ್ನೊಬ್ಬರ ಹತ್ರ ಕೇಳಿದೆ, ಎಲ್ಲಿ ಅಂತ. ನಮ್ಮ ಮಲ್ಲಿಗೆ ಅಲ್ಲೆಲ್ಲ ಆಗ್ತದಲ್ಲ, ಮಲ್ಲಿಗೆ ಆಗ್ತದೆ ಉಡುಪಿ ಹತ್ತಿರ ಶಂಕರಾಪುರ. ಎಲ್ಲಿ ಮನೆ ಅಂತ ಕೇಳುವಾಗ ಶಂಕರಾಪುರ ಅಂತ ಹೇಳಿದರು. ಎಷ್ಟು ಮಕ್ಕಳಮ್ಮ ಕೇಳಿದೆ. ಒಬ್ಬಳೇ. ಏನು ಮಾಡ್ತಾಳೆ? ಆಸ್ಟ್ರೇಲಿಯಾದಲ್ಲಿದ್ದಾಳೆ ಅಂತ ಹೇಳಿದ್ರು. ಹೀಗೆ 12 ಜನರ ಹತ್ರ ಮಾತಾಡೋಗ್ಲು ಪ್ರತಿಯೊಬ್ಬರು ಆಸ್ಟ್ರೇಲಿಯಾ, ಕೆನಡಾ, ಜರ್ಮನ್, ಜಪಾನ್ ಇದೇ ಹೇಳಿದರು. ಒಂದೇ ಒಂದು ತಾಯಿ ಆಗಲಿ, ಒಂದು ತಂದೆ ಆಗಲಿ, ನನ್ನ ಮಕ್ಕಳು ಕೃಷಿ ಮಾಡ್ತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ಕಾರ್ಖಾನೆಗೆ ಹೋಗ್ತಾ ಇದ್ದಾರೆ, ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾರೂ ಹೇಳಿಲ್ಲ. ಯಾಕೆ ಅಂತೇಳಿ ನನಗೆ ಭಾರಿ ಸಂತೋಷ ಆಯಿತು. ಮೇಸ್ತ್ರಿ ಕೆಲಸಕ್ಕೆ ಹೋಗುವವ, ಕೂಲಿ ಕೆಲಸ ಮಾಡುವವ ಅಥವಾ ಪೇಂಟಿಂಗ್ ಮಾಡುವವ, ಊರಲ್ಲಿರುವ ಕೃಷಿ ಮಾಡುವವ ಯಾರನ್ನೂ ತನ್ನ ತಂದೆ ತಾಯಿಗಳನ್ನು ಆಶ್ರಮದಲ್ಲಿ ಹಾಕಲಿಲ್ಲಲ್ಲ. ಅದೊಂದು ಸಂತೃಪ್ತಿ ನನಗೆ ಸಿಕ್ಕಿತು. ಇಷ್ಟು ವಿದ್ಯೆ ಕೊಟ್ಟು ಡಾಕ್ಟ್ರ್ ಮಾಡಿ, ಇಂಜಿನಿಯರ್ ಮಾಡಿ, ಕೆನಡಾ, ಆಸ್ಟ್ರೇಲಿಯಾ, ಅಮೇರಿಕಕ್ಕೆ ಕಳಿಸಿದವರ ತಂದೆ ತಾಯಿಗಳು ಇವತ್ತು ಆಶ್ರಮದಲ್ಲಿದ್ದಾರೆ. ಹಾಗಾದರೆ ನಾವು ಅವರಿಗೆ ಡಿಗ್ರಿ ಕೊಟ್ಟದ್ದು, ಡಾಕ್ಟ್ರ್ ಮಾಡಿದ್ದು, ಇಂಜಿನಿಯರ್ ಮಾಡಿದ್ದು ವಿದ್ಯಾಭ್ಯಾಸವ? ಖಂಡಿತ ಅಲ್ಲ. ಈಗ ನಮ್ಮ ಜಯಣ್ಣ ಹೇಳಿದ್ರು ಏನಂತ ಕೇಳಿದರೆ, ನಾವು ಅವರಿಗೆ ಕೊಟ್ಟದ್ದು ಪುಸ್ತಕದ ಖಾಲಿ ಅಂಕಗಳಿಗೆ ಮಾತ್ರ ನಾವು ಅವರಿಗೆ ಕಲಿಸಂಥದ್ದು. ನಾವು ಅವರಿಗೆ ಬದುಕುವ ವಿದ್ಯೆಯನ್ನು ಕಲಿಸಲೇ ಇಲ್ಲ. ಬದುಕುವ ವಿದ್ಯೆಯನ್ನು ಕಲಿಸಿದರೆ ಅಮೇರಿಕಾದಲ್ಲಿ, ಫ್ರಾನ್ಸಲ್ಲಿ, ಇಟಾಲಿಯಲ್ಲಿ ಇದ್ದವರು ತಂದೆ ತಾಯಿಗಳನ್ನು ಆಶ್ರಮದಲ್ಲಿ ಹಾಕೋದಿಲ್ಲ. ಅವಿದ್ಯಾವಂತರಾದಂಥ ಕೃಷಿಕರು, ಬೀಡಿ ಕಟ್ಟುವವರು, ಮೇಸ್ತ್ರಿಗಳು, ಪೇಂಟರ್ ತನ್ನ ತಂದೆ ತಾಯಿಗಳನ್ನು ಯಾವತ್ತೂ ಆಶ್ರಮದಲ್ಲಿ ಹಾಕಲಿಲ್ಲ. ಹಾಗಾದರೆ ನಿಜವಾಗಿ ನಾವು ತಪ್ಪು ಮಾಡಿದ್ದೇವೆ ಅಂತ ಆಗ್ತದೆ. ಇವತ್ತು ನಮಗೆ ಕೆಲವು ಸಲ ಹೇಳುವಾಗ ನಾನು ಮುಗ್ಧತೆ, ನನಗೆ ಅಷ್ಟೊಂದು ಕೆಲವು ಸಲ ಈಗ ಎಷ್ಟೋ ತಂದೆ ತಾಯಿಗಳು, ನಾನು ಕೆಲವು ತಾಯಂದಿರನ್ನು ನೋಡ್ತೇನೆ, ಹೋಟೆಲಲ್ಲಿ ಗ್ಲಾಸ್ ತೆಗಿತಾರೆ, ಟೇಬಲ್ ಒರೆಸ್ತಾರೆ. ಯಾಕೆ? ಮಕ್ಕಳನ್ನು ಸಾಕಲಿಕ್ಕೆ. ಮನೆಯಲ್ಲಿ ಮಕ್ಕಳು ದುಡಿಯುವುದಿಲ್ಲ, ತಿರುಗಾಡ್ತಾರೆ. ಹಾಗಾಗಿ ತಂದೆ ಇದೇ ಪ್ರತಿಯೊಬ್ಬರು ಸ್ವಾಮಿಗಳ ಆಶೀರ್ವಚನದಲ್ಲಿ ಹೇಳುವುದನ್ನೇ, ಜಯಣ್ಣ ಹೇಳಿದ್ದನ್ನೇ, ನಾವು ಪ್ರತಿಯೊಬ್ಬರು ಹೇಳುವುದನ್ನೇ, ಬದುಕುವ ವಿದ್ಯೆ. ಸನಾತನ 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 ಅಂತ ಸ್ವಾಮೀಜಿಗಳು ಹೇಳಿದರು. ನಾವು ಬದುಕುವ ವಿದ್ಯೆಯನ್ನು ಮಕ್ಕಳಿಗೆ ಕಳಿಸಬೇಕು. ನನ್ನ ಮಗ 625ಗೆ 25 ತೆಗಿಬೇಕು, ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು. ನಾನು ಎಷ್ಟೋ ಸಲ ಹೈಸ್ಕೂಲಲ್ಲಿ ನಾನು ಭಾಷಣ ಮಾಡುವಾಗ ಹೇಳ್ತೇನೆ, 625ಕ್ಕೆ 625 ಕೊಡೋದು 100ಕ್ಕೆ 100 ತಪ್ಪು ಅಂತ ನಾನು ಹೇಳ್ತೇನೆ ಟೀಚರ್ಗಳು. ಯಾಕೆ? 15 ವರ್ಷ 14 ವರ್ಷ ಪ್ರಾಯ ವಿದ್ಯಾರ್ಥಿಗೆ 625 ಬಂದಿದೆ ಅಂತ ಹೇಳುವಾಗ ತಲೆಗೆ ಏರಬಾರ್ದು. ಆ ಮಗುವಿಗೆ 1 ಮಾರ್ಕ್ ಆದರೂ ಬರೆದಿದ್ದರೂ ಕಮ್ಮಿ ಕೊಡಬೇಕು ಅಂತ ನಾನು ಹೇಳುವಂಥದ್ದು. 1 ಮಾರ್ಕ್ ಕಮ್ಮಿ ಕೊಟ್ಟಾಗ ಆ ವಿದ್ಯಾರ್ಥಿ ಎಲ್ಲಿ ನಾನು ತಪ್ಪಿದ್ದೇನೆ ಅಂತ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತದೆ. ಅನ್ವೇಷಣೆ ಕೊಡಬೇಕು ವಿದ್ಯಾರ್ಥಿಗಳಿಗೆ. ಎಲ್ಲಿ ತಪ್ಪಿದ್ದೇನೆ ಅಂತ ಹುಡುಕಬೇಕು. ಇನ್ನೊಮ್ಮೆ ಬೇಕಾದರೆ ರೀಕರೆಕ್ಷನ್ಗೆ ಹಾಕಲಿ, ತಪ್ಪಿದ್ದೆಲ್ಲಿ ಅಂತ ನೋಡಬೇಕು. ನನಗೆ ಸಿಕ್ಕಿದೆ, ಎಲ್ಲ ಗೊತ್ತಿದೆ, ನನಗೆ ನೀನೇನು ಹೇಳೋದು ನನಗೆ ಗೊತ್ತಿಲ್ವ? 625 ತೆಗಿಲಿಲ್ವ? ತಾಯಿ ಹತ್ರ ಹೇಳೋದಲ್ಲ, ತಂದೆ ಹತ್ರ ಹೇಳೋದಲ್ಲ ಮಗು. ಹಾಗಾಗಿ ಮಕ್ಕಳನ್ನು ಕೇವಲ ಎಷ್ಟು ತಪ್ಪುಗಳಿವೆ ಸ್ವಾಮಿ ಪಠ್ಯದಲ್ಲಿ. ಮೊನ್ನೆ ವಿಧಾನಸಭೆಯಲ್ಲಿ ನನಗೆ ಮಾತಾಡಲಿಕ್ಕಿತ್ತು, ಗಲಾಟೆ ಆಯಿತು, ಹೋಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ನನಗೆ 35 ನಿಮಿಷ ಕೊಟ್ಟಿದ್ರು ಮಾತಾಡಲಿಕ್ಕೆ. ಅದು ಸಿಕ್ಕಬೇಕಿತ್ತು, ನಾನು ಎಷ್ಟು ಚಂದ ಮಾತಾಡ್ತಿದ್ದೆ. ನಮಗೆ ಗೊತ್ತೇನು, 6ನೇ ಕ್ಲಾಸ್ನಲ್ಲಿ 7ನೇ ಕ್ಲಾಸ್ನಲ್ಲಿ ಅಲೆಕ್ಸಾಂಡರ್, ಅಕ್ಬರ್, ಪುರೂರವ, ಡಚ್ಚರು, ಹೊಯ್ಸಳರು, ಬ್ರಿಟಿಷರು ಇವರೇ ಕಲಿತದ್ದು ನಾವು. ಇವತ್ತೊಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ಇದು ನೋಡಿದೆ. ಪ್ರೊಫೆಸರ್ ಪಾಠ ಮಾಡ್ತಾ ಕೇಳ್ತಾರಂತೆ, ನಮ್ಮ ಒಂದು ಜೀವನದ ಒಂದು ಗಂಡ ಹೆಂಡತಿ ಬಹಳ ಪ್ರೀತಿಯ ಸಂಕೇತ ಯಾವುದು? ಗಂಡ ಹೆಂಡತಿ ಇಡೀ ನಮ್ಮ ಜಗತ್ತಿನಲ್ಲಿ ಅಥವಾ ದೇಶದಲ್ಲಿ ಪ್ರೀತಿಯ ಸಂಕೇತ. ಎಲ್ಲರೂ ಎದ್ದು ಹೇಳ್ತಾರಂತೆ ವಿದ್ಯಾರ್ಥಿಗಳು ಪ್ರೊಫೆಸರ್ ಹತ್ರ, ತಾಜ್ ಮಹಲ್ ಅಂತ. ಹಿಂದಿನಿಂದ ಒಬ್ಬ ವಿದ್ಯಾರ್ಥಿ ಎದ್ದು ಹೇಳ್ತಾನಂತೆ ರಾಮ ಸೇತು ಅಂತ. ಯಾಕೆ ಅಂತ ಎಲ್ಲರೂ ಅವನ ಹತ್ರ ತಿರ್ತಾರೆ. ಯಾಕೆ ರಾಮ ಸೇತು? ತಾಜ್ ಮಹಲ್ ತನ್ನ ಹೆಂಡತಿ ಸತ್ತ ಮೇಲೆ ಅದರ ಮೇಲೆ ಕಟ್ಟಿದಂಥದ್ದು, ಹೆಂಡತಿಯ ನೆನಪಿಗಾಗಿ ಸತ್ತ ಮೇಲೆ ಕಟ್ಟಿದಂಥದ್ದು. ರಾಮ ಸೇತು, ರಾಮ ತನ್ನ ಹೆಂಡತಿಯನ್ನು ಕರ್ಕೊಂಡು ಬಟ್ಟಲಿಕ್ಕೆ ಕಟ್ಟಿದಂಥ ಸೇತುವೆ, ಅದು ಶ್ರೇಷ್ಠ ಅಂತ. ಎಷ್ಟೋ ಜನರು ಕಟ್ಟಿದಂಥ ಕೆಲಸಗಾರರ, ಆ ತಾಜ್ ಮಹಲನ್ನು ಕಟ್ಟಿದ ಕೆಲಸಗಾರರ, ಮೇಸ್ತ್ರಿಗಳ, ಶಿಲ್ಪಿಗಳನ್ನು ಕಡೆಗೆ ಕೈ ತುಂಡು ಮಾಡಿದ್ದಾನೆ ಶಹಜಹಾನ್. ಆದರೆ ಇಲ್ಲಿ ಕಪಿಗಳಿಂದ ಹಿಡಿದು ಎಷ್ಟೋ ಜನ ಮಾಡಿದಂಥ ಈ ಸೇತುವೆಗೆ ಅಭಿನಂದನೆಗಳನ್ನು ರಾಮ ಕೊಟ್ಟಿದ್ದಾನೆ. ಆದ್ದರಿಂದ ರಾಮ ಸೇತುವೆ ದೊಡ್ಡದು ಅಂತ. ನಾವು ಇವತ್ತು ಪಾಠದಲ್ಲಿ ಯಾವುದು ಇರುವುದು? ತಾಜ್ ಮಹಲ್. ನಾವು 6ನೇ ಕ್ಲಾಸ್ನಲ್ಲಿ ಪಾಠದಲ್ಲಿ ಓದುವಾಗ ಪಶ್ಚಿಮ ಘಟ್ಟಗಳು ಅಂತ ಬರ್ತದೆ ಸರ್. ನಾನು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದ್ದೆ ಅಂತ ಹೇಳಿದರೆ ಮಾಸ್ಟರ್ ತಪ್ಪು ಕೊಡೋದಿಲ್ವಾ? ನಾನು ಹೇಳಿದ್ದು ತಪ್ಪ ಸರಿಯಾ? ನಮ್ಮ ಪಶ್ಚಿಮದಲ್ಲಿ ಏನಿದೆ? ನಮಗೆ ಅರಬ್ಬಿ ಸಮುದ್ರ ಇದೆ.
ಬೆಂಗಳೂರಲ್ಲಿ ಒಬ್ಬ ಕೂತು ಪಠ್ಯ ಪುಸ್ತಕ ಬರೆಯುವ ಅವನಿಗೆ ಪಶ್ಚಿಮದಲ್ಲಿ ಘಟ್ಟ ಇರ್ಬೋದು, ನಮಗೆ ಅರಬ್ಬಿ ಸಮುದ್ರ ಇರೋದು. ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಬರೆದರೆ ನಾವು ತಪ್ಪು ಕೊಡ್ತೇವೆ, ಟೀಚರ್ ತಪ್ಪು ಕೊಡ್ತಾನೆ. ಹಾಗಾಗಿ ನಮ್ಮ ಪಠ್ಯದಲ್ಲಿರುವುದೆಲ್ಲ ಅಲೆಕ್ಸಾಂಡರು, ಡಚ್ಚರು, ವೈಸರರು, ಪೋರ್ಚುಗೀಸರು, ಬ್ರಿಟಿಷರು, ಆಂಗ್ಲರು ಇದೇ ಅಲ್ಲ. ನಮ್ಮ ಪಠ್ಯ ಪುಸ್ತಕದಲ್ಲಿ ಬರಬೇಕು ಅಂತ ಇವತ್ತು ನರೇಂದ್ರ ಮೋದಿಜಿಯವರನ್ನ ರಾಜ್ಯಕ್ಕೆ ಮಾತಾಡೋದಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ ಬರಬೇಕು ಅಂತ ಹೇಳ್ತಾರೆ. ಯಾಕೆ? ನಮ್ಮ ರಾಷ್ಟ್ರದ ಬಗ್ಗೆ, ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ, ಬಲಿದಾನ ಮಾಡಿದ ಎಲ್ಲ ನಮ್ಮ ದೇಶ ಪ್ರೇಮಿಗಳ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಈ 1000 ಕಂಬದ ಬಸದಿಯ ಬಗ್ಗೆ ಪಠ್ಯದಲ್ಲಿ ಬರಬೇಕು. ನಮ್ಮ ನಾಡಿನ ಬಗ್ಗೆ ಬರಬೇಕು, ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಬರಬೇಕು. ಎಲ್ಲಿ ಬಂದಿದೆ? ನಾವು ಯಾರೋ ನಮ್ಮ ದೇಶವನ್ನು ದೋಚಿದವರನ್ನ, ದೇಶವನ್ನು ಲೂಟಿ ಮಾಡಿದವರನ್ನ ಪಠ್ಯದಲ್ಲಿ ಓದ್ತೇವೆ, ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನ. ಇದು ಜಗತ್ತಿನಲ್ಲಿ ನಾವು ಕಾಣಬೇಕು. 1000 ಪಿಲ್ಲರ್ಸ್ ಜಗತ್ತಿನಲ್ಲಿ ನಾವು ಇಂಥದ್ದು ನೋಡಲಿಕ್ಕೆ ಸಿಗುವುದಿಲ್ಲ. ಎಲ್ಲಿದೆ? ಯಾರೋ ಪ್ರವಾಸಕ್ಕೆ ಬರ್ತಾರೆ, ಪ್ರವಾಸೋದ್ಯಮಿಗಳು ಬಂದು ನೋಡ್ತಾರೆ, ಫೋಟೋ ತೆಗೆದು ಹೋಗ್ತಾರೆ. ಆದರೆ ಇದರ ವೈಶಿಷ್ಟ್ಯ ಏನು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕಲ್ಲ. ಇದೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಹಾಗಾಗಿ ಇವತ್ತು ನಾವು ಒಂದು ಸ್ವಾಮಿಗಳು ನನ್ನನ್ನು ಕರೆದಿದ್ದಾರೆ ಇಲ್ಲಿ. ನಾನು ಮಾತಾಡಲಿಕ್ಕೆ ಬೇಕಾದ್ರೆ 1 ಗಂಟೆ ಮಾತಾಡಬಲ್ಲೆ, ಆದರೆ ಉದ್ದ ಮಾತಾಡೋದು ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ. ಆದರೆ ನಾವು ಪ್ರತಿಯೊಂದು ಮಾಡುವುದು ನಮ್ಮ ಮಕ್ಕಳಿಗಾಗಿ, ಪ್ರತಿಯೊಬ್ಬರು ಮಾಡುವುದು ನಮ್ಮ ಮಕ್ಕಳಿಗಾಗಿ. ನಾನು ಒಂದೇ ಹೇಳುವಂಥದ್ದು, ನಾನು ನನ್ನ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡುವುದಕ್ಕಿಂತಲೂ ಮಕ್ಕಳು ನಮಗೆ ಆಸ್ತಿ ಆಗಬೇಕು. ಆಗ ನಮ್ಮ ಆಶ್ರಮದಲ್ಲಿ ಹಾಕೋದಿಲ್ಲ. ನಮ್ಮ ಮಕ್ಕಳು ನಮಗೆ ಆಸ್ತಿ ಆಗಬೇಕು. ನಮ್ಮ ತಂದೆ ತಾಯಿಗಳು ನಮಗೆ ಏನು ಮಾಡಿದ್ರು? ನನಗೆ ಒಂದು 15 ಸೆನ್ಸ್ ಡಿಕ್ಲರೇಷನಲ್ಲಿ ಬಂದ ನನಗೆ ಅವರಿಗೆ ಗೊತ್ತಿರ್ಬೋದು, ನಾನು ಒಕ್ಕಲಲ್ಲಿದ್ದವ, ದನಿ ಒಕ್ಕಲಲ್ಲಿ 15 ಸೆನ್ಸ್ ಜಾಗದಲ್ಲಿ ನಮಗೆ ಡಿಕ್ಲರೇಷನ್ ನನ್ನ ತಂದೆ ಕೊಡಲಿಲ್ಲ. ಕಡೆಗೆ ಡಿಕ್ಲರೇಷನ್ ಕೊಡು ಅಂತ ದನಿಗಳು ಹೇಳಿದ ಮೇಲೆ ಕೊಟ್ಟರು. ನಮಗೇನು ನಮ್ಮ ತಂದೆ ತಾಯಿಗಳು ಮಾಡಿರಲಿಲ್ಲ. ನಮ್ಮ ಮಕ್ಕಳು ಇದ್ದಾರೆ 4 ಜನ, ಅವ್ರಿಗೆ ಏನು ಮುಂದೆ ಅಂತ ಅವ್ರು ನೋಡಲಿಲ್ಲ. ದೇವರು ಹುಟ್ಟಿಸಿದ್ದಾನೆ, ದೇವರು ಏನಾದರೂ ದಾರಿ ತೋರಿಸ್ತಾನೆ. ಪ್ರತಿಯೊಬ್ಬರ ತಂದೆ ತಾಯಿಗಳು ಅದನ್ನೇ ಹೇಳಿದ್ದು. ಇವತ್ತು ನಮಗೇನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾಳೆ ಏನು? ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಮಗನಿಗೆ ಆದೀತ, ಭಾರಿ ಕಷ್ಟ ಆದೀತಲ್ಲ ಅವನಿಗೆ ಬದಲಿಕೆ, ಅವನಿಗೇನಾದರೂ ಮಾಡಬೇಕಲ್ಲ. ಇಲ್ಲಿ ನಾವು ಸೋಲ್ತೇವೆ. ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಮಗನಿಗೆ ಕಷ್ಟ ಕೊಡಬೇಕು ಅಂತ ನಾನು ಹೇಳೋದಿಲ್ಲ, ಕಷ್ಟವನ್ನು ಹೇಳಬೇಕು. ನಾನು ನೋಡು ಮಗ, ನಾನು ಇಷ್ಟು ಕಷ್ಟಪಟ್ಟಿದ್ದೇನೆ, ನಾನು ಏನೋ ಯೋಗ, ನನ್ನ ತಂದೆ ತಾಯಿಗಳ ಪುಣ್ಯ, ಒಬ್ಬ ಶಾಸಕನಾಗಿ ನೀವು ನನಗೆ ಆಶೀರ್ವಾದ ಮಾಡಿದಿರಿ, ದೇವರ ಅನುಗ್ರಹ ಮಾಡಿದ್ದಾರೆ. ಆದರೆ ನಾನು ಖಂಡಿತವಾಗಿ ನಾನೊಬ್ಬ ಶಾಸಕನಾಗುವವನಲ್ಲ. ಯೋಗ ಆದ ಮೇಲೆ ನಾನು ಎಷ್ಟು ವರ್ಷ ಇದ್ದೇನೆ ಅಂತ ಹೇಳುವುದಕ್ಕಿಂತಲೂ ಇದ್ದಷ್ಟು ದಿನ ನಾನು ನನ್ನ ಮೂಡುಬಿದಿರೆ ಕ್ಷೇತ್ರಕ್ಕೆ ಏನು ಮಾಡಿದ್ದೇನೆ ಅದು ನನಗೆ ಬೇಕು. ಪೂಜ್ಯ ಸ್ವಾಮೀಜಿಗಳು ಮಠವನ್ನು ನನಗೆ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳನ್ನೇ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಇವತ್ತು 2.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿಗೆ ಬೊಮ್ಮಾಯಿ ಅವರು. 10 ಕೋಟಿದ್ದು ಪ್ರಪೋಸಲ್ ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಕ್ಷೇತ್ರಕ್ಕೆ ಎಷ್ಟು ಕೊಟ್ಟರೂ ಸಾಲದು ಅಂತ ಒಂದು ಪುಣ್ಯ ಕ್ಷೇತ್ರ ಇದು. ಇವತ್ತು ನಾನು ಉದ್ದ ಮಾತಾಡೋದಿಲ್ಲ, ದಯವಿಟ್ಟು ನಾನು ನಿಮ್ಮಷ್ಟು ವಿದ್ಯಾವಂತನಲ್ಲ, ನಾನೊಬ್ಬ ಸ್ವಲ್ಪ ಕಲಿತವ, ಆದರೆ ಮಾತಾಡೋದು ನನ್ನೊಂದು ಚಟ, ಹಾಗಾಗಿ ಮಾತಾಡಿದ್ದೇನೆ. ಸ್ವಾಮಿಗಳು ಕರೆದಿದ್ದಾರೆ, ಸರಿಯೋ ತಪ್ಪು ಗೊತ್ತಿಲ್ಲ. ಒಂದು ವೇಳೆ ನಾನು ಮಾತಾಡಿದ್ದೆವು ಸರಿ ಅಂತ ಇದ್ದರೆ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಬೆಳೆಸಿ. ಒಂದು ವೇಳೆ ತಪ್ಪಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. 1936ನೇ ಇಸವಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ 600 ವರ್ಷಗಳಾಗಿತ್ತು. ಅದನ್ನು ಅತ್ಯಂತ ವೈಭವದಿಂದ ಆಗಿನ ಬ್ರಿಟಿಷ್ ಸರ್ಕಾರ ಮತ್ತು ನಮ್ಮ ಸರ್ಕಾರಗಳು ಆಚರಣೆ ಮಾಡಿದವು. ಬಹುಶಃ ಮೂಡುಬಿದಿರೆ 1000 ಕಂಬದ ಬಸದಿಗೆ ಅಂಥ ಒಂದು ಯೋಗ ಪ್ರಾಪ್ತವಾಗ್ತಾ ಇದೆ. ಮೂಡುಬಿದಿರೆ 1000 ಕಂಬದ ಬಸದಿ ನಿರ್ಮಾಣ ಆಗಿ ಇನ್ನು 5 ವರ್ಷಗಳಲ್ಲಿ 600 ವರ್ಷಗಳು ತುಂಬಲಿಕ್ಕಿದೆ. 1430ರಲ್ಲಿ ಸ್ಥಾಪನೆ ಪ್ರಾರಂಭ ಆಯಿತು. 2030ನೇ ಇಸವಿಗೆ 600 ವರ್ಷಗಳು ತುಂಬಲಿಕ್ಕಿದೆ. ಹಾಗಾಗಿ ಈ ವೈಭವವನ್ನು ನಾವು ಹೇಗೆ ಆಚರಣೆ ಮಾಡಬೇಕು, 600 ವರ್ಷಗಳನ್ನು? ಬಹುಶಃ ಇವತ್ತು ಶಾಸಕರಿದ್ದಾರೆ, ಹಾಗಾಗಿ ಅವರ ಸಮ್ಮುಖದಲ್ಲಿ ಈಗಲೇ ಪ್ರಸ್ತಾವನೆಯನ್ನು ನಾವೆಲ್ಲರೂ ಕೂಡ ನೀಡ್ತಾ ಇದ್ದೇವೆ. ಬಹುಶಃ ಯಾವ ರೀತಿಯಲ್ಲಿ ಉಜಿರೆಯಲ್ಲಿ ನಾವು ತುಳು ಸಮ್ಮೇಳನ ನಡೆಸಿದ್ದೆವೋ ಅದೇ ರೀತಿ ಈ ಸುತ್ತಲಿನ ಅಂಗಣದಲ್ಲಿ ವೈಭವದಿಂದ ಆ 600 ವರ್ಷಗಳ ಹಿಂದಿನ ವೈಭವ ಮರುಕಳಿಸುವ ರೀತಿಯಲ್ಲಿ ಆ 600 ವರ್ಷಗಳ ವೈಭವವನ್ನು 1000 ಕಂಬದ ಬಸದಿಯಲ್ಲಿ ಸಮ್ಮುಖದಲ್ಲಿ ನಾವೆಲ್ಲ ಮಾಡಬೇಕು ಹೇಳುವಂಥ ಒಂದು ಪ್ರಸ್ತಾವನೆ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಬಹುಶಃ ಜೈನ ಮಠ ಇರ್ಬೋದು, ಬಸದಿಗಳಿರ್ಬೋದು, ಅವುಗಳಿಗೆ ಮಾನ್ಯ ಶಾಸಕರು ಕೊಡ್ತಾ ಇರುವಂತಹ ಎಲ್ಲ ಪ್ರೋತ್ಸಾಹಗಳಿಗೆ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಬೇರೆ ಬೇರೆ ಅತಿಥಿಗಳು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿದ್ದಾರೆ. ಆದರೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳಷ್ಟು ನಡೀಲಿಕ್ಕೆ ಇರುವುದರಿಂದ ಪೂಜ್ಯ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಇದೀಗ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ. ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ ಬಲೋ ಚಂದ್ರನಾಥ ಸ್ವಾಮಿ ಭಗವಾನ್ ಕಿ, ಜೈ ಬಲೋ ಮಹಾವೀರ ಸ್ವಾಮಿ ಭಗವಾನ್ ಕಿ,
जय बोलो चार्य चक्रवर्ती शांति सागर महाराज की, आचार्य विद्यानंद महाराज की, सनातन धर्म की, ವಿಶ್ವ ಧರ್ಮ ಕಿ. ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ಭಾಳ ಸಂತೋಷ ಆಗಿದೆ. ನಮ್ಮೆಲ್ಲ ಕೆಲಸವನ್ನು ಭಾರವನ್ನು ಇವತ್ತಿನ ಮುಖ್ಯ ಭಾಷಣಕಾರರು ಸ್ವಾಮೀಜಿಗಳು ಹಾಗೆ ಶಾಸಕರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಹಾಗಾಗಿ ನಾವು ಪುನರಪಿ ಅದನ್ನು ಪುನರಾವರ್ತನೆ ಮಾಡುವುದು ಸರಿಯಲ್ಲ ಅಂತ ಭಾವಿಸಿದ್ದೇವೆ. ನಾಳೆ ಪುನಃ ಸಮಯ ಇದೆ. ಇವತ್ತು ಈ 1000 ಕಂಬದ ಬಸದಿಯ ಪ್ರಾತ್ಯಕ್ಷಿಕೆಯನ್ನು ಒಳಗೊಂಡಂತೆ ಭಾಳ ಸುಂದರವಾದ 45 ನಿಮಿಷಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಎಕ್ಸಲೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಮಳೆಯ ಹೆದರಿಕೆಗೆ ನಾವು ಬೈರಾದೇವಿ ಮಂಟಪದಲ್ಲಿ ಇಟ್ಟಿದ್ದೆವು ಸಭೆ, ಆದರೆ 2 ಕಡೆ ಇಟ್ಟಿದ್ದೆವು. ಶೈಲೇಂದ್ರ ಏನಾದರೂ ಜೋರು ಮಾಡಿದರೆ ಅಲ್ಲೇ ಹೊರಗೆ ಮಾಡೋದು, ಇಲ್ಲದಿದ್ದರೆ ಇಲ್ಲೇ ಮಾಡೋದು ಅಂತ. ಹಾಗೆ ಹೊರಗೂ ಕೂಡ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಹೊರಗೆ ಇದೆ. ನಮ್ಮಲ್ಲಿ ಭಗವಾನ್ ಮಹಾವೀರ ಸ್ವಾಮಿ ಹೇಳಿದ್ದು ಆಕಾರತ್ರಯಗಳು, ಅಹಿಂಸೆ, ಅನೇಕಾಂತ, ಅಪರಿಗ್ರಹ, ಅದನ್ನು ಇವತ್ತು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಇನ್ನು ಮಾಕಾರತ್ರಯ, ಮದ್ಯ, ಮಧು, ಮಾಂಸ ಯಾವುದು ಕೂಡ ಮನುಷ್ಯನಿಗೆ ಒಳ್ಳೆಯ ಆಹಾರವು ಅಮೃತ ವಿಷವಾಗ್ತದಂತೆ. ಹಾಗಾಗಿ ಆಹಾರವನ್ನು ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ತೆಗೆದುಕೊಳ್ಬೇಕು ಅನ್ನುವ ನಿಯಮಾವಳಿಯನ್ನು ಮಾಡಿ ನಮ್ಮ ಶರೀರ ಪ್ರಕೃತಿಯನ್ನು ನೋಡಿದವರು ಮಹಾವೀರ ಸ್ವಾಮಿ. ಅದೇ ರೀತಿಯಾಗಿ ನಮ್ಮ ಮನಸ್ಸು ವಿಕೃತಿಯ ಕಡೆಗೆ ಹೋಗಬಾರ್ದು, ಅದು ಸಂಸ್ಕೃತಿಯ ಕಡೆಗೆ ಹೋಗಬೇಕು ಅನ್ನೋದನ್ನು ತಿಳಿಸಿಕೊಟ್ಟವರು ಭಗವಾನ್ ಮಹಾವೀರ ಸ್ವಾಮಿ. ನಿನ್ನೆ ಶಾಸಕರು ಭಾಳ ಸುಂದರವಾಗಿ ಅದನ್ನು ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ, ತಾಲೂಕು ಕಚೇರಿಯಲ್ಲಿ ತಿಳಿಸಿದ್ದಾರೆ. 2624 ವರ್ಷಗಳ ಮೊದಲು ಸ್ಥಿತಿ ಸರಿ ಇರಲಿಲ್ಲ. ಈ ಕಾಲಘಟ್ಟದಲ್ಲೂ ನಾವು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದ್ದರೂ ಕೂಡ ನಮ್ಮ ದೇಶದಲ್ಲೇ ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಎಷ್ಟು ಭಯಂಕರ ಇರ್ಬೋದು ಅನ್ನೋದನ್ನು ನೆನಪಿಸಿದರು. ಖಂಡಿತವಾಗಿಯೂ ಅಂಥ ಮಹಾತ್ಮರು, ಅವತಾರ ಪುರುಷರು ಬಂದದ್ರಿಂದಲೇ ಇಂಥ ಸಂಸ್ಕೃತಿಗಳು ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ. ಹಾಗಾಗಿ ಸನಾತನ ಪರಂಪರೆಯಲ್ಲಿ ನೀನೂ ಬದುಕು, ಇತರರಿಗೂ ಬದುಕು ಕೊಡು ಅನ್ನುವ ಸಂಸ್ಕೃತಿಯನ್ನು ಹೇಳಿದಂಥ ಒಂದು ದೊಡ್ಡ ಪರಂಪರೆ ಅನ್ನೋದನ್ನು ಹೇಳ್ತಾ, ಭಗವಾನ್ ಮಹಾವೀರರ ಸಂದೇಶವನ್ನು 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ. ಯುಗಗಳಲ್ಲಿ ಅನೇಕ ಜನ ಸಾಧಕರು, ಅದು ಇರಾನ್ ದೇಶ ಇರ್ಬೋದು, ಸಿಂಧೂ ದೇಶ ಇರ್ಬೋದು, ಉದಯನ್ ಅನ್ನುವ ರಾಜ, ಆರ್ಧಕ್ ಅನ್ನುವ ರಾಜ ಮತ್ತು ಸಾಕ್ರೆಟಿಸ್ ಮೊದಲಾದವರು, ಮಹಾತ್ಮ ಗಾಂಧಿಯವರೇ ತನ್ನ ಪಂಚಶೀಲಗಳಲ್ಲಿ ಸತ್ಯ, ಅಹಿಂಸೆ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯವನ್ನು ಸಾದರಪಡಿಸಿದ್ದು ನೋಡಿದರೆ ಭಗವಾನ್ ಮಹಾವೀರರ ಶಕ್ತಿ ಎಷ್ಟು ಅನ್ನೋದು ನಮಗೆ ಅರ್ಥ ಆಗ್ತದೆ. ಆ ಶಕ್ತಿಯನ್ನೇ ಮುಕ್ತಿಯ ಮಾರ್ಗದ ಯುಕ್ತಿಯನ್ನಾಗಿ ಮೊನ್ನೆಯಷ್ಟೇ ಪ್ರಧಾನಮಂತ್ರಿಗಳು ನಮೋಕಾರ ಮಂತ್ರವನ್ನು ಪಠಿಸುವುದರ ಮೂಲಕ ಒಂದು ಯೋಗಕ್ಕೆ ಒಂದು ದಿನವನ್ನು ಗೊತ್ತುಪಡಿಸಿದರು. ಸಂಸ್ಕೃತ ಭಾಷೆಗೆ, ಪ್ರಾಕೃತ ಭಾಷೆಗೆ, ಅದೇ ರೀತಿಯಾಗಿ ನಮ್ಮ ಮಂತ್ರಕ್ಕೆ, ನಮ್ಮ ದೀಪಕ್ಕೆ ಒಂದು ಮಹತ್ವವನ್ನು ಇತ್ತೀಚೆಗೆ ನೀಡ್ತಾ ಇರುವುದು ನಮಗೆಲ್ಲ ಹೆಮ್ಮೆ ಮತ್ತು ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳ್ತಾ, ಈ ಬಾರಿಯ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ದೂರದ ವಯನಾಡಿನ ಕೇರಳದ ಶ್ರೀಮತಿ ಪುಷ್ಪ ಶಾಂತಿವರ್ಮರು ಬಂದಿದ್ದು ಮತ್ತು ಅವರ ಮಕ್ಕಳು ಧಾರ್ಮಿಕ ಭಾವನೆಯನ್ನು ಪ್ರೇರಣೆ ನೀಡ್ತಾ ಇರುವುದು ನಮಗೆ ಸಂತೋಷವನ್ನು ಕೊಟ್ಟಿದೆ. ಶ್ರೀಯುತ ಜಯಕುಮಾರ್ ರವರು ಅರ್ಥಶಾಸ್ತ್ರದ ಪಂಡಿತರು, ಶಾಸಕರ ಊರಿನವರು ಅಂತ ಹೇಳಿದರು. ಭಾಳ ಒಳ್ಳೆಯ ಮೇಧಾವಿ, ಒಳ್ಳೆಯ ಬರಹಗಾರರು, ಒಳ್ಳೆಯ ಚಿಂತಕರು. ಅವರು ಇವತ್ತು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತು ಒಂದು ಒಳ್ಳೆಯ ಚಿಂತನೆಯನ್ನು ನಡೆಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಬಹಳ ಪ್ರೀತಿಯಿಂದ ಬಂದು ಮನೆ ಮಂದಿಗೆ ಹೇಗೆ ಒಬ್ಬ ಯಜಮಾನ, ಒಬ್ಬ ಸಂತ ಮನೆಯಲ್ಲಿ ಸ್ವರ್ಗವನ್ನು, ಸತ್ಸಂಗ ಸ್ವರ್ಗವಾಸ ಅಂತ ಹೇಳಿದ್ದಾರೆ, ಹಾಗೆ ಅವರು ಸನಾತನ ಪರಂಪರೆಯ ಐಕ್ಯತೆಯನ್ನು ಸಾರಿದ್ದಾರೆ, ಸಂದೇಶವನ್ನು ನೀಡಿದ್ದಾರೆ. ಇಂಥ ಸ್ವಾಮೀಜಿಯವರು ಆಗಾಗ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರಲಿ ಅನ್ನುವ ಭಾವನೆಯನ್ನು ಮಾಡ್ತಾ, ಹಿರಿಯರಾದ KP ಜಗದೀಶ್ ಅಧಿಕಾರಿಯವರು, ಸಂಪತ್ ಸಾಮ್ರಾಜರು ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಅವರು ಬರ್ತಾರೆ ಮತ್ತು ಅವರ ಹಿರಿಯರು ಕೂಡ ಬರ್ತಾಯಿದ್ರು. ಅದೇ ರೀತಿಯಾಗಿ ಕೊಂಡೆಮನೆತನದ ಇಬ್ಬರು ಇವತ್ತು ವಿಶೇಷವಾಗಿ ನಮ್ಮ ಮಠದ ಸಂಪತ್ತಿರ್ಬೋದು, ಕ್ಷೇತ್ರ ಸಂಪತ್ತಿರ್ಬೋದು, ಇದನ್ನು ರಕ್ಷಣೆ ಮಾಡಿದಂಥ ಪರಂಪರೆಯಲ್ಲಿ ಕೊಂಡೆಮನೆತನವು ಕೂಡ ಒಂದು ಅನ್ನೋದು ನಮಗೆ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಇಲ್ಲಿ ಅನೇಕ ಮನೆತನಗಳಿವೆ, ತಮ್ಮನಂಗಡಿ ಮನೆತನದವರು ಇದ್ದಾರೆ, ಇಲ್ಲಿ ನಾಳೆ ಮಾತಾಡ್ತಾರೆ ಅವರು. ಹಾಗಾಗಿ ನಾವು ವಿಶೇಷವಾಗಿ ಅವರನ್ನು ಅಭಿನಂದಿಸ್ತೇವೆ. ಮತ್ತು ನಮ್ಮ ಬಾಹುಬಲಿ ಪ್ರಸಾದ್ ತುಂಬ ಒಳ್ಳೆಯ ಮಾತುಗಾರರು ಮತ್ತು ಸಜ್ಜನ ದಾನಿ, ಅವರು ನಾಳೆ ಸ್ವಾಗತ ಮಾಡಲಿಕ್ಕಿದ್ದಾರೆ. ಪಟ್ನಶೆಟ್ಟರು ನಮ್ಮ ಜೊತೆಗೆ ಸದಾ ಇರುವವರು. ಮತ್ತು ಬೆಡ್ಕೇರಿ ದಿನೇಶ್ ಕುಮಾರರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ಮರಿಸಿಕೊಳ್ತೇವೆ. ವಿಶೇಷವಾಗಿ ಅವರು ಇವತ್ತು ಇಲ್ಲಿ ಬರದಿದ್ದರೂ
ನಮ್ಮ ಎಲ್ಲ ಕಾರ್ಯದಲ್ಲಿ ಅವರು ಸಕ್ರಿಯರಾಗಿರ್ತಾರೆ. ಆ ಬೆಡ್ಕೇರಿ ಮನೆತನದವರಿಗೂ ಕೂಡ ವಿಶೇಷವಾದ ಆಶೀರ್ವಾದವನ್ನು ಹೇಳ್ತಾ, ಬಂದಂಥ ಎಲ್ಲ ಧರ್ಮಾತ್ಮರಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟು ಇವತ್ತಿನ ಸೇವಾದಾತರಾದಂಥ ಉಪಹಾರದ ಸೇವೆಯನ್ನು ನಡೆಸಿಕೊಟ್ಟಂಥ ಎಕ್ಸಲೆಂಟ್ ಕಾಲೇಜಿನ ಎಕ್ಸಲೆಂಟಾಗಿ ಉಪಹಾರವನ್ನು ನಡೆಸಿದ್ದಾರೆ. ಗೋಳಿ ಬಜೆ ಕೂಡ ಇತ್ತಂತೆ. ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇವೆ. ಮತ್ತು ನಮ್ಮ 11ನೇ ತಾರೀಕಿಗೆ ಶಾಸ್ತ್ರಕೂಟ ಜಿನಾಲಯದ ಪೂಜೆಯನ್ನು ನೆರವೇರಿಸಿಕೊಟ್ಟಂಥ ಶಂಭವ್ ಕುಮಾರರಿಗೆ ಮತ್ತು ಇವತ್ತಿನ ರಥೋತ್ಸವದ ವ್ಯವಸ್ಥೆಯಲ್ಲಿ ಸಹಕರಿಸಿದಂಥ ರಾಜಣ್ಣ, ರಾಜ್ಕುಮಾರಿ, ಅರ್ಜುನ್, ಪದ್ಮಾ, ಸುಂದರ್, ಇಲ್ಲೇ ನಮ್ಮ ಸಾವಿರಕಮದ ಬಸದಿ ಹಿಂಭಾಗದಲ್ಲಿ ಮನೆ ಇದೆ, ಅವರು ಸೇವೆಯನ್ನು ನಡೆಸಿದ್ದಾರೆ. ಬಸದಿಯ ರಥದ ಪುಷ್ಪಾಲಂಕಾರ ಸೇವೆಯನ್ನು ಶ್ರೀಮತಿ ಭಾಗ್ಯವತಿ ಪ್ರಕಾಶ್ ಕುಮಾರ್ ಬೆಂಗಳೂರು, ಇವರು ಬಡಗಬಸ್ತಿಯಲ್ಲೂ ಸೇವೆಯನ್ನು ಮಾಡ್ತಾರೆ, ಇಲ್ಲೂ ಮಾಡಿದ್ದಾರೆ. ಹಾಗೆ ಪಡಿವಾಳು ಹೋಟೆಲ್ನವರು ನಮಗೆ ಲೈಟಿಂಗ್ ವ್ಯವಸ್ಥೆಯಲ್ಲೂ ಸಹಕರಿಸಿದ್ದಾರೆ. ಆ ಧರ್ಮಾತ್ಮರನ್ನು ಇವತ್ತು ಸ್ಮರಿಸಿಕೊಳ್ಳುತ್ತಾ, ವಿಶೇಷವಾಗಿ ದೌಲತ್ರೇಯ ಟ್ರಸ್ಟ್ ವತಿಯಿಂದ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಕ್ಸಲೆಂಟ್ನವರೀಗ ನಡೆಸಲಿಕ್ಕಿದ್ದಾರೆ. 45 ನಿಮಿಷ ಆ ಕಾರ್ಯಕ್ರಮ ನೋಡಿ 3 ಸುತ್ತು ಅಂದರೆ ಒಂದು ಕನಿಷ್ಠ 20 ನಿಮಿಷಕ್ಕೆ ಒಂದು ಸುತ್ತು ನಮ್ಮದು. ಕೆಲವು ಸಾರಿ ಹುಡುಗರು ಬ್ರೇಕ್ ಹಾಕಿದರೆ ಒಂದು ಅರ್ಧ ಗಂಟೆ ಹೆಚ್ಚು ಹೋಗ್ತದೆ. ಅಂತ 1 ಗಂಟೆ ಅಂದರೆ 10-11 ಗಂಟೆಗೆ ಎಲ್ಲ ರಥೋತ್ಸವದ ಕಿರಿಯ ರಥೋತ್ಸವ ಮುಗಿತದೆ. ಎಲ್ಲ ಧರ್ಮಾತ್ಮರಿಗೆ ಹೇಳಿದ್ದೇವೆ, ಮಹಾವೀರ ಜನ್ಮ ಕಲ್ಯಾಣದಲ್ಲಿ ಭಾಳ ಉತ್ಸಾಹದಲ್ಲಿ ಬಂದಿದ್ದೀರಿ. ಇದು ಉತ್ಸಾಹ ಮುಗಿಲಿಲ್ಲ. ಇವತ್ತು 1ನೇ ದಿನ. ಶಾಸಕರು ಬಂದ ಮೇಲೆ ನೀವು ಬರುವುದಲ್ಲ, ಶಾಸಕರು ನಾವೆಲ್ಲ ಬರುವ ಮೊದಲೇ 6 ಗಂಟೆಗೆ ಸರಿಯಾಗಿ ಬನ್ನಿ ಅಂತ ಶೈಲೇಂದ್ರರಿಗೆ, ರಾಜವರ್ಮರಿಗೆ ನಾಳೆಯ ಜವಾಬ್ದಾರಿಯನ್ನು ವಹಿಸ್ಕೊಡ್ತಾಯಿದ್ದೆ, ಪ್ರವೀಣ್ ಚಂದ್ರರಿಗೆ. ನೀವೆಲ್ಲ 6 ಗಂಟೆಗೆ ಬಂದು ಸ್ವಲ್ಪ ವ್ಯವಸ್ಥೆಯನ್ನು ಮೊನ್ನೆ ಪ್ರಾರಂಭ ದಿನ ಎಷ್ಟು ಉತ್ಸಾಹದಿಂದ ಮಾಡಿದರೆ ಅದೇ ಉತ್ಸಾಹ ಕೊನೆಯ ರಥೋತ್ಸವದಲ್ಲಿ ಬೇಗ ಮಾಡಿದರೆ ನಮ್ಮ ರಥೋತ್ಸವ ಚೆಂದವಾಗಿ ಬರ್ತದೆ ಅಂತ ಹೇಳಿ ಎಲ್ಲ ಮಹಿಳಾ ಸಂಘದವರು 6 ಗಂಟೆಗೆ ಸರಿಯಾಗಿ ಶ್ರೀಮಠದಲ್ಲಿ ನೀವು ಇರಬೇಕು ಅಂತ ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೋರ್ತೇವೆ. ಇದೀಗ ಹೊರಗಡೆ ಹೋಗಿ ನಾವು 45 ನಿಮಿಷಗಳ ಕಾಲ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಜೈ ಬೋಲೋ ಚಂದ್ರನಾಥ ಸ್ವಾಮಿ ಭಗವಾನ್ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಅಹಿಂಸಾ ಪರಮೋ ಧರ್ಮ ಕಿ. ರಥೋತ್ಸವದ ಶುಭಾವಸರದ ಈ ಪುಣ್ಯ ಪ್ರದವಾದ ದಿನದಂದು जैनं जयति शासनम् एसो पंच नमो यारो सौवपावपनासनो मंगलानंच सौवेसिं परमं भवै मंगलम परमं भवै मंगलम परमं भवै मंगलम. ಧನ್ಯವಾದಗಳು. ಈ ಅಪೂರ್ವ ಅವಕಾಶವನ್ನು ನಾವು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗಳ ದಿವ್ಯ ಚರಣಾರವಿಂದಗಳಿಗೆ ಅರ್ಪಿಸುತ್ತೇವೆ. ಅವರ ಮಾರ್ಗದರ್ಶನವು ನಮ್ಮ ಧಾರ್ಮಿಕ ಜೀವನಕ್ಕೆ ದಿಕ್ಕು ತೋರಿಸುವ ದೀಪವಾಗಿರುವುದು ಸರ್ವಸಮ್ಮತ. ಇಂದಿನ ಧರ್ಮಮಯ ಸಾಂಸ್ಕೃತಿಕ ಕಾರ್ಯಕ್ರಮವು ನಿಸ್ಸಂದೇಹವಾಗಿ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ, ಪರಂಪರೆ ಹಾಗೂ ಧಾರ್ಮಿಕ ಅರಿವನ್ನು ಬೆಳೆಸುವ ಹೆಜ್ಜೆಯಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಸದ್ಧರ್ಮ ಬಂಧುಗಳಾದ ತಾವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಭಾಗವಹಿಸಿದ್ದೀರಿ. ಈ ದಿನದ ಸಂಜೆಯ ಉಪಹಾರವನ್ನು ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಮೂಲಕ ಪ್ರಯೋಜಿಸಲಾಗಿದೆ. ಈಗ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಡೆಸಿಕೊಳ್ಳಲಿದ್ದಾರೆ. ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಗಳಿಂದ ಈ ಸೇವೆಯನ್ನು ತಮ್ಮನ್ನು ತೊಡಗಿಸಿಕೊಂಡಿರುವ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಧರ್ಮಾನುರಾಗಿಗಳಾದ ಯುವರಾಜ್ ಜೈನ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿತಾ ಜೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಗ್ರ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನ ನಮ್ಮ ಕಾರ್ಯದರ್ಶಿಗಳದ್ದು. ಇದೀಗ ಮಾನ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿತಾ ಜೈನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಚಂದ್ರನಾಥಾಯ ನಮಃ. ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಎಲ್ಲ ಸಧರ್ಮ ಸಮ್ಯಕ್ತ್ವ ಬಂಧುಗಳೇ, ನಮ್ಮ ಎಕ್ಸಲೆಂಟ್ ಸಂಸ್ಥೆಯ ವತಿಯಿಂದ ಈ ಒಂದು ಕಿರು ರಥೋತ್ಸವ ಮತ್ತು ಇವತ್ತು ನಿನ್ನೆ ಭಗವಾನ್ ಮಹಾವೀರ ಸ್ವಾಮಿಯ ಒಂದು ಜನ್ಮ ಕಲ್ಯಾಣೋತ್ಸವದ ಕಾರ್ಯಕ್ರಮವೂ ಕೂಡ ಇಲ್ಲಿ ಅದ್ಧೂರಿಯಾಗಿ ನಡೆದಿತ್ತು. ಇವತ್ತು ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆಗೆ, ಎಕ್ಸಲೆಂಟ್ ಸಂಸ್ಥೆಗೆ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ನಮಗೆ ಒಂದು ಅಪೂರ್ವವಾದ ಅವಕಾಶವನ್ನು ನೀಡಿದ್ದೀರಿ. ಇದಕ್ಕೆ ನಾನು ಮಹಾಸ್ವಾಮೀಜಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ನನ್ನ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಮೂಡಬಿದ್ರಿಯ ಬಸದಿಗಳಲ್ಲಿ ಸಾವಿರ ಕಂಬ ಬಸದಿ ಅಂತೂ ತುಂಬ ಪ್ರಮುಖವಾದ್ದು. ಇದಕ್ಕೆ ನಾವು ತ್ರಿಭುವನ ತಿಲಕ ಚೂಡಾಮಣಿ ಅಂತ ತುಂಬ ಪ್ರೀತಿಯಿಂದ ಕರೀತೇವೆ. ನಮ್ಮ ಸಾವಿರ ಕಂಬದ ಬಸದಿ ಇವತ್ತು ಜಗತ್ ವಿಖ್ಯಾತವಾಗಿರುವಂಥದ್ದು. ನಮಗೆ ಇವತ್ತು ನಾನು ಅಲ್ಲಿ ಸಭಾ ಕಾರ್ಯಕ್ರಮ ನಮ್ಮ ಭೈರವ ಮಂಟಪದಲ್ಲಿ ಆಗ್ತಿರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅಲ್ಲಿ ಎಲ್ಲರೂ ಕೂತಿದ್ರು ಕೂಡ ಯಾರೂ ಹೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಆ ಜಾಗದಲ್ಲಿ ಅಂಥ ಅಯಸ್ಕಾಂತೀಯ ಒಂದು ಪವಿತ್ರತೆಯ ಗುಣ ಇದೆ. ಆ ಬಸದಿಯ ಒಂದು ಒಳಾಂಗಣ ಇರ್ಬೋದು, ಹೊರಾಂಗಣ ಇರ್ಬೋದು. ನಾವು ನಿಜವಾಗಿಯೂ ಎಷ್ಟು ಜನ್ಮ ಎತ್ತಿದ್ರೂ ಕೂಡ ಈ ಒಂದು ಬಸದಿಯ ಸಮ್ಮುಖದಲ್ಲಿ ಅಂತಹ ಅಪೂರ್ವ ಅನುಭವವನ್ನು ಪಡೆದುಕೊಂಡಷ್ಟು ಅದು ಕಡಿಮೆನೇ ಅಂತ ಹೇಳಿ ನಮಗೆ ಈ ಸಲ ಮಹಾಸ್ವಾಮೀಜಿಯವರು ನಮಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಬೇಕು ಅಂತ ಕೇಳಿಕೊಂಡಾಗ ನನ್ನ ಮನಸ್ಸಿನಲ್ಲಿ ಮೂಡಿದ್ದು, ಯಾಕೆ ನಾವು ಸಾವಿರ ಕಂಬ ಬಸದಿಯ ಬಗ್ಗೆ ನಾವೊಂದು ರೂಪಕವನ್ನು ಪ್ರಸ್ತುತಪಡಿಸಬಾರ್ದು ಅನ್ನುವ ಒಂದು ಪರಿಕಲ್ಪನೆಯೊಂದಿಗೆ ಡಾಕ್ಟರ್ ಸಂಪತ್ ಕುಮಾರ್ ಸರ್ ಅವರು, ಪ್ರಭಾತ್ ಕುಮಾರ್ ಬಲ್ನಾಡ್ ಸರ್ನವರದ್ದು ಮತ್ತು ಉಮನಾಥ್ ಶೆಣೈ ಸರ್ನವರದ್ದು ಮತ್ತು ಪುಂಡಿಕಾಯಿ ಗಣಪತಿ ಭಟ್ ಸರ್ ಅವರನ್ನು ಸಂಪರ್ಕಿಸಿ ಹಾಗೂ ನಮ್ಮ ಮಹಾಸ್ವಾಮೀಜಿಯವರ ಮಾರ್ಗದರ್ಶನ ಕೂಡ ಈ ಒಂದು ರೂಪಕಕ್ಕೆ ಸಿಕ್ಕಿದೆ. ಈ ಒಂದು ರೂಪಕವನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ಒಂದು ಮಾಣಿಕ್ಯದಂಥ ಮಠ ಮತ್ತು ಈ ಒಂದು ಸಾವಿರ ಕಂಬ ಬಸದಿಯ ಈ ಒಂದು ಏನು ಅನಾವರಣ ಇದೆ, ಇದನ್ನೆಲ್ಲ ನಾವು ಮೈತುಂಬಿಕೊಂಡಿರುವಾಗ ಈ ಒಂದು ರೂಪಕವನ್ನು ನಮ್ಮ ಒಂದು ಕಿರು ಪ್ರಯತ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ದೊಡ್ಡ ಪ್ರೋತ್ಸಾಹ ಸಿಗಲಿ. ಹಾಗೂ ಇನ್ನು ಮುಂದೆಯೂ ಕೂಡ ನಮಗೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೈನ ಸಾಹಿತ್ಯ ಅಥವಾ ಜೈನ ಒಂದು ಏನು ಕಲೆ ಅಥವಾ ಒಂದು ಬಸದಿಗಳಿವೆ, ಇವುಗಳನ್ನು ಒಂದು ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನು ಒಂದು ಪ್ರಸ್ತುತಪಡಿಸುವಂಥದ್ದು ನಮಗೆಲ್ಲರಿಗೂ ನಮ್ಮ ಸಂಸ್ಥೆಗೆ ಸಿಕ್ಕಿರುವಂಥ ಭಾಗ್ಯ. ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತದೋ ಅಷ್ಟೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ನಾವು ಒತ್ತು ಕೊಡ್ತಾ ಬಂದಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಕೋಚಿಂಗ್ನ ಒಂದು ತರಾತುರಿಯಲ್ಲಿ ಇದ್ದರೂ ಕೂಡ ಒಂದು ಇದ್ದಂಥ ಸ್ವಲ್ಪ ಸಮಯದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಇದು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ನೀವೆಲ್ಲ ಇದನ್ನು ಆಸ್ವಾದಿಸಿ ಇದರ ಒಂದು ರೂಪಕದ ಒಂದು ಸಂಯೋಜನೆಯನ್ನು ನಮ್ಮ ಸುಧೀಂದ್ರ ಶಾಂತಿ ಅವರು ಮಾಡಿದ್ದಾರೆ. ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಇವತ್ತು ಚೆನ್ನಾಗಿ ಈ ರೂಪಕವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಮಹಾಸ್ವಾಮೀಜಿಯವರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಂಸ್ಥೆಯ ಮೇಲಿರಲಿ ಅಂತ ಆಶಿಸ್ತಾ ಎಲ್ರಿಗೂ ನನ್ನ ಮನದಾಳದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. పొర్లును తూలెని కులొర
ತಂದಾನಿ ಹೈ ತಂದಾನಿ ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಂದನಾನಿ ತಾನಾನು ತಂದನಾನಿ ತಾನು ತಂದನಾನಿ ತಾನು ತಾನಂದನಾನಿನು ತಂದನಾನಿ ತಾನು ತಾನಂದನಾನಿ ತಾನು. ನಮಸ್ಕಾರ ಸ್ವಾಮಿ, ನಾವು ನಾಟಕದವರು. ನಾಟಕದವರಂತೆ ನಾಟಕದವರು, ನಾವು ಕಲಾವಿದರು. ಕಲಾವಿದರು. ಹೌದೌದು, ನಾವು ಕಲಾವಿದರು. ಸರಿ ಸರಿ, ಪ್ರೇಕ್ಷಕರೆಲ್ಲ ಬಂದು ಕುಳಿತಾಗಿದೆ, ಕಾಯ್ತಾ ಇದ್ದಾರೆ. ಕಲಾವಿದರೆಲ್ಲರೂ ತಯಾರಿದಿರ್ತಾನೆ. ಸರಿ ಸರಿ, ಹಾಗಿದ್ರೆ ಆತ್ಮೀಯ ಕಲಾ ಪ್ರೇಕ್ಷಕರೇ, ನಾವು ಇಂದು ನಿಮ್ಮ ಮುಂದೆ ಪ್ರದರ್ಶಿಸುತ್ತಿರುವ ನಾಟಕ ತ್ರಿಭುವನ ತಿಲಕ ಚೂಡಾಮಣಿ. ಕಲಾವಿದ್ರೆ, ಈ ನಾಟಕವನ್ನ ನಾಂದಿ ಹಾಡಿನೊಂದಿಗೆ ಪ್ರಾರಂಭ ಮಾಡೋಣ. ಸಂಗೀತಗಾರರೇ, ಬರ್ಲಿ ನಾಂದಿ ಹಾಡು. ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಭವಗಳ ಗೆತ್ತಿಹ ಕಾಲ ಜ್ಞಾನಿ ನಿನ್ನ ಪಾದ ನಮಿಸುತ್ತೇವ, ಜಿನ ನಿನ್ನ ಸದಾ ನೆನೆಯುತ್ತೇವ. ಭವಗಳ ಗೆತ್ತಿಹ ಕಾಲ ಜ್ಞಾನಿ ನಿನ್ನ ಪಾದ ನಮಿಸುತ್ತೇವ, ಜಿನ ನಿನ್ನ ಸದಾ ನೆನೆಯುತ್ತೇವ. ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ. ತಿಳಿದ ಮಂದಿ ಕುಂತಿರಿಗಿಕ್ಕಿರದ ಕತೆ ಕೇಳುವುದಕ್ಕ, ತಿಳಿದ ಮಂದಿ ಕುಂತಿರಿಗಿಕ್ಕಿರದ ಕತೆ ಕೇಳುವುದಕ್ಕ, ಸುಣ್ಣ ಬೆಣ್ಣೆಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕಾ ಸ್ವಾಮಿ, ಬೆಣ್ಣೆ ಹೀರಬೇಕಾ. ಸುಣ್ಣ ಬೆಣ್ಣೆಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕಾ ಸ್ವಾಮಿ, ಬೆಣ್ಣೆ ಹೀರಬೇಕಾ. ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಭವಗಳ ಗೆತ್ತಿಹ ಕಾಲ ಜ್ಞಾನಿ ನಿನ್ನ ಪಾದ ನಮಿಸುತ್ತೇವಾ, ಜಿನ ನಿನ್ನ ಸದಾ ನೆನೆಯುತ್ತೇವಾ. ಭವಗಳ ಗೆತ್ತಿಹ ಕಾಲ ಜ್ಞಾನಿ ನಿನ್ನ ಪಾದ ನಮಿಸುತ್ತೇವಾ, ಜಿನ ನಿನ್ನ ಸದಾ ನೆನೆಯುತ್ತೇವಾ. ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಶ್ರೀ ಜಿನನಾಥ ಜಿನಮನದಾತ ಶರಣು ಶರಣು ನಿನಗ, ಶರಣು ಶರಣು ನಿನಗ, ಶರಣು ಶರಣು ನಿನಗ, ಶರಣು ಶರಣು ನಿನಗ, ಶರಣು ಶರಣು ನಿನಗ. ನೀವು ಮಂಗಳೂರು ಕಡೆಗೆ ಹೋದರೆ ಜೈನಕಾಶಿ ಮೂಡುಬಿದ್ರೆಗೂ ಹೋಗಿ ಬನ್ನಿ. ಅಲ್ಲಿ ಅತ್ಯಂತ ಪ್ರಾಚೀನವಾದ ಜಿನಮಂದಿರಗಳಿವೆ. ಅದೊಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಅಂತ ನಮ್ಮ ಹಿರಿಯರು ಹೇಳಿದ್ದರು. ಈ ಊರಿನ ಬಗ್ಗೆ ಯಾರಲ್ಲಿ ಕೇಳುವುದು ಅಂತ. ಓ, ಅಲ್ಲಿ ನೋಡಿ, ಅಲ್ಲಿ ಯಾರೋ ಇಬ್ಬರು ಪುಣ್ಯಾತ್ಮರು ಈ ಕಡೆ ಬರುತ್ತಿದ್ದಾರೆ. ಅವರನ್ನೇ ಕೇಳೋಣ. ಸ್ವಾಮಿ ನಮಸ್ಕಾರ, ನಾವು ದೂರದ ಊರಿನಿಂದ ಬಂದವರು. ಈ ಮೂಡುಬಿದ್ರೆಯ ಬಗ್ಗೆ ನಮಗೆ ತಿಳಿದುಕೊಳ್ಳಬೇಕೆಂಬ ಅಪೇಕ್ಷೆ ಇದೆ. ನೀವು ತಿಳಿದವರ ಹಾಗೆ ಕಾಣುತ್ತಿದ್ದೀರಿ, ದಯವಿಟ್ಟು ನಮಗೆ ಮಾಹಿತಿ ಕೊಡಬಹುದೇ? ಓಹೋ, ಅದಕ್ಕೇನಂತೆ, ತುಂಬಾ ಸಂತೋಷ. ಈಗಿನ ಕಾಲದಲ್ಲಿ ಹಾಗೆ ಬಂದು ಹೀಗೆ ಹೋಗುವವರೇ ಜಾಸ್ತಿ. ಅಂಥದ್ರಲ್ಲಿ ನೀವು ನಮ್ಮ ಹೆಮ್ಮೆಯ ಊರು ಮೂಡುಬಿದಿರೆಯ ಬಗ್ಗೆ ಕೇಳುತ್ತಿದ್ದೀರಿ ಅಂದರೆ ಹೇಳೋಣವಂತೆ ಸಂತೋಷದಿಂದ. ನಮ್ಮ ಮೂಡುಬಿದಿರೆ ಜೈನ ಕಾಶಿ ಎಂದೇ ಪ್ರಸಿದ್ಧವಾದ ಸ್ಥಳ. ಅಮೂಲ್ಯವಾದ ಧವಳ ಗ್ರಂಥಗಳು, ಅಸಂಖ್ಯ ಶಾಸ್ತ್ರ ಗ್ರಂಥಗಳು, ಸಾಹಿತ್ಯ ಕೃತಿಗಳು ಇಲ್ಲಿ ಲಭ್ಯವಾಗಿದೆ. ಇದು ಮಹಾಕವಿ ರತ್ನಾಕರ ವರ್ಣಿಯ ನೆಲವೀಡು. ನವರತ್ನ ನಿರ್ಮಿತ ಪವಿತ್ರ ಜಿನಬಿಂಬಗಳ ಸಿದ್ಧಾಂತ ದರ್ಶನದ ಪಾವನ ಕ್ಷೇತ್ರ. ಭಾರತೀಯ ಮಾತ್ರವಲ್ಲದೆ ವಿದೇಶಿ ಶಿಲ್ಪ ವಿನ್ಯಾಸಗಳಿಂದಲೂ ಕಂಗೊಳಿಸುವ 18 ಜಿನಾಲಯಗಳು, 18 ದೇವಾಲಯಗಳು, 18 ಕೆರೆಗಳು ಇರುವ ಪುಣ್ಯಭೂಮಿ. ಅಷ್ಟೇ ಅಲ್ಲದೆ ನಮ್ಮ ಮೂಡುಬಿದಿರೆ ಪ್ರಸಿದ್ಧ ಚೌಟ ಅರಸರ ರಾಜಧಾನಿ, ಜೈನ ಸಂಸ್ಕೃತಿಯ ಕೇಂದ್ರ, ವಿದೇಶಿ ವ್ಯಾಪಾರವನ್ನು ಕೈಗೊಂಡು ಹೇರಳ ಸಂಪತ್ತನ್ನು ಗಳಿಸಿಕೊಂಡಿದ್ದ ಶ್ರೀಮಂತ ವ್ಯಾಪಾರಿಗಳ ನೆಲವೀಡು. ಹಿಂದೂಗಳು ಜೈನರು ಸಾಮರಸ್ಯದಿಂದ ಮತ್ತು ಪರಸ್ಪರ ಸಹಕಾರ ಸಮತಾಭಾವದಿಂದ ನೆಲೆಸಿದ್ದ ಭಾವೈಕ್ಯದ ಸಂಗಮ ಸ್ಥಳ. ಮೂಡುಬಿದಿರೆಯನ್ನು ಮೂಡಬಿದುರೆ,
ಮೂಡುಬಿದ್ರೆ, ಮೂಡುಬಿದ್ರಿ, ವಂಶಪುರ, ವೇಣುಪುರ, ಕ್ಷೇಮವೇಣುಪುರ ಮತ್ತು ಪ್ರಾಗ್ವೇಣುಪುರ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಇಲ್ಲಿಯ ಜೈನ ಮಠಾಧೀಶರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಳುತ್ತೇವೆ ಕೇಳಿರಿ. ಮೂಡುಬಿದ್ರೆಯ ಇನ್ನೊಂದು ಮಹಿಮೆ ಅಂದರೆ ಅದು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಧರ್ಮಪೀಠ. ಇದು 13ನೇ ಶತಮಾನದಲ್ಲಿ ಸ್ಥಾಪಿತವಾದ ಪ್ರಾಚೀನ ಜೈನ ಮಠಗಳಲ್ಲಿ ಒಂದು. ಜೈನರ ಪವಿತ್ರ ಗ್ರಂಥಗಳಾದ ಧವಳ, ಜಯಧವಳ ಹಾಗೂ ಮಹಾಧವಳ ಮೊದಲಾದ ಇಡೀ ಭಾರತದಲ್ಲೇ ಬೇರೆಲ್ಲೂ ನಮಗೆ ಕಾಣಲು ಸಿಗಲಾರದ ಅತ್ಯಂತ ಅಮೂಲ್ಯವಾದ ಗ್ರಂಥಗಳು ಇಲ್ಲಿಯ ಜೈನ ಮಠದಲ್ಲಿ ಸಂಗ್ರಹಿತವಾಗಿದೆ. ಇಲ್ಲಿಯ ಪೂಜ್ಯ ಪೀಠಾಧಿಪತಿಗಳು ಈ 1000 ಕಂಬದ ಬಸದಿಯನ್ನು ಒಳಗೊಂಡಂತೆ ಇಲ್ಲಿರುವ 18 ಬಸದಿಗಳ ಮ್ಯಾನೇಜಿಂಗ್ ಟ್ರಸ್ಟಿಗಳಾಗಿದ್ದಾರೆ. ನವರತ್ನಗಳಿಂದ ನಿರ್ಮಿತವಾದ ಬೆಲೆ ಕಟ್ಟಲಾಗದ ಶ್ರೇಷ್ಠ ಜಿನಬಿಂಬಗಳು ಪೂಜ್ಯ ಸ್ವಾಮೀಜಿಯವರ ರಕ್ಷಣೆಯಲ್ಲಿವೆ. ಅವುಗಳ ದರ್ಶನ ಭಾಗ್ಯ ಸಿಗುವುದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಅದನ್ನು ಸಿದ್ಧಾಂತ ದರ್ಶನ ಎಂದು ಕರೆಯುತ್ತಾರೆ. ಇಲ್ಲಿಯ ಪೂಜ್ಯ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಜೈನ ತತ್ವ ಸಿದ್ಧಾಂತಗಳ ಸಾರವನ್ನು ಆಳವಾಗಿ ಅಧ್ಯಯನ ಮಾಡಿದ ಮಹಾವಿದ್ವಾಂಸರು. ಭಾರತ ಭೂಷಣ ಬಿರುದಾಂಕಿತ ಇವರು ಗೌರವ ಡಾಕ್ಟರೇಟ್ ಪುರಸ್ಕೃತರೂ ಆಗಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 40ಕ್ಕೂ ಹೆಚ್ಚು ದೇಶಗಳಲ್ಲಿ ಸಂಚರಿಸಿ ಜೈನ ಧರ್ಮದ ಪ್ರಚಾರ ಮಾಡಿದ್ದಾರೆ. ತುಂಬಾ ಸಂತೋಷ ಸ್ವಾಮಿ. ಅವರ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ಮ ಸುಕೃತವೆಂದೇ ನಾವು ಭಾವಿಸಿದ್ದೇವೆ. ಏನ್ ಸ್ವಾಮಿ, ಇನ್ನೊಂದು ಕುತೂಹಲ ನಮ್ಗೆ. ಈ ಊರಿಗೆ ಮೂಡುಬಿದ್ರೆ ಅಂತ ಯಾಕೆ ಹೆಸರು ಬಂತು? ಧವಳತ್ರಯಗಳು ರಾರಾಜಿಸುತ್ತಿಹ ಭುವನದೊಳತಿಶಯ ಜೈನಪುರ, ಭುವನದೊಳತಿಶಯ ಜೈನಪುರ. ಧವಳತ್ರಯಗಳು ರಾರಾಜಿಸುತ್ತಿಹ ಭುವನದೊಳತಿಶಯ ಜೈನಪುರ, ಭುವನದೊಳತಿಶಯ ಜೈನಪುರ. ಭವಸಾಗರವನು ದಾಟಲು ಶಾಂತಿಯ ಸರಿಯುಣಿಸುತ್ತಲಿದೆ ವೇಣುಪುರ. ಭವಸಾಗರವನು ದಾಟಲು ಶಾಂತಿಯ ಸರಿಯುಣಿಸುತ್ತಲಿದೆ ವೇಣುಪುರ. ಧವಳತ್ರಯಗಳು ರಾರಾಜಿಸುತ್ತಿಹ ಭುವನದೊಳತಿಶಯ ಜೈನಪುರ, ಭುವನದೊಳತಿಶಯ ಜೈನಪುರ. ಮಾಣಿಕ್ಯದ ಮಠ ಮಾನಸ ಕೋಕಿದ ದಾನ ಧರ್ಮಗಳ ಸಿರಿಬೀಡು. ಮಾಣಿಕ್ಯದ ಮಠ ಮಾನಸ ಕೋಕಿದ ದಾನ ಧರ್ಮ
ತೆರೆದು ಮೆಲ್ಲಲು ಬನ್ನಿರಿ ಕಥೆಗಳ ಸಾರವ ಹೇಳಿರಿ ದಿನ ಜಯ ತೆರೆದು ಧವಳತ್ರಯಗಳು ರಾರಾಜಿಸುತ್ತಿಹ ಭುವನದೊಳತಿಶಯ ಜೈನಪುರ ಭುವನದೊಳತಿಶಯ ಜೈನಪುರ ಭುವನದೊಳತಿಶಯ ಜೈನಪುರ ಭುವನದೊಳತಿಶಯ ಜೈನಪುರ. ಮೂಡು ದಿಕ್ಕಿನ ಈ ಊರಿನಲ್ಲಿ ಬಿದಿರುಗಳು ಬೆಳೆಯುತ್ತಿದ್ದುದರಿಂದ ಇದನ್ನು ಮೂಡುಬಿದ್ರೆ ಎಂದು ಕರೆದಿರಬೇಕು. ಈ ಊರಿನ ಮತ್ತೊಂದು ವಿಶೇಷ ಎಂದರೆ ಅದು 1000 ಕಂಬದ ಬಸದಿ. ಹೌದಾ? ಅದೆಂಥದ್ದು ಮಾರಾಯ 1000 ಕಂಬದ ಬಸದಿ? ಕೇಳಿದರೆ ಆಶ್ಚರ್ಯವಾಗುತ್ತದೆ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಯಾಕೆ, ವಿವರವಾಗಿ ಹೇಳೋಣವಂತೆ. ಈ ಬಸದಿ ಈ ಊರಿನ ವೈಭವವನ್ನು ಹೆಚ್ಚಿಸಿದೆ. ಈ ಬಸದಿ ಸಮಗ್ರ ಭಾರತ ದೇಶದಲ್ಲಿಯೇ ಪ್ರಸಿದ್ಧವಾದುದು. ನೇಪಾಳಿ ವಾಸ್ತುವಿನ್ಯಾಸದಲ್ಲಿ ಇದರ ನಿರ್ಮಾಣವಾಗಿದ್ದು ದೇಶ ವಿದೇಶಗಳ ಸಂದರ್ಶಕರನ್ನು ಇದು ಆಕರ್ಷಿಸುತ್ತಿದೆ. ಭವ್ಯರಿಗೆ ಇದು ಆರಾಧನಾ ಕೇಂದ್ರವಾಗಿರುವಂತೆ 3 ನೆಲೆಗಳನ್ನು ಹೊಂದಿ ಬಹಳ ಉನ್ನತವೂ ಬೃಹತ್ ಗಾತ್ರವುಳ್ಳದ್ದೂ ಆಗಿದೆ. ಅಪೂರ್ವವಾದ ಶಿಲ್ಪ ಕಲಾಕೃತಿಗಳನ್ನು ಹೊಂದಿ ಬಹಳ ಆಕರ್ಷಕವಾಗಿದೆ. ವಿದೇಶಿ ಶಿಲ್ಪಕಾಲ ವಿಮರ್ಶಕರಾದ ಪರ್ಸಿ ಬ್ರೌನ್, ಸ್ಮಿತ್, ವಾಲ್ಹೌಸ್, ಫರ್ಗೂಸನ್ ಮೊದಲಾದ ಪ್ರಕೃತಿಗಳು ಇಲ್ಲಿಗೆ ಆಗಮಿಸಿ ಅಧ್ಯಯನ ಮಾಡಿ ಮನಸಾರೆ ಮೆಚ್ಚುಗೆ ವ್ಯಕ್ತಪಡಿಸಿ ಇದು ಜಗತ್ತಿನ ಶ್ರೇಷ್ಠ ಕಲಾಕೃತಿ ಎಂದು ಬಣ್ಣಿಸಿದ್ದಾರೆ. ನಮ್ಮ ಹೆಮ್ಮೆಯ ಲೇಖಕರು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಆಗಿದ್ದ ಡಾಕ್ಟರ್ ಶಿವರಾಮ ಕಾರಂತರು ಇದನ್ನು ನೋಡಿ ಬಹುವಾಗಿ ಶ್ಲಾಘಿಸಿದ್ದಾರೆ. ಇಲ್ಲಿಗೆ ಭೇಟಿ ನೀಡಿದವರೆಲ್ಲರೂ ಇದನ್ನು ಅದ್ಭುತ ಎಂದು ಉದ್ಘರಿಸುತ್ತಾರೆ. ಇದನ್ನು ತ್ರಿಭುವನ ತಿಲಕ ಚೂಡಾಮಣಿ ಚೈತ್ಯಾಲಯ ಎಂದೂ ಕರೆಯುತ್ತಾರೆ. ಸ್ವಾಮಿ, ಈ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಎಂದರೇನು? ಅಂದರೆ 3 ಲೋಕದಲ್ಲಿ ತಿಲಕ ಪ್ರಾಯವಾಗಿ ಶ್ರೇಷ್ಠವಾದ ಕಿರೀಟದಲ್ಲಿ ಶೋಭಿಸುವ ಮಣಿಯಂತೆ ಕಂಗೊಳಿಸುವ ಬಸದಿ ಎಂದರ್ಥ. ಆಹಾ, ಚೆನ್ನಾಗಿದೆ ಚೆನ್ನಾಗಿದೆ. ಅದೆಲ್ಲ ಸರಿ, ಇದನ್ನು ನಿರ್ಮಿಸಿದ ಧರ್ಮಾತ್ಮರು ಯಾರು? ಯಾವ ಕಾಲದಲ್ಲಿ ಇದು ನಿರ್ಮಾಣವಾಯಿತು? ಹೇಳುತ್ತೇವೆ ಹೇಳಿ.
ಸಾವಿರದ ಕಂಬದ ಬಸದಿಯನ್ನು ರಚಿಸಿ ನಾಲ್ದಿಸೆಗೆ ಹಬ್ಬಿದರು ಜಿನವಾಣಿಯನ್ನು ತೆಸಿ. ಸಾವಿರದ ಕಂಬದ ಬಸದಿಯನ್ನು ರಚಿಸಿ ನಾಲ್ದಿಸೆಗೆ ಹಬ್ಬಿದರು ಜಿನವಾಣಿಯನ್ನು ತೆಸಿ. ಹಲವು ಬಗೆ ಕೌತುಕದ ರಚನೆಗಳ ಲೋಕ ಶಿಲ್ಪವರಳಿದ ಕಲ್ಪ ಇದು ಸತ್ಯನಾಕ. ಚೂಡಾಮಣಿ ಇದುವೇ ಚೂಡಾಮಣಿ ತ್ರಿಭುವನ ತಿಲಕವಿದು ಚೂಡಾಮಣಿ. ಚೂಡಾಮಣಿ ಇದುವೇ ಚೂಡಾಮಣಿ ತ್ರಿಭುವನ ತಿಲಕವಿದು ಚೂಡಾಮಣಿ. ಸಾವಿರದ ಕಂಬದ ಬಸದಿಯನ್ನು ರಚಿಸಿ ನಾಲ್ದಿಸೆಗೆ ಹಬ್ಬಿದರು ಜಿನವಾಣಿಯನ್ನು ತೆಸಿ. ಚೂಡಾಮಣಿ ಇದುವೇ ಚೂಡಾಮಣಿ ತ್ರಿಭುವನ ತಿಲಕವಿದು ಚೂಡಾಮಣಿ. ಓಹೋ, ನಮಗೆ ಇದು ಅರ್ಥವಾಗುತ್ತಿಲ್ಲ. ಸ್ವಲ್ಪ ಸರಳವಾಗಿ ಹೇಳಿದರೆ ಅನುಕೂಲ. ಅಂದರೆ ಈ ಬಸದಿಯನ್ನು ನಿರ್ಮಿಸಿದವರು ಪರಮ ಪುರುಷಾರ್ಥಕಾರಿಗಳು, ಉದಾರರು, ವಿನೋದ ಪ್ರಿಯರು, ದಾನಶೀಲರು, ಗುರುಜನ ಭಕ್ತರು, ಕವಿಜನಗಳಿಂದ ಸ್ತುತಿಸಲ್ಪಟ್ಟವರು, ಕೀರ್ತಿವಂತರು, ಪರಮ ದಯಾಪರರು, ಜಿನಧರ್ಮ ದೀಪಕರು ಅಂತ ಇಲ್ಲಿಯ ಒಂದು ಶಾಸನದಲ್ಲಿ ವರ್ಣಿಸಲಾಗಿದೆ. ಅದು ವಿಜಯನಗರದ ಅರಸ ಇಮ್ಮಡಿ ದೇವರಾಯನ ಆಳ್ವಿಕೆಯ ಕಾಲ. ಆಗ ಮಂಗಳೂರು ರಾಜ್ಯವನ್ನಾಳುತ್ತಿದ್ದ ದೇವರಾಜ ಒಡೆಯನು ಇಲ್ಲಿನ ಧರ್ಮಪೀಠದ ಪರಮ ಪೂಜ್ಯ ಚಾರುಕೀರ್ತಿ ಪಂಡಿತ ದೇವರಿಗೆ ಬಸದಿ ನಿರ್ಮಾಣಾರ್ಥವಾಗಿ ಕೊಟ್ಟ ಭೂಮಿ ಇದು. ಪೂಜ್ಯ ಚಾರುಕೀರ್ತಿ ಮಹಾಸ್ವಾಮೀಜಿಯವರು ಈ ಬಸದಿಯ ನಿರ್ಮಾಣಕ್ಕಾಗಿ ಈ ಭೂಮಿಯನ್ನು ಉದಾರವಾಗಿ ಕೊಡುಗೆ ನೀಡಿದರು. ಮುಂದೆ ಪೂಜ್ಯ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಅವರ ಶಿಷ್ಯರಾದ ಈ ನಗರದ 8 ಮಂದಿ ಸೆಟ್ಟಿಕಾರರು, 4 ಎಳಮೆಗೊಳಗಾದ ಸಮಸ್ತ ಹಲರು ಒಟ್ಟಾಗಿ ಇಲ್ಲಿನ ಪ್ರಸಿದ್ಧ ಚೌಟ ಅರಸರು ಹಾಗೂ 6 ಮಂದಿ ಬಲ್ಲಾಳರ ಸಹಕಾರದಿಂದ ಜಗದಾಶ್ಚರ್ಯಮಪ್ಪಂತೂ ಈ ಬಸದಿಯನ್ನು ನಿರ್ಮಿಸಿದರು. ಇದರ ನಿರ್ಮಾಣಕ್ಕೆ ಎಷ್ಟು ಕಾಲ ಬೇಕಾಯಿತು? ಇದರ ನಿರ್ಮಾಣ ಆರಂಭವಾದದ್ದು ಕ್ರಿಸ್ತ ಶಕ 1430ರಲ್ಲಿ, ಮುಕ್ತಾಯವಾದದ್ದು ಕ್ರಿಸ್ತ ಶಕ 1460ರಲ್ಲಿ. ವಿವಿಧ ಹಂತಗಳಲ್ಲಿ ನಿರ್ಮಾಣಗೊಂಡು ಮೂಲ ಬಸದಿ, ಭೈರಾದೇವಿ ಮಂಟಪ, ಮಾನಸ್ತಂಭ ಎಂಬ 3 ಭಾಗಗಳನ್ನು ಇದು ಹೊಂದಿದೆ. ಒಳಗಿನ ಮೂಲ ಅಥವಾ ಪ್ರಧಾನ ರಚನೆಯು ಗರ್ಭಗೃಹ, ಅಂತರಾಳ, ತೀರ್ಥಾಂಕರ ಮಂಟಪ, ನಮಸ್ಕಾರ ಮಂಟಪ, ಚಿತ್ರಾದೇವಿ ಮಂಟಪ ಎಂಬ 5 ಭಾಗಗಳನ್ನು ಹೊಂದಿದೆ. ಅಂದರೆ ಈ ಬಸದಿ ನಿರ್ಮಾಣವಾಗಿ ಇಂದಿಗೆ 565 ವರ್ಷಗಳು ಕಳೆದು ಹೋಗಿದೆ. ಹೌದು, 1000 ಕಂಬದ ಬಸದಿ ಅಂತ ಕರೆಯುತ್ತಾರಲ್ಲ, ಇದರಲ್ಲಿ ಅಷ್ಟು ಕಂಬಗಳಿವೆಯಾ? ಅದು ನೋಡು, ಇವನು ಬುಡಕ್ಕೆ ಬಂದು ನಿಂತಿದ್ದಾನೆ. ಅಲ್ಲಪ್ಪ, ನೀನು ಈ ಬಸದಿಯ ಕಂಬಗಳು ನೆನೆಸುವ ಸಾಹಸ ಮಾಡಬೇಡ. ಮತ್ತೆ ಯಾಕೆ? ಎಣಿಸಿದರೆ ಏನಾಗುತ್ತೆ? 1000 ಕಂಬಗಳು ಎಣಿಸುತ್ತಾ ನೀನು ಒಂದು ಕಂಬವೇ ಆಗಿ ಹೋಗ್ತೀಯ. ಹಿಂದೆ ಹೀಗೆ ಅನುಮಾನ ಪರಿಹಾರಕ್ಕಾಗಿ ಇಲ್ಲಿಯ ಕಂಬಗಳು ನೆನೆಸಲಿಕ್ಕೆ ಹೋದ ಅನೇಕರು ಇಲ್ಲಿ ಹೀಗೆ ಕಂಬಗಳಾಗಿದ್ದಾರೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಬೇಡಪ್ಪ, ಆ ಸಾಹಸಕ್ಕೆ ನಾನು ಹೋಗುವುದಿಲ್ಲ. ಬರುವಾಗ ನಾನು ಮನೆಯಲ್ಲಿ ಬರ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಹೆಂಡತಿ ಮಕ್ಕಳು ಕಾಯುತ್ತಿರುತ್ತಾರೆ. ನಾನು ಹೋಗದಿದ್ರೆ ಅವರ ಗತಿ ಏನು? ತಮಾಷೆಗೆ ಹೇಳಿದೆ ಮಾರಾಯ, ಹೆದರಬೇಡ. ನೀನು ಕೇಳಿದು ಒಳ್ಳೆಯದೇ ಆಯಿತು. ಗೊತ್ತಿಲ್ಲದ್ದನ್ನು ತಿಳಿದುಕೊಂಡರೆ ತಪ್ಪೇನು? ಈ ಜಿನಾಲಯವನ್ನು 1000 ಕಂಬದ ಬಸದಿ ಎಂದು ಕರೆಯುವ ರೂಢಿ ಕ್ರಿಸ್ತ ಶಕ 19ನೇ ಶತಮಾನದ ಉತ್ತರಾರ್ಧದ ಹೊತ್ತಿಗೆ ಆರಂಭವಾಗಿರಬೇಕು. ವಾಲ್ಹೌಸ್ ಎಂಬ ವಿದ್ವಾಂಸನು 1975ನೇ ಇಸವಿಯಲ್ಲಿ ಈ ಬಸದಿಯಲ್ಲಿ 1000 ಕಂಬಗಳಿವೆ ಎಂದು ಉಲ್ಲೇಖಿಸಿದ್ದಾನೆ. ಇಲ್ಲಿನ 1000 ಎಂಬ ಪದವನ್ನು ನಿರ್ದಿಷ್ಟವಾಗಿ ಸಂಖ್ಯಾವಾಚಿ ಎಂದು ಪರಿಗಣಿಸುವ ಬದಲು ಅದನ್ನು ಅಸಂಖ್ಯಾತ, ಹಲವು ಎಂಬುದಕ್ಕೆ ಪರ್ಯಾಯವಾಗಿ ಅರ್ಥೈಸುವುದು ಹೆಚ್ಚು ಸೂಕ್ತ ಅಂತ ವಿದ್ವಾಂಸರು ಹೇಳುವುದೂ ಉಂಟು. ಇದರ ವಿಶೇಷಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಸ್ವಾಮಿ. ನೋಡಿ, ಇದರಲ್ಲಿ 2 ಅಂತಸ್ತುಗಳಿದ್ದು ಒಟ್ಟು 3 ನೆಲೆಗಳನ್ನು ಹೊಂದಿದೆ. ಮುಖ್ಯವಾದ ದೊಡ್ಡ ಕಂಬಗಳು, ಅವುಗಳಿಗೆ ಅಲಂಕಾರಕ್ಕಾಗಿ ಜೋಡಿಸಿದ ಇತರ ಚಿಕ್ಕ ಕಂಬಗಳು ಇದ್ದು ಒಟ್ಟು 3 ನೆಲೆಗಳಲ್ಲಿರುವ ಎಲ್ಲ ಕಂಬಗಳನ್ನು ಸೇರಿಸಿದರೆ 1000 ಕಂಬಗಳು ಆಗಬಹುದು. ಕಂಬಗಳೇ ಇಷ್ಟು ಇರಬೇಕಾದರೆ ಅವುಗಳನ್ನು ಹೊತ್ತುಕೊಂಡಿರುವ ಈ ಬಸದಿಯ ಆವರಣ ಎಷ್ಟು ದೊಡ್ಡದಿರಬೇಕು ನೀವೇ ಊಹಿಸಿ. ನೋಟದಲ್ಲಿ ಸುಂದರವಾಗಿ, ರಚನೆಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತೆ ಕಂಡುಬರುವುದರಿಂದ ಹಾಗೂ ಇಲ್ಲಿನ ಬಸದಿಗಳ ಪೈಕಿ ತೀರಾ ಇತ್ತೀಚಿನದಾಗಿರುವುದರಿಂದ ಇದನ್ನು ಹೊಸ ಬಸದಿ ಎಂದು ಕರೆಯುತ್ತಾರೆ. ಇದರ ಕೊನೆ ಅಂತಸ್ತಿನಲ್ಲಿ ಹೋಗಿ ನಿಂತರೆ
ಸಮುದ್ರ ಕಾಣುತ್ತದೆ ಎಂದು ಹೇಳುತ್ತಿದ್ದರು. ಓಹೋ, ಹಾಗಾದರೆ ನಾವು ಇಲ್ಲಿಂದಲೇ ಸಮುದ್ರ ನೋಡಬಹುದು ಅಲ್ವೇ? ಈಗ ಅದಕ್ಕಿಂತ ಎತ್ತರದ ಕಟ್ಟಡಗಳು ಸುತ್ತಮುತ್ತ ಬಂದಿರುವುದರಿಂದ ಸಮುದ್ರ ಎಲ್ಲಿ ಕಾಣುತ್ತೆ ಸ್ವಾಮಿ? ಅದರ ಬದಲು ಬಹುಮಹಡಿ ಕಟ್ಟಡಗಳು ಕಾಣುತ್ತವೆ ಅಷ್ಟೇ. ಅದೂ ಹೌದು ಬಿಡಿ. ಕ್ರಿಸ್ತಶಕ 1430ರಲ್ಲಿ ಈ ಬಸದಿಯ ಕಾರ್ಯ ಆರಂಭವಾಯಿತು. ಭದ್ರವಾದ ಅಧಿಷ್ಠಾನ ಅಂದರೆ ಈಗ ನೀವು ಫೌಂಡೇಶನ್ ಅಂತಿರಲ್ಲ, ಅದನ್ನು ಹಾಕಿ ಅದರ ಮೇಲೆ ಪ್ರಬಲವಾದ ಗೋಡೆಗಳನ್ನು ನಿರ್ಮಿಸಲಾಯಿತು. ಶಿಲ್ಪ ಕಲಾಕೃತಿಗಳನ್ನು ಜೋಡಿಸಲು ಅನುಕೂಲವಾದ ಸುಂದರವಾದ ಕಂಬಗಳನ್ನು ನೆಡಲಾಯಿತು. ಅತ್ಯದ್ಭುತವಾದ ಕಲಾಕೃತಿಗಳಿಂದ ಒಡಗೂಡಿದ ವಿಶಾಲವಾದ ಮೇಲ್ಛಾವಣಿಗಳನ್ನು ಅಳವಡಿಸಲಾಯಿತು. ಇದನ್ನು ನೋಡಿದರೆ ಕುಲಗಿರಿಗಳಿಗೆ ರೆಕ್ಕೆ ಮೂಡಿದಂತೆ ಭಾಸವಾಗುತ್ತದೆ ನೋಡಿ. ಈ ಜಿನ ಚೈತ್ಯಾಲಯದ ದ್ವಾರಗಳಲ್ಲಿ ಚಿತ್ರ ಕಲಾಕೃತಿಗಳನ್ನು, ಶಿಲೆಗಳಲ್ಲಿ ಬಳ್ಳಿಯ ಅಲಂಕಾರವನ್ನು ಮೂಡಿಸಲಾಯಿತು. ಸುರಪಾನ ವಜ್ರಾಯುಧರಾಘಾತಕ್ಕೆ ಹೆದರುತ್ತ ಬಂದಿತು ಪರ್ವತವು. ಸುರಪಾನ ವಜ್ರಾಯುಧರಾಘಾತಕ್ಕೆ ಹೆದರುತ್ತ ಬಂದಿತು ಪರ್ವತವು. ನಿಂತಿತು ಅಹಿಂಸಾ ನೀತಿಯ ಸಾರುವ ವೇಣುಪುರದಿ ಬಾಳ್ಪಾವನವೇ. ಸುರಪಾನ ವಜ್ರಾಯುಧರ ಖಳಕೋಟದ ಕಡು ಅಟ್ಟೋಣಿಯಿಂದಲೇ ಕುಬೇರ ಬೆದರಿದ ತಾನೊಂದು. ಪುಷ್ಪಕ ವಿಮಾನವಿರುತ್ತ ಸಾಗಿದ ತಾನಿಳಿದನು ಇಲ್ಲಿಗೆ ಬಂದು. ಖಳಕೋಟದ ಕಡು ಅಟ್ಟೋಣಿಯಿಂದಲೇ ಕುಬೇರ ಬೆದರಿದ ತಾನೊಂದು. ಪುಷ್ಪಕ ವಿಮಾನ ಏರುತ್ತ ಸಾಗಿದ ತಾನಿಳಿದನು ಇಲ್ಲಿಗೆ ಬಂದು. ತಾನಿಳಿದನು ಇಲ್ಲಿಗೆ ಬಂದು. ತಾನಿಳಿದನು ಇಲ್ಲಿಗೆ ಬಂದು. ಸುರಪಾನ ವಜ್ರಾಯುಧರಾಘಾತಕ್ಕೆ ಹೆದರುತ್ತ ಬಂದಿತು ಪರ್ವತವು. ನಿಂತಿತು ಅಹಿಂಸಾ ನೀತಿಯ ಸಾರುವ ವೇಣುಪುರದಿ ಬಾಳ್ಪಾವನವೇ. ಸುರಪಾನ ವಜ್ರಾಯುಧರಾಘಾತಕ್ಕೆ. ದಶ ದಿಕ್ಕುಗಳಲ್ಲಿ ಸ್ಥಳ ಸಾಕಾಗದೆ ಹರಗಿರಿ ಇಲ್ಲಿಗೆ ಬಂದಿಹುದು. ಎಂಬಂತಿದೆ ಚೈತ್ಯಾಲಯ ಸೊಗಸಿನ ಸಾರದೊಳತಿ ಮೆರೆದಿಹುದು. ದಶ ದಿಕ್ಕುಗಳಲ್ಲಿ ಸ್ಥಳ ಸಾಕಾಗದೆ ಹರಗಿರಿ ಇಲ್ಲಿಗೆ ಬಂದಿಹುದು. ಎಂಬಂತಿದೆ ಚೈತ್ಯಾಲಯ ಸೊಗಸಿನ ಸಾರದೊಳತಿ ಮೆರೆದಿಹುದು. ಸಾರದೊಳತಿ ಮೆರೆದಿಹುದು. ಸಾರದೊಳತಿ ಮೆರೆದಿಹುದು. ಸುರಪಾನ ವಜ್ರಾಯುಧರಾಘಾತಕ್ಕೆ ಹೆದರುತ್ತ ಬಂದಿತು ಪರ್ವತವು. ನಿಂತಿತು ಅಹಿಂಸಾ ನೀತಿಯ ಸಾರುವ ವೇಣುಪುರದಿ ಬಾಳ್ಪಾವನವೇ. ಆ
ಅರ್ಥವಾಯ್ತಾ ಸ್ವಾಮಿ? ಇಲ್ಲ ಸ್ವಾಮಿ, ನಿಮ್ಮ ಕಾವ್ಯ ಅರ್ಥ ಮಾಡಿಕೊಳ್ಳುವಷ್ಟು ನಾವು ವಿದ್ವಾಂಸರಲ್ಲ. ನಾವು ಪಾಮರರು. ಸ್ವಲ್ಪ ಬಿಡಿಸಿ ಅರ್ಥ ಹೇಳಿ, ಕೇಳಿ ಧನ್ಯರಾಗುತ್ತೇವೆ. ಆಗಲಿ, ನಿಮ್ಮ ಆಸಕ್ತಿ ನೋಡಿ ನಮಗೂ ಉತ್ಸಾಹ ಹೆಚ್ಚಿದೆ. ಇಲ್ಲಿಯ ಒಂದು ಶಾಸನದಲ್ಲಿ ಈ ಪದ್ಯ ಬರುತ್ತದೆ. ಇದರ ಅರ್ಥ ಹೀಗಿದೆ ಕೇಳಿ. ಪರ್ವತಗಳನ್ನು ತನ್ನ ವಜ್ರಾಯುಧದಿಂದ ಪುಡಿಪುಡಿ ಮಾಡುವ ದೇವೇಂದ್ರನಿಗೆ ಹೆದರಿ ರೋಹಣ ಪರ್ವತವು ಬಂದು ಈ ಮೂಡುಬಿದಿರೆಯ ಅಹಿಂಸಾ ಕ್ಷೇತ್ರದಲ್ಲಿ ನೆಲೆ ನಿಂತಂತೆಯೂ, ಧನಾಧಿಪತಿಯಾದ ಕುಬೇರನು ರಾಕ್ಷಸರ ಹೆದರಿಕೆಯಿಂದ ತನ್ನ ಪುಷ್ಪಕ ವಿಮಾನವನ್ನು ತಂದು ಇಲ್ಲಿ ಇರಿಸಿದಂತೆಯೂ, ದಶದಿಕ್ಕುಗಳಲ್ಲಿ ಸ್ಥಳ ಸಾಕಾಗದೆ ಕೈಲಾಸ ಪರ್ವತವೇ ಇಲ್ಲಿಗೆ ಬಂದು ಇಳಿದಿರುವಂತೆಯೂ ಬಹಳ ಗಂಭೀರವಾಗಿ ಈ ಚೈತ್ಯಾಲಯವು ಕಾಣುತ್ತಿದೆ. ಆಹಾ, ಎಷ್ಟು ಸುಂದರವಾಗಿ ವರ್ಣಿಸುತ್ತಿದ್ದೀರಿ ಸ್ವಾಮಿ. ನೋಡುತ್ತಿರುವ ನಮ್ಮ ಕಣ್ಣು ಹಾಗೂ ಕೇಳುತ್ತಿರುವ ನಮ್ಮ ಕಿವಿಗಳಿಗೆ ಹಬ್ಬವೇ ಆಗಿದೆ ನೋಡಿ. ಅಲ್ಲ ಸ್ವಾಮಿ, ಬಸದಿಯಲ್ಲಿ ಬೈರಾದೇವಿ ಮಂಟಪ ಇದೆ ಅಂತ ಕೇಳಿದೆವು. ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದೇ? ನೋಡಿ, ಈ ಬಸದಿಯ 2ನೇ ಹಂತದ ವಿಸ್ತರಣೆಯಾದದ್ದು ಕ್ರಿಸ್ತಶಕ 1451ರಲ್ಲಿ. ಬಸದಿಯ ಎದುರು ಭಾಗದಲ್ಲಿ ಭೈರಾದೇವಿ ಮಂಟಪವಿದೆ. ಇದನ್ನು ನಿರ್ಮಿಸಿದವರ ಕುರಿತು ಇಬ್ಬರು ಪ್ರಸಿದ್ಧ ಇತಿಹಾಸಕಾರರು 2 ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್ ಅವರು ಈ ಮಂಟಪವನ್ನು 77 ಮಂದಿ ಜೈನ ಸೆಟ್ಟಿಗಳು 61 ಭಾಗಗಳಾಗಿ ವಿಂಗಡಿಸಿಕೊಂಡು ಸಕಲ ಮನೋನಯನಾಭಿರಾಮಮುಂ ಅತ್ಯಾಶ್ಚರ್ಯಕರ ಮುಮಪ್ಪಂತೆ ನಿರ್ಮಿಸಿದರು ಎಂದಿದ್ದಾರೆ. ಡಾಕ್ಟರ್ ವೈ ಉಮಾನಾಥ ಶೆಣೆ ಅವರು ಕ್ರಿಸ್ತಶಕ 1468ರಲ್ಲಿ ಭಟ್ಕಳದ ರಾಣಿ, ಅಂದರೆ ಹಾಡುವಳ್ಳಿಯ ರಾಣಿ ಭೈರಾದೇವಿಯು ಈ ಮಂಟಪವನ್ನು ನಿರ್ಮಿಸಿದ್ದಳು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಟ್ಕಳದ ರಾಣಿ ಅಂದ್ರೆ ಯಾರು? ಭಟ್ಕಳದ ರಾಣಿ ಎಂದರೆ ಗೇರುಸೊಪ್ಪೆಯ ಸಾಳುವ ವಂಶದ ರಾಣಿ ಎಂದರ್ಥ. ಭಟ್ಕಳ ಸಮೀಪದ ಹಾಡುವಳ್ಳಿಯು ಆಕೆಯ 2ನೇ ರಾಜಧಾನಿಯಾಗಿತ್ತು. ಆಕೆ ಭಾರತದ ಇತಿಹಾಸದಲ್ಲಿಯೇ ಅತಿ ದೀರ್ಘಕಾಲ ಎಂದರೆ 54 ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ಏಕೈಕ ರಾಣಿ ನಮ್ಮ ಹೆಮ್ಮೆಯ ಜಿನ ಮಹಿಳೆ ಕಾಳುಮೆಣಸಿನ ರಾಣಿ, ಅಂದರೆ ಪೆಪ್ಪರ್ ಕ್ವೀನ್ ಎಂದೇ ಪೋರ್ಚುಗೀಸರಿಂದ ಹೊಗಳಿಸಿಕೊಂಡಿದ್ದ ರಾಣಿ ಚೆನ್ನಭೈರಾದೇವಿಯ ಪೂರ್ವವಂಶಸ್ಥೆ ಹಾಗೂ ಅದೇ ಹೆಸರಿನ ಭೈರಾದೇವಿ ಎಂಬ ರಾಣಿ ಈ ಮಂಟಪವನ್ನ ನಿರ್ಮಾಣ ಮಾಡಿದ್ದು ಎಂಬುದಾಗಿ ಡಾಕ್ಟರ್ ಉಮಾನಾಥ ಶೆಣೈ ಅವರ ಅಭಿಪ್ರಾಯ. ಹೌದು ಹೌದು, ಎಷ್ಟು ಹೆಮ್ಮೆಯ ವಿಷಯ ನೋಡಿ ಇದು. ಮುಂದೆ ಈ ಮಂಟಪದ ವೈಶಿಷ್ಟ್ಯಗಳ ಬಗ್ಗೆ ಸ್ವಲ್ಪ ಹೇಳಬಹುದೇ ಸ್ವಾಮಿ? ಹೇಳೋಣವಂತೆ, ನಮಗೆ ಸಂತೋಷದ ವಿಷಯ ಅದು. ನೋಡಿ ಸ್ವಾಮಿ, ಈ ಬಸದಿಯ ಅತ್ಯಂತ ಆಕರ್ಷಣೀಯವಾದ ವಾಸ್ತುಶಿಲ್ಪದ ದೃಷ್ಟಿಯಿಂದ ವಿಶೇಷ ಮಹತ್ವದ್ದೆನಿಸುವ ಭಾಗ ಈ ಭೈರಾದೇವಿ ಮಂಟಪ. ಈ ಮಂಟಪದ ಒಳಾಂಗಣದಲ್ಲಿ 26 ಕಂಬಗಳು, ಹೊರಜಗಲಿಯಲ್ಲಿ 24 ಕಂಬಗಳು, ಹೀಗೆ ಒಟ್ಟು 54 ಕಂಬಗಳಿದೆ. ಮುಖ್ಯ ಗೋಪುರಕ್ಕೆ ಆಧಾರವಾಗಿ 4 ಕಂಬಗಳು, ಬದಿಗಳಿಗೆ ಆಧಾರವಾಗಿ 20 ಕಂಬಗಳು ನಿಲ್ಲಿಸಲ್ಪಟ್ಟಿವೆ. ಇಲ್ಲಿನ 4 ಕಂಬಗಳು ಉಳಿದೆಲ್ಲ ಕಂಬಗಳಿಗಿಂತ ಅತ್ಯಂತ ಆಕರ್ಷಕ. ಇಲ್ಲಿಯ ಕಂಬಗಳಲ್ಲಿ ವಿವಿಧ ಭಂಗಿಯ ಮದನಿಕಾ ಶಿಲ್ಪಗಳು, ವಾದ್ಯಗಾರರು, ನೃತ್ಯಗಾರರು, ದೇವತೆಗಳು ನಮ್ಮ ಕಣ್ಮನಗಳನ್ನು ಸೂರೆಗೊಳ್ಳುತ್ತವೆ. ಸ್ತಂಭಗಳು ಅತ್ಯಂತ ಕುಸುರಿ ಕೆಲಸಗಳಿಂದ ಸುಂದರವಾಗಿರುವಂತೆ ಶಿಲ್ಪಶಾಸ್ತ್ರಕ್ಕೆ ನಿಷ್ಠೆಯನ್ನ ತೋರಿಸುತ್ತಾ ಪದ್ಮಪೀಠ, ಘಟಿ, ಕಪೋತ, ಚೌಕ, ಬ್ರಹ್ಮಕಾಂತ, ವಿಷ್ಣುಕಾಂತ, ಸೌಮ್ಯ ಹೀಗೆ ಎಲ್ಲ ಅಂಶಗಳಿಂದ ನಿಯಮಬದ್ಧವಾಗಿ ಮತ್ತು ಸುಸಂಬದ್ಧವಾಗಿ ನಿರ್ಮಾಣವಾಗಿದೆ. ಒಂದೇ ಕಂಬದಲ್ಲಿ ಹಲವಾರು ಚಿಕ್ಕ ಚಿಕ್ಕ ಕಂಬಗಳನ್ನು ನಿರ್ಮಿಸಿ ಅವುಗಳಲ್ಲಿ ಬೇರೆ ಬೇರೆ ಆಕಾರಗಳನ್ನು ಸೃಷ್ಟಿಸಿದ ಶಿಲ್ಪಿಯ ಕುಶಲತೆ ಇಲ್ಲಿ ಕಾಣಬಹುದು. ಇದರ ವೈಭವವನ್ನು, ಕಂಬಗಳಲ್ಲಿನ ಸೌಂದರ್ಯವನ್ನು ನೀವೇ ನೋಡಿ ತಣಿಯಬೇಕು. ನಮ್ಮ ಹಿರಿಯರಿಗೆ ಎಂಥ ಕಲಾ ಪ್ರಜ್ಞೆ ಇತ್ತು! ಇದೊಂದು ಅತ್ಯುತ್ತಮ ನಿದರ್ಶನ ಅಲ್ಲವೇ? ಇಲ್ಲಿ ಬೇರೆ ಯಾವುದಾದರೂ ಇಂತಹ ಮಂಟಪ ಇದೆಯಾ ಸ್ವಾಮಿ? ಹೌದು, ಈ ಜಿನಾಲಯದ ರಮ್ಯ ಮಂಟಪಗಳಲ್ಲಿ ಚಿತ್ರಾದೇವಿ ಮಂಟಪವು ಒಂದು. ಇದು ಭೈರಾದೇವಿ ಮಂಟಪ ಮತ್ತು ತೀರ್ಥ ಮಂಟಪದ ನಡುವಿನಲ್ಲಿದೆ. ಇದನ್ನು ಗದ್ದಿಗೆ ಮಂಟಪವೆಂದು ಕರೆಯುತ್ತಾರೆ. ಈ ಮಂಟಪದ ವಾಯುವ್ಯ ಮೂಲೆಯ ಕಂಬದ ತಳಭಾಗದಲ್ಲಿರುವ ಸರಸ್ವತಿ ದೇವಿಯ ಮೂರ್ತಿ ಅತೀ ಸುಂದರವಾದದ್ದು. ಈ ಮಂಟಪದ ಉತ್ತರ ದಿಕ್ಕಿನಲ್ಲಿ ಕಂಬದ ತಳಭಾಗದಲ್ಲಿ ಕಾಳಿಂಗ ಮರ್ದನ ಮಾಡುವ ಶ್ರೀಕೃಷ್ಣ, ಇನ್ನೊಂದು ಬದಿಯಲ್ಲಿ ಬೆಣ್ಣೆ ತಿನ್ನುತ್ತಿರುವ ಬಾಲಕೃಷ್ಣನ ಆಕೃತಿಗಳನ್ನು ತೋರಿಸಲಾಗಿದೆ. ಇನ್ನೊಂದು ಕಂಬದ ಮೇಲೆ ಕಿರಾತಕನಂತೆ ಕಾಣುವ ಗಡ್ಡಧಾರಿಯಾದ ವ್ಯಕ್ತಿ, ಮರದ ಕೆಳಗೆ ಮಲಗಿರುವ ಜಿಂಕೆ ಇತ್ಯಾದಿಗಳ ಆಕೃತಿಯನ್ನು ತೋರಿಸಲಾಗಿದೆ. ಅಲ್ಲದೆ
ಈ ಮಂಟಪದ ವಿಭಿನ್ನ ಆಕೃತಿಗಳನ್ನು ವೀಕ್ಷಿಸುತ್ತಾ ಮುಂದುವರಿದಂತೆ ಮತ್ತೊಂದು ಆಕೃತಿಗಳು ನಮ್ಮ ಗಮನ ಸೆಳೆಯುತ್ತವೆ. ಭುವನೇಶ್ವರಿಯ ಆಕೃತಿ, ಅಷ್ಟದಿಕ್ಪಾಲಕರ ಆಕೃತಿಗಳು, ಐರಾವತದ ಮೇಲೆ ಕುಳಿತಿರುವ ದೇವೇಂದ್ರ, ಟಗರಿನ ಮೇಲೆ ಕುಳಿತಿರುವ ಅಗ್ನಿ, ದಕ್ಷಿಣ ದಿಕ್ಕಿನಲ್ಲಿ ಕೋಣನ ಮೇಲೆ ಸವಾರಿ ಮಾಡುತ್ತಿರುವ ಯಮ ಮತ್ತು ಅವನ ದೂತ, ನೈಋತ್ಯ ದಿಕ್ಕಿನಲ್ಲಿ ಮನುಷ್ಯನ ಮೇಲೆ ಸವಾರಿ ಮಾಡುತ್ತಿರುವ ನಿರುತ್ ದಂಪತಿಗಳು, ಹೀಗೆ ಹಲವು ಸುಂದರ ಆಕೃತಿಗಳನ್ನು ಕೆತ್ತಲಾಗಿದೆ. ನೀವು ಸ್ವಲ್ಪ ಪುರ್ಸೊತ್ ಮಾಡಿಕೊಂಡು ನೋಡಿ ಸಂತೋಷ ಪಡಿ. ಆಗಲಿ ಸ್ವಾಮಿ, ನಾವು ಬಿಡುವು ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದೇವೆ. ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಇದ್ದರೆ ನಾವು ಇನ್ನಷ್ಟು ತಿಳಿದುಕೊಳ್ತೇವೆ. ಈ ಮಂಟಪದ ಎದುರು ಭಾಗದಲ್ಲಿರುವ ಸುಮಾರು 57 ಅಡಿ ಎತ್ತರದ ಉನ್ನತ ಮಾನಸ್ತಂಭವನ್ನು ನಿಲ್ಲಿಸಿದ್ದು ನಗಿರೆ ರಾಜ್ಯದ ಅರಸನಾದ 1ನೇ ಭೈರವನ ಪಟ್ಟದರಸಿಯಾದ ನಾಗಲಾದೇವಿ. ಈ ಮಾನಸ್ತಂಭದಲ್ಲಿ ಪೀಠ, ಸ್ತಂಭ ಮತ್ತು ಮುಕುಟ ಎಂಬ ಪ್ರಧಾನವಾದ 3 ಭಾಗಗಳನ್ನು ಗುರುತಿಸಬಹುದು. ತಳಭಾಗದಲ್ಲಿ ಸುಮಾರು 11.5 ಅಡಿ ಎತ್ತರದ ಚೌಕಾಕಾರದ ಮೇಲಕ್ಕೆ ಏರುತ್ತಾ ಹೋಗುವ 3 ನೆಲೆಗಳ ಪೀಠ ಭಾಗವಿದ್ದು ಅದರ ಮೇಲೆ 35 ಅಡಿ ಎತ್ತರದ ಏಕಶಿಲಾ ಸ್ತಂಭವನ್ನು ನಿಲ್ಲಿಸಲಾಗಿದೆ. ಸುಮಾರು 10.5 ಅಡಿಗಳಷ್ಟು ಎತ್ತರವಿರುವ ಮುಕುಟ ಭಾಗವು ಒಂದರ ಮೇಲೊಂದರಂತೆ ಅಳವಡಿಸಲಾದ ದಿಂಬಿನಾಕೃತಿಯ ಬೋಧಿಗೆ, ಚಪ್ಪಟೆಯ ಶಿಲಾಫಲಕ, 4 ದಿಕ್ಕುಗಳಿಗೆ ಮುಖ ಮಾಡಿ ನಿಂತಿರುವ 4 ಜಿನಬಿಂಬಗಳು ಹಾಗೂ ಕೊನೆಯಲ್ಲಿ ಕಳಶಗಳನ್ನು ಇದು ಹೊಂದಿದೆ. ಒಟ್ಟಿನಲ್ಲಿ ಇದು ಮನಸಿಜ ಜಯದೊಳ್ ನೆಲೆಸಿದ ಜಿನನ ಜಯಸ್ತಂಭದಂತೆ, ಅಂದರೆ ಕಾಮ ಮೋಹಗಳನ್ನು ಗೆದ್ದ ಜಿನನ ಜಯಸ್ತಂಭದಂತೆ ಇದು ಕಂಗೊಳಿಸುತ್ತಿದೆ ಎಂದು ಇಲ್ಲಿಯ ಶಾಸನವೊಂದರಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲ ಸ್ವಾಮಿ, ಮಾನಸ ಸ್ತಂಭವನ್ನು ಬಸದಿಯ ಎದುರು ಯಾಕೆ ಪ್ರತಿಷ್ಠಾಪಿಸುತ್ತಾರೆ? ಸರಿಯಾಗಿ ಕೇಳಿದೆ ನೋಡು. ಇದು ಎಲ್ಲರಿಗೂ ಗೊತ್ತಾಗಬೇಕಾದದ್ದೇ, ಮುಖ್ಯವಾಗಿ ಮಕ್ಕಳಿಗೆ ಗೊತ್ತಿರಬೇಕು. ಇಲ್ಲಿಯ ಶಾಸನವೊಂದರಲ್ಲಿ ಇದರ ಅರ್ಥ ಹಾಗೂ ಉದ್ದೇಶಗಳನ್ನು ಹೇಳಿದ್ದಾರೆ. ಗರ್ವಿಪ ಮಾನವರುಗಳ ಮಾನವನು ತಾನೇ ನಿವಾರಿಪ ತೆರದಿ ತೋರುತಲ್ಯ ಮಾನಸ್ತಂಭ ಎಂದು. ಅಂದರೆ ಅಹಂಕಾರದಿಂದ ಬಸದಿಗೆ ಬರುವ ಮಾನವನು ಮೊದಲು ನೋಡುವುದು ಈ ಎತ್ತರವಾದ ಕಂಬವನ್ನು. ಇದನ್ನು ನೋಡಿದ ಕೂಡಲೇ ತೀರ್ಥಂಕರರ ಎತ್ತರವಾದ ಮಹಿಮೆ ಅವನ ಕಣ್ಣಿಗೆ ಕಾಣುತ್ತದೆ. ಆಗ ಅವನ ಮಾನ ಸ್ತಂಭವಾಗಿ ವಿನೀತನಾಗಿ ಬಸದಿ ಒಳಗೆ ಪ್ರವೇಶಿಸಬೇಕು ಎಂಬ ಅರ್ಥ. ಅರ್ಥವಾಯ್ತೇನು ನಿಮಗೆ? ಹೌದು ಹೌದು ಹೌದು, ಅರ್ಥವಾಯಿತು ಬಿಡಿ. ಮಹಾಮಹಿಮಾನ್ವಿತರಾದ ತೀರ್ಥಂಕರರ ಮುಂದೆ ಯಾರು ದೊಡ್ಡವರಿದ್ದಾರೆ ಅಲ್ಲವೇ? ಓಯ್, ಏನ್ ಸ್ವಾಮಿ ತಲೆ ತುರಿಸ್ತಿದ್ದೀರಲ್ಲ, ಬೋರ್ ಆಯ್ತಾ? ಕೇಳಿ ಕೇಳಿ, ಇದೇನಪ್ಪ, ಏನ್ ಕತೆ ಇದು? ಸತ್ಯವೋ ಕಲ್ಪನೆಯೋ ಒಂದು ಅರ್ಥವಾಗದೆ ತಲೆ ಕೆರೆದುಕೊಳ್ತಿದ್ದೇವೆ ಅಷ್ಟೇ ಸ್ವಾಮಿ, ತಪ್ಪು ತಿಳಿಬೇಡಿ. ಸ್ವಾಮಿ, ಈ ಬಸದಿಯಲ್ಲಿ ಚಂದ್ರನಾಥ ಮೂರ್ತಿ ಅದೆಷ್ಟು ಸುಂದರವಾಗಿದೆ ಅಲ್ವೇ? ಹೌದು, ಸುಮಾರು 7.25 ಅಡಿ ಎತ್ತರವಿರುವ ಕಾಯೋಸ್ತರ್ಗ ಭಂಗಿಯಲ್ಲಿರುವ 8ನೇ ತೀರ್ಥಂಕರ ಶ್ರೀ ಚಂದ್ರನಾಥ ಸ್ವಾಮಿಯ ಪಂಚಲೋಹದ ವಿಗ್ರಹ ಅದು. ದಶತಾಳ ಲಕ್ಷಣಗಳಿಂದ ಕಂಗೊಳಿಸುವ ಈ ವಿಗ್ರಹವನ್ನು ಬಿದಿರೆಯ ಹಲರು ಕಂಚಿನಿಂದ ಅಷ್ಟಮ ಮಹಾ ಪ್ರಾತಿಹರ್ಯ ಸಮೇತವಾಗಿ ಕರಚೆಲ್ವಮಪ್ಪಂತೂ ನಿರ್ಮಿಸಿದರು ಎಂದು ಶಾಸನಗಳಲ್ಲಿ ವರ್ಣಿಸಲಾಗಿದೆ. ಈ ವಿಗ್ರಹ ದಕ್ಷಿಣ ಭಾರತದಲ್ಲಿ ಕಂಡುಬರುವ ಪಂಚಲೋಹದ ವಿಗ್ರಹಗಳ ಪೈಕಿ ಅತ್ಯಂತ ಎತ್ತರವಾದದ್ದು ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ಈ ಸ್ವಾಮಿಯ ತಯಾರಿಯ ಹಿಂದೆ ನಮ್ಮ ಊರಿನ ಗೃಹಿಣಿಯರ ಪಾಲು ತುಂಬ ದೊಡ್ಡದಿದೆ ಸ್ವಾಮಿ. ನಮ್ಮ ಊರಿನ ಸುವಾಸಿನಿ ಮುತ್ತೈದೆಯರೆಲ್ಲ ಪಟ್ಟಣ ಶೆಟ್ರ ಮನೆಯಲ್ಲಿ ಸೇರಿ ತಮ್ಮ ತಮ್ಮ ಕೈ ಮೈ ಮೇಲಿದ್ದ ಸುವರ್ಣದ ಆಭರಣಗಳನ್ನು ಭಗವಂತನ ಬಿಂಬದ ತಯಾರಿಕೆಗೆ ತಟ್ಟೆಯಲ್ಲಿ ತಂದು ಅರ್ಪಿಸಿದರಂತೆ. ಎಲ್ಲರ ಸಾಮೂಹಿಕ ಪ್ರಾರ್ಥನೆಯ ಫಲವಾಗಿ ಅತ್ಯದ್ಭುತವಾದ ಚಂದ್ರನಾಥ ಭಗವಂತರ ಮೂರ್ತಿ ಇಲ್ಲಿ ನಿರ್ಮಾಣವಾಯಿತು. ಇವರದ್ದು ಎಂಥ ಭಾವ ಹಾಗೂ ಭಕ್ತಿ ನೋಡಿ. ಮುಂದೆ ಸ್ವಾಮಿಯ ಎಡ ಮತ್ತು ಬಲ ಪಾರ್ಶ್ವಗಳಲ್ಲಿ ಜ್ವಾಲಮಾಲಿನಿ, ಯಕ್ಷಿ ಹಾಗೂ ಶಾಮಯಕ್ಷರ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ನಾವು ಹೇಳಿದೆವಲ್ಲ ಭೈರಾದೇವಿ ಮಂಟಪ, ಅದರ ನೇರ ಮೇಲ್ಭಾಗದಲ್ಲಿರುವ ಮಂಟಪದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ರೂಪಿಸಲಾದ ಪಂಚಲೋಹದ ಸಹಸ್ರ ಕೂಟವಿದೆ. ಸುಮಾರು 10 ಅಡಿ ಎತ್ತರವಿರುವ ಪಂಚಲೋಹದ ಈ ಸಹಸ್ರ ಕೂಟದ ಪ್ರತಿಮೆಯ 4 ಬದಿಗಳಲ್ಲಿ ಒಟ್ಟು 1,000 ಜಿನಬಿಂಬಗಳನ್ನು ಕೆತ್ತಿರುವುದನ್ನು ಗಮನಿಸಬಹುದು. 3ನೆಯ ನೆಲೆಯನ್ನು ಬಸದಿಯ ಗರ್ಭಗೃಹ ಮತ್ತು ಅಂತರಾಳದ ಮೇಲ್ಭಾಗಕ್ಕಷ್ಟೇ ಸೀಮಿತವಾಗಿರುವಂತೆ ನಿರ್ಮಿಸಲಾಗಿದೆ. ಇದರಲ್ಲಿ ಚಂದ್ರನಾಥ ಸ್ವಾಮಿಯ ಜೊತೆಗೆ ಸಿದ್ಧರ ಕೂಟ ಎಂಬ ಹೆಸರಿನ
ವಿವಿಧ ಅಳತೆಯ 360ಕ್ಕಿಂತಲೂ ಹೆಚ್ಚು ಅಮೂಲ್ಯವಾದ ಸ್ಫಟಿಕದ ಜಿನಬಿಂಬಗಳು ಆರಾಧನೆಗೊಳ್ಳುತ್ತಿವೆ. ಕೇಳಿದ್ರೇನಪ್ಪ, ನಿಮಗೆ ಸಂತೋಷವಾಯ್ತಾ? ಈ ಬಸದಿಯ ಬಗ್ಗೆ 7 ಹಗಲು 7 ರಾತ್ರಿ ಹೇಳಿದರೂ ಮುಗಿಯುವುದಿಲ್ಲ. ಅಷ್ಟೊಂದು ವಿಚಾರಗಳಿದೆ. ಎಲ್ಲವನ್ನ ನಾವೇ ಹೇಳಿದರೆ ಆಗದು. ನೀವು ಒಂದು 4 ದಿನ ಇಲ್ಲಿದ್ದು ಎಲ್ಲವನ್ನ ನೋಡಿ ತಿಳಿದುಕೊಂಡು ಆರಾಮವಾಗಿ ಊರಿಗೆ ಹೋಗಿ. ಜಿನೇಶ್ವರನು ನಿಮಗೆ ಮಂಗಳವನ್ನುಂಟು ಮಾಡಲಿ. ಇನ್ನೊಮ್ಮೆ ಬಂದಾಗ ಭೇಟಿಯಾಗೋಣ. ಧನ್ಯರಾದೇವು ಸ್ವಾಮಿ. ನಾವು ಇಲ್ಲಿಗೆ ಬಂದಿದ್ದು ಸಾರ್ಥಕವಾಯಿತು. नमो अरिहन्तानं नमो सिद्धानं नमो 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 आर्यानं नमो वज्रायानं नमो 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 लोए सब साहुनं नमो 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 ऐसो पंच नमोकारो नमो 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 सब पाव पनासनो मंगलानंच सवेसुं ತ್ರಿಭುವನ ತಿಲಕ ಚೂಡಾಮಣಿ ಇಂದಿನ ಈ ನಾಟಕದ ಪರಿಕಲ್ಪನೆ, ಮಾರ್ಗದರ್ಶನ ಹಾಗೂ ನಿರ್ಮಾಣ ಶ್ರೀಮತಿ ರಶ್ಮಿತಾ ಜೈನ್, ಕಾರ್ಯದರ್ಶಿಗಳು ಎಕ್ಸಲೆಂಟ್ ಮೂಡಬಿದರೆ, ಹಾಗೂ ಶ್ರೀ ಯುವರಾಜ್ ಜೈನ್, ಅಧ್ಯಕ್ಷರು ಎಕ್ಸಲೆಂಟ್ ಮೂಡಬಿದರೆ. ಈ ನಾಟಕದ ರಚನೆ ಡಾಕ್ಟರ್ BP ಸಂಪತ್ ಕುಮಾರ್. ಇಂದಿನ ಈ ನಾಟಕಕ್ಕೆ ಹಾಡನ್ನು ರಚಿಸಿದವರು ಖ್ಯಾತ ಯಕ್ಷಗಾನ ಕಲಾವಿದರು ಹಾಗೂ ವಾಗ್ಮಿಗಳಾದ ಡಾಕ್ಟರ್ ವಾದಿರಾಜ ಕಲ್ಲುರಾಯ. ನಾಟಕದ ಎಲ್ಲ ಹಾಡುಗಳನ್ನು ಹಾಡಿರುವವರು ಜಿಲ್ಲೆಯ ಹೆಸರಾಂತ ಗಾಯಕಿ ಶ್ರೀಮತಿ ರಮ್ಯಾ ಸುಧೀಂದ್ರ ಕಾರ್ಕಳ. ನಾಟಕದ ನಿರ್ದೇಶನ ಮತ್ತು ನೃತ್ಯ ನಿರ್ದೇಶನ ಶ್ರೀ ಸುಧೀಂದ್ರ ಜೆ ಶಾಂತಿ ಕಾರ್ಕಳ. ಸಹ ನಿರ್ದೇಶನ ಶ್ರೀ ವೇಣುಗೋಪಾಲ ಶೆಟ್ಟಿ. ರಂಗಸಜ್ಜಿಕೆಯನ್ನು ಮಾಡಿದವರು ಶ್ರೀ ಭಾಸ್ಕರ್ ನೆಲ್ಯಾಡಿ. ಈ ನಾಟಕಕ್ಕೆ ಸಹಕಾರವನ್ನು ನೀಡಿದವರು ಶಿವಪ್ರಸಾದ್, ಮುಖ್ಯ ಶಿಕ್ಷಕರು ಎಕ್ಸಲೆಂಟ್ ಸ್ಕೂಲ್, ಹಾಗೂ ಅಶ್ವಿನಿ ಸುವರ್ಣ. ತಾಂತ್ರಿಕ ಸಹಕಾರ ರಿತೇಶ್ ಶೆಟ್ಟಿ. ಈ ನಾಟಕದಲ್ಲಿ ನೃತ್ಯಗಾರರಾಗಿ ಕೃತಿಕಾ ಸೆಕೆಂಡ್ PUC, ಪ್ರಜ್ಞಾ ಸೆಕೆಂಡ್ PUC, ಸಮೀಕ್ಷಾ ಸೆಕೆಂಡ್ PUC, ಶಮಿತಾ ಸೆಕೆಂಡ್ PUC, ಯಶಿತಾ ಸೆಕೆಂಡ್ PUC, ಹಿತಾಶ್ರೀ ಸೆಕೆಂಡ್ PUC, ಮೌಲ್ಯ A ಸೆಕೆಂಡ್ PUC, ಆನ್ವಿ C ಸೆಕೆಂಡ್ PUC, ಪ್ರವಳಿಕಾ ಸೆಕೆಂಡ್ PUC. ನಾಟಕದ ಕಲಾವಿದರಾಗಿ ಧನುಷ್ G 10ನೇ ತರಗತಿ, ಸುಮನ್ ಗೌಡ 10ನೇ ತರಗತಿ, ತನಿಷ್ 10ನೇ ತರಗತಿ, ರಕ್ಷಿತ್ 10ನೇ ತರಗತಿ, ದೀಕ್ಷಿತ್ M 10ನೇ ತರಗತಿ, ದೀಕ್ಷಿತ್ BN 10ನೇ ತರಗತಿ, ಪೋಷಿತ್ 10ನೇ ತರಗತಿ, ಕೃತಜ್ಞ 10ನೇ ತರಗತಿ,
ಹರಿಹರನ್ 10ನೇ ತರಗತಿ, ಶಿವರಾಜ್ ಎಂಬಿ 10ನೇ ತರಗತಿ. ಎಲ್ಲ ಪ್ರೇಕ್ಷಕರಿಗೆ ಜಿನೇಶ್ವರನು ಸರ್ವ ಮಂಗಳವನ್ನುಂಟು ಮಾಡಲಿ. ಶುಭರಾತ್ರಿ. ತುಂಬ ಹಿಂದೆ ಬಿದ್ದಿದ್ದೇವೆ. ಪ್ರಾಯಶಃ ಇವತ್ತು ಅದಕ್ಕೊಂದು ಪ್ರೇರಣೆ ಸಿಕ್ಕಿದೆ ಅಂತ ಭಾವಿಸಿದ್ದೇವೆ. ನಮ್ಮ ಮೂಡುಬಿದ್ರೆಯ ಎಲ್ಲ ಸಮಾಜ ಬಾಂಧವರ ಪರವಾಗಿ ಎಕ್ಸಲೆಂಟ್ ಕಾಲೇಜಿನ ಯುವರಾಜ್ ಜೈನ್ ಮತ್ತು ಅವರ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಶ್ರುತ ಪಂಚಮಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಇದನ್ನು ಸ್ವಲ್ಪ ಇನ್ನೂ ವಿಸ್ತರಣೆ ಮಾಡುವಲ್ಲಿ 2 ಗಂಟೆಗಳ ಕಾಲ ಕನಿಷ್ಠವಾದರೂ ಪ್ರಾತ್ಯಕ್ಷಿಕೆಯನ್ನು ನೀಡಬೇಕಾಗಿದೆ. ಯಾಕೆಂದರೆ ಇಲ್ಲಿಯ ಹಂತವಾಗಿ ಇನ್ನೇನು 5 ವರ್ಷದಲ್ಲಿ 600ನೇ ವರ್ಷಾಚರಣೆ ಇದೆ. ಅದಕ್ಕೆ ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ಇದರ ಒಂದು ಪ್ರಾತ್ಯಕ್ಷಿಕೆಗಳು ಜಾಗತಿಕ ಮಟ್ಟದಲ್ಲಿ ಆಗತಕ್ಕಂಥ ಒಂದು ಕೆಲಸ ನಡಿಬೇಕಾಗಿದೆ. ಅಂಥ ಒಂದು ಶ್ರೇಷ್ಠ ಮಟ್ಟದ ಬಸದಿ ಇದು. ವರ್ಷಂಪ್ರತಿ ಸುಮಾರು 3,000ಕ್ಕೂ ಅಧಿಕ ವಿದೇಶಿಗರು ಭೇಟಿ ನೀಡತಕ್ಕಂಥ ಏಕೈಕ ಬಸದಿ ಸಾವಿರ ಕಂಬದ ಬಸದಿ. ಮತ್ತು ಇಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಾ ಖಂಡದ ಇಡೀ ಏಷ್ಯಾ, ಆಫ್ರಿಕಾ ಮತ್ತು ನಮ್ಮ ಯುರೋಪ್ ದೇಶದ ಯಾತ್ರಿಕರಲ್ಲದೆ ರಷ್ಯಾದ ಯಾತ್ರಿಕರು ಕೂಡ, ಮಧ್ಯಪ್ರಾಚ್ಯದ ಯಾತ್ರಿಕರು ಕೂಡ ಪ್ರತಿ ತಿಂಗಳು ಅಕ್ಟೋಬರ್ನಿಂದ ಮೇಯವರೆಗೆ 15 ದಿನಗಳಿಗೊಮ್ಮೆ ಸುಮಾರು 10 ಬಸ್ಸಿನಷ್ಟು ಶಿಪ್ನಲ್ಲಿ ಒಂದು 10,000ದಷ್ಟು ಜನ ಬಂದರೆ ಅದರಲ್ಲಿ ಮೂಡುಬಿದ್ರೆಯನ್ನು ಆಯ್ಕೆ ಮಾಡುವವರ ಸಂಖ್ಯೆ ಅತಿ ಹೆಚ್ಚು ಇದ್ದು ಅವರು ಮೂಡುಬಿದ್ರೆಯ ಸಂದರ್ಶನ ಮಾಡಿ ಹೋಗ್ತಾರೆ. ಇಲ್ಲಿ ಫೋಟೋಗ್ರಾಫರನ್ನು ನೋಡಿದಾಗ ನಮಗೆ ನೆನಪಾಯಿತು, ಇವರು ಭಾರತೀಯ ಫೋಟೋಗ್ರಾಫರ್. ವಿದೇಶಿಗರು ಕೂಡ ಇಲ್ಲಿ ಬರ್ತಾರೆ ಮತ್ತು ಭೇಟಿ ನೀಡಿ ಹೋಗ್ತಾರೆ. ಅಂಥ ಒಂದು ಅದ್ಭುತ ಕಥಾನಕವನ್ನು ಕೇವಲ 45 ನಿಮಿಷಕ್ಕೆ ಮಾಡುವುದು ಬಹಳ ದೊಡ್ಡ ಸವಾಲು. ಮಕ್ಕಳು ಬಹಳ ಉತ್ಸಾಹದಿಂದ, ಸ್ಫೂರ್ತಿಯಿಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇವೆ. ಪರೀಕ್ಷೆದ ಒತ್ತಡದಲ್ಲೂ ಕೂಡ ಎಷ್ಟು ಒಳ್ಳೆಯ ಅಭಿನಯವನ್ನು ಮಾಡಿದ್ದೀರಿ. ಏನಾದರೂ ರಾಷ್ಟ್ರೀಯ ಸ್ಪರ್ಧೆ ಇದ್ದರೆ ನಿಮಗೆ ಫಸ್ಟ್ ಬಹುಮಾನ ಬರ್ತಾಯಿತ್ತೇನೋ. ಇರಲಿ, ಮುಂದಿನ ಸಂದರ್ಭಗಳಲ್ಲಿ ಮತ್ತಷ್ಟು ವಿಸ್ತರಣೆ ಮಾಡಿ. ಎಕ್ಸಲೆಂಟ್ ಯುವರಾಜರು, ರಶ್ಮಿ ಮತ್ತು ನಿಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದದವರು, ಇದಕ್ಕೆ ಯಾರೆಲ್ಲ ಹಿಂದಿನಿಂದ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಗ್ಧವಾದಂಥ ಮಕ್ಕಳು ಭಾಳ ಚೆನ್ನಾಗಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ನೀವೆಲ್ಲ ಆಸ್ವಾದಿಸಿದ್ದೀರಿ. ಅದಕ್ಕಾಗಿ ನಮ್ಮ ಹಿರಿಯರಿಗೆ ಮತ್ತು ಇಲ್ಲಿಯ ಗುರುಮನೆ, ಅರಮನೆ ಹಾಗೂ ಇಲ್ಲಿಯ ಮನೆತನದ ಮತ್ತು ಈ ಜಿಲ್ಲೆಗೆ ಅಲ್ಲದೆ ಹೊರ ಜಿಲ್ಲೆಯ ಸಂಬಂಧಪಟ್ಟಂಥ ಎಲ್ಲ ಮಹಾತ್ಮರುಗಳು ಈ ಬಸದಿಗೆ ಕೊಡುಗೆ ನೀಡಿದ್ದಾರೆ. ಅದೆಲ್ಲ ಕಥಾನಕಗಳು ಇನ್ನೂ ಬಂದಿಲ್ಲ. ಶಾಸ್ತ್ರ ಬಿಂಬದ ಕಂಬದ ಬಸದಿ ಅದು ಬರಬೇಕಾಗಿತ್ತು. ಇಲ್ಲಿ ಸಹಸ್ರಕೂಟ ಜಿನಾಲಯ ಇದೆ. ಆ 1000 ಬಿಂಬದ ಕಂಬದ ಹೇಳುವುದು ಉದ್ದಾಗ್ತದೆ ಅಂತೇಳಿ 1000 ಕಂಬದ ಬಸದಿ ಅಂತ ಹೇಳ್ತಾರೆ. ಇನ್ನು ರಥೋತ್ಸವ, ಕಿರಿಯ ರಥೋತ್ಸವಕ್ಕೆ ನೀವೆಲ್ಲ ಬಂದು 3 ಸುತ್ತಿನ ಈ ಕಾರ್ಯಕ್ರಮವನ್ನು ನೋಡಿ ನಾಳೆ ಸಮಯಕ್ಕೆ ಸರಿಯಾಗಿ 8 ಗಂಟೆಗೆ ಬರುವುದಲ್ಲ, 6 ಗಂಟೆಗೆ ನೀವು ಬರಬೇಕು. 6 ಗಂಟೆಯಿಂದ ಆದಷ್ಟು ಬೇಗ ನೀವು ಬಂದಷ್ಟು ನಮ್ಮದು ರಥೋತ್ಸವ 9 ಗಂಟೆಗೆ ನಾವು ಪ್ರಾರಂಭ ಮಾಡ್ಬೋದು. ನಿಧಾನಕ್ಕೆ ಗಂಭೀರವಾದ ರಥ ಇದು. ಸುಂದರವಾದಂಥ ಈ ಒಂದು ಪರಿಸರದಲ್ಲಿ ಮಳೆ ರಾಯ ನಮಗೆ ಕೃಪೆ ತೋರಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಿ. ಅದಕ್ಕಾಗಿ ಇವತ್ತು ಬೆಳಿಗ್ಗೆ ಬೇಗ ಮಳೆ ಬಂದು ನಿಮಗೆಲ್ಲ ತಂಪು ಕೊಟ್ಟು ಸಂಜೆ ಇಷ್ಟು ಹೊತ್ತು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದೀಗ ಯುವರಾಜ್ ಜೈನ್ರಿ ಮತ್ತು ದಂಪತಿಗಳಿಗೆ ಕೇವಲ ಹೆಸರಿಗೆ ಮಾತ್ರ ಒಂದು ಮಾಲೆ ಕೊಡ್ತೇವೆ, ಜಪಸರ. ಮತ್ತು ಮುಂದಿನ ಸಂದರ್ಭಗಳಿಗೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಶ್ರುತಪಂಚಮಿಯ ಸಂದರ್ಭದಲ್ಲಿ ಇದೇ ಪ್ರಸ್ತುತಿಯನ್ನು ಸ್ವಲ್ಪ ವಿಸ್ತಾರಕ್ಕೆ ಮಾಡುವುದಕ್ಕೆ ಅಪೇಕ್ಷೆ ಪಡ್ತೇವೆ. ಅದಕ್ಕೆ ನಮ್ಮ ಶೈಲೇಂದ್ರ ಕೂಡ ಈಗ ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮತ್ತು ನಮ್ಮ ಇಲ್ಲಿಯ ಹಿರಿಯ ಗಣ್ಯ ನಾಗರಿಕರಲ್ಲಿ ಸಂಪರ್ಕ ಮಾಡಿ ಅದು 1.5 ಗಂಟೆಯ ಕಾರ್ಯಕ್ರಮವನ್ನು ಕೊಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅದರ ಖರ್ಚು ವೆಚ್ಚ ನಮ್ಮದೇ ಅಂತ ಹೇಳುತ್ತಾ ನಿಮ್ಮ ಸಂಸ್ಥೆಗೆ ಅಭಿನಂದನೆಗಳನ್ನ ಹೇಳಿ ಆಶೀರ್ವಾದ ಮಾಡ್ತೇವೆ. ಇದೀಗ ಒಂದು ಗ್ರೂಪ್ ಫೋಟೋ, ಅದಾದ ನಂತರ ನಾವು ಕಿರಿಯ ರಥೋತ್ಸವದ ಕಾರ್ಯಕ್ರಮಕ್ಕೆ ತೆರಳ್ತೇವೆ. ನೀಡಿರುವ ಶ್ರಮ, ತ್ಯಾಗ ಮತ್ತು ನಿರಂತರ ಬೆಂಬಲ ಇರುತ್ತದೆ. ಇಂಥವರ ಸೇವೆಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ನೈತಿಕ ಕರ್ತವ್ಯವೂ ಹೌದು. ಈ ಕಿರಿಯ ರಥೋತ್ಸವದ ಕಾರ್ಯಕ್ರಮದಲ್ಲಿ
ಪಾಲ್ಗೊಂಡು ಅದರ ಶೋಭೆ ಹೆಚ್ಚಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಥಮವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆದ್ಯಂತ ಮಾರ್ಗದರ್ಶನ ನೀಡಿದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಶತ ನಮನಗಳು. ಈ ಸಮಾರಂಭದ ಪ್ರೇರಕ ಶಕ್ತಿಯ
वेंकटेश्वर स्वामी भगवान की